ತಾವು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೇನು? ನೋಡಿ, ಇಲ್ಲಿ ಕುಳಿತುಕೊಂಡು ನಾಟಕ ಬರೆಯೋದ್ರಿಂದ ನನ್ನ ನಾಟಕಕ್ಕೆ ಹೆಚ್ಚಿನ ಮೆರುಗು ದೊರೆಯಬಹುದು ಅಂತ ಇಲ್ಲಿ ಕುಳಿತುಕೊಂಡು ನಾಟಕ ಬರೀತಾ ಇದ್ದೆ. ಇಲ್ಲಿ ಬಂದು ಹೋಗುವ ಭಕ್ತಾದಿಗಳಿಗೆ ನನ್ನಿಂದ ತೊಂದರೆ ಆಗ್ತಿದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಬರ್ತೇನೆ. ನಾನು ಇದೇ ರಾಗರ್ಭ ಶ್ರೀಮಂತ ರಾಮಗೌಡ ಮಗಳು. ನನ್ನ ಹೆಸರು ಜಯಶ್ರೀ ಅಂತ. ಕೈಯಲ್ಲಿ ಕುಂಚವನ್ನು ಹಿಡಿದು ಕಲ್ಪನಾ ಲೋಕದಲ್ಲಿ ಸಂಚರಿಸಿ ನಾಟಕ ಬರೀತಿರ್ತ ಮಾತರಿಸಿ ತೊಂದರೆ ಮಾಡೋಕ್ಕಾಗಿ ತಮ್ಮ ಕ್ಷಮೆ ಕೇಳಿ ನಾನೇ ಹೊರಡ್ತೇನೆ. ಒಂದು ನಿಮಿಷ. ಶ್ರೀಮಂತರ ಮಗಳಾಗಿ ಹುಟ್ಟಿ ಸ್ವಕ್ಕಿನ ಉತ್ತರ ಬಾರದೆ ಸಾಹಿತಿಗಳನ್ನು ಕಂಡು ಅಭಿಮಾನದಿಂದ ಮಾತನಾಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನಗೂ ಸಂಗೀತ ಕಲಿಕೆಗೆ ಆಸೆ, ಏನೋ ತಕ್ಕಮಟ್ಟಿಗೆ ಅಭ್ಯಾಸ ಮಾಡಿದ್ದೆ. ಸಂಗೀತ ಸಾಹಿತ್ಯ ಹೇಗೆ ಹೆಚ್ಚಾಗುವುದೋ ಹಾಗೆ ನಮ್ಮ ದೇಶಕ್ಕೊಂದು ಹೆಮ್ಮೆ. ನೀವು ಇನ್ನೂ ಸಂಗೀತ ಅಭ್ಯಾಸ ಮುಂದುವರಿಸಬಹುದಿತ್ತಲ್ಲ. ಮಹಾದೇವ್ ಕವಿಗಳು ಅಂತ, ಊರು ಶಿವಪುರ. ಆ ಊರು ಪರಿಚಯ ನಿಮಗಿದೆಯೇ? ಹಾಗೇನಿಲ್ಲ ಬಿಡಿ. ಅಂದಾಗೆ ತಾವು ಬರ್ತಿರೋ ನಾಟ್ಯ ಯಾವುದು? ಮಾನವ ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕೊನೆ ತನಕ. ಸಾಮಾಜಿಕ ನಾಟಕ ಬರಿತಾ ಇದೆ. ಕೈಲಾಗದ ಕೈಲಾಸ ಕರ್ನಾಟಕ ತಮಗೆ ತಾನೆ? ಹೌದು. ಆ ನಾಟಕ ನೀವು ನೋಡಿದ್ದೀರಾ? ನೋಡಿದ್ದೆ. ಇದೇ ಊರಿನಲ್ಲಿ ಅಭಿನಯಿಸಿದ್ರು, ತುಂಬಾ ಚೆನ್ನಾಗಿತ್ತು. ಈಗ ತಾವು ಬರ್ತಿರೋ ನಾಟಕ ಒಳ್ಳೆ ಮಾರ್ಮಿಕವಾಗಿರ್ಬೋದಲ್ಲ? ಕೈಯಲ್ಲಿ ಕುಂಚ ಹಿಡಿದು ಕಾಲಹರಣ ಮಾಡದೆ ನಾನು ಬರೆಯುವ ನಾಟಕಕ್ಕೆ ಮಾರ್ಮಿಕವಾಗುವುದರಲ್ಲಿ ಸಂದೇಹವೇ ಇಲ್ವಲ್ಲ? ಅಲ್ಲ ಕವಿಗಳೇ, ಈ ರೀತಿ ನಾಟಕ ಬರೆಯುತ್ತಾ ಊರೂರು ಅಲ್ಲದೆ ನಿಮ್ ಜೀವನ ಸಾಗಿಸಿರಲ್ಲ, ಇದರಿಂದ ನಿಮಗಾಗುವ ಲಾಭವೇನು? ಲಾಭ ನನಗಾಗದಿದ್ರು ಸಮಾಜಕ್ಕೆ ಸಾಹಿತ್ಯವೇ ಒಂದು ಊರುಗೋಲು. ನೀಲಾಗಿ ಸಾಹಿತ್ಯದಿಂದ ಸಮಾಜ ಉದ್ಧಾರ ಆಗುತ್ತೆ ಅನ್ನೋ ಕಲ್ಪನೆ ಇದ್ದವನು. ಅಂತೂ ನಾಟಕ ಆಡುತ್ತಾ ನೋಡುತ್ತಾ ಹೋದಂತೆ ಸಮಾಜ ಸುಧಾರಿಸ್ತಂತೆ ತಮ್ಮ ಮಾತನಾಡ್ತಾ. ನನ್ನ ಮಾತಿನಲ್ಲಿ ಸಂದೇಹವೇ ಇಲ್ವಲ್ಲ? ಕವಿಗಳೇ, ಉದಾಹರಣೆಗಾಗಿ ತಮ್ಮಲ್ಲಿ ಒಂದೆರಡು ಮಾತು ಕೇಳಬಹುದೇ ನಾನು? ಕೇಳಿ. ಏನಿಲ್ಲ, ಕವಿಗಳಾದ ನೀವು ಹೆಣ್ಣು ಗೃಹದೇವತೆ, ಹೆಣ್ಣು ಬಾಳ್ನ ಕಣ್ಣು ಅಂತ ವರ್ಣನೆ ಮಾಡಿ ಬರ್ತ ನೀವು ಕೊನೆಗೊಂದು ಸಲ ಹೆಣ್ಣು ಬಾಳ್ನ ಹುಣ್ಣು ಅಂತ ಕೀಳಾಗಿ ಬರೋರಲ್ಲ. ಹೆಣ್ಣು ಹೆಣ್ಣಾಗಿ ಬಾಳಿ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ಅನ್ಯರ ಮಾತಿಗೆ ಕಿವಿಗೊಡದೆ ಗುರು ಹಿರಿಯರ ಸೇವೆ ಮಾಡುವಂತ ಹೆಣ್ಣು ಸಮಾಜದಲ್ಲಿ ಬಾಳಿನ ಕಣ್ಣು. ಅನ್ಯರ ಮಾತಿಗೆ ಕಿವಿಗೊಟ್ಟು ಕೈ ಹಿಡಿದವ ಮಾತನ್ನ ಕಡೆಗಣಿಸಿ ಅತ್ತೆ ಮಾವಂದರನ್ನು ಕಾಲ ಕಸವಾಗಿ ಕಾಣುವ ಹೆಣ್ಣು ಸಮಾಜದಲ್ಲಿ ಎಂದೆಂದಿಗೂ ಮಾಯಲಾರದ ಹುಣ್ಣು. ನಿಜ ಇದೆ ನಿಮ್ಮ ಮಾತು. ಆದ್ರೆ ಹೆಣ್ಣು ಹೊಡೆದವರು ಹಳೇನ ಆಸನದಲ್ಲಿ ಇರಬೇಕೆಂಬ ದುರಾಸೆಯಿಂದ ತಮ್ಮ ಮಗಳನ್ನೊಬ್ಬ ಮುದುಕರ್ಗಳಿಗೆ ಕಟ್ತಾರೆ. ಮನಸ್ಸಿಲ್ಲದೆ ಮಾಂಗಲ್ಯ ಕಟ್ಸ್ಕೊಂಡ ಹೆಣ್ಣು ಪತಿ ಮನೆಗೆ ಕಾಲಿಡಿಸಿದಾಗ ಪತಿಯಿಂದ ಅವಳ ಆಸೆ ನಿರಾಸೆ ಆದಾಗ ಅವಳು ಬೇರೆ ಮನೆಗೆ ತಿಳಿದು ಸಹಜ. ಆಗ ಕವಿಗಳಾದ ನೀವು ಹೆಣ್ಣು ಕುಟ್ಟಿಲೆ ಜಾಣೆ ಸೋಳೆ ಅಂತ ಹೇಳಿರಲ್ಲ, ಹೇಳಿ ಇದು ಹೆಣ್ಣು ಹೊಡೆದರ ತಪ್ಪು ಅಥವಾ ಹೆಣ್ಣಾಗಿ ಆ ಮನೆ ನಿಲ್ಲೋದು ಆ ಹೆಣ್ಣಿನ ತಪ್ಪು? ಇದರಲ್ಲಿ ಇಬ್ಬರದು ತಪ್ಪಿಲ್ಲ. ಯಾಕಂದ್ರೆ ಹೆಣ್ಣು ಹಡೆದ ತಪ್ಪಿಗಾಗಿ ವರದಕ್ಷಿಣೆ ಇಲ್ಲದೆ ವರನನ್ನು ಹುಡುಕಾಡ್ತಾ ತಿರುಗಾಡ್ತಾ ಇದ್ದಾರೆ ತಂದೆ ತಾಯಿಗಳು. ಹೀಗಿರುವಾಗ ವರದಕ್ಷಿಣೆಯ ಬಿರುಗಾಲಿಗೆ ಸಿಲುಕಿಕೊಂಡ ತಂದೆ ತಾಯಿಗಳು ತಮ್ಮ ಮಗಳನ್ನ ಅನಿವಾರ್ಯವಾಗಿ ಮುದುಕನ ಕೊರಳಿಗೆ ಕಟ್ಟುವುದು ಸ್ವಾಭಾವಿಕ. ಆದ್ರೆ ಪತಿ ಎಂಥವನೇ ಆಗಿದ್ದರು ಪತಿಯೇ ದೇವರೆಂದು ನಂಬಿ ನಡೆಯುವ ಹೆಣ್ಣಿಗೆ ಸಮಾಜದಲ್ಲಿಯೂ ಮನ್ನಣೆ ಇದೆ. ಸತ್ತು ಸ್ವರ್ಗ ಸೇರಿದರೂ ಅಲ್ಲಿಯೂ ಅವಳಿಗೆ ಸ್ಥಾನವಿದೆ. ಒಂದು ವೇಳೆ ಗಂಡನಾದವನು ಹೆಂಡತಿನ ತೊಟ್ಟು ಅಡ್ಡ ಹಾಕಿದ್ರೆ ಹೆಂಡತಾದವಳು ಏನ್ ಮಾಡ್ಬೇಕು? ತನ್ನ ಸತಿ ಧರ್ಮದಿಂದ ಕೈ ಹಿಡಿದ ಗಂಡನ್ನ ದಾರಿಗೆ ತರಬೇಕಾದ್ದು ಅವಳ ಧರ್ಮ. ಆದ್ರೆ ನಿಜ, ಗಂಡು ಹತ್ತು ತಪ್ಪು ಮಾಡಿದ್ರು ಅದನ್ನ ಯಾರು ಎಂಟೆ ಹಾಕಲ್ಲ. ಈ ಗಂಡಿನ ನಡ್ತಿನ್ನು ಹೆಣ್ಣೆ ಕಟ್ಸರ್ಸ್ಬಾರ್ದು. ನೋಡಿ, ಕೃಷ್ಣ ಪರಮಾತ್ಮನಿಗೆ 16,000 ಜನ ಹೆಂಡಂದಿರಿದ್ರಂತೆ. ಒಂದು ಹೆಣ್ಣಿಗೆ 16,000 ಗಂಡಂದಿರಿಲ್ಲ. ನೀವಿನ್ನು ಹೋಗ್ಬಹುದು. ನೋಡಿ, ಈ ಗುಡಿಗೆ ಬಂದು ಹೋಗ್ರ ಜನರ ಕದ್ಲ ಬಾಳ ಕಾಡಲ್ಲಿ ನಾಟಕ ಬೆಳಿಗ್ಗೆ ತುಂಬಾ ತೊಂದರೆ ಆಗುತ್ತೆ. ನೀವು ನಮ್ಮ ಮನೆಗೆ ಬಂದ್ರಿ, ನೀವು ಬೇಕಾದ ಸಹಾಯ ಸೌಕರ್ಯ ಎಲ್ಲ ಒದಗಿಸ್ಕೊಡ್ತೀನಿ. ಏನಂತೀರಾ? ಸಹಾಯ ಸೌಕರ್ಯ ಅಂದ್ರೆ ಸಹಾಯ ಅಂದ್ರೆ ನಿಮ್ಗೆ ಬೇಕಾದಂತ ವ್ಯವಸ್ಥೆ ನಾನು ಮನೆಗೆ ಮಾಡ್ಕೊಡ್ತೀನಿ. ಏಕಾಂತದಲ್ಲಿ ಕುಳಿತು ನಾಟಕ ಬರೆಯುವ ನನ್ನ ವಿಚಾರಕ್ಕೂ ನೀವು ಒದಗಿಸಿಕೊಡುವ ಸೌಕರ್ಯಕ್ಕೂ ಅಜಗಜಾಂತರ, ಭೂಮಿ ಆಕಾಶಗಳ ಅಂತರ. ಏನ ಬಡ ಕವಿಯಾದ ನಿನಗೆ ಸಹಾಯ ಮಾಡಲು ಬಂದ್ರೆ ಬೇಡ ಅಂತ ತಿರಸ್ಕರಿಸ್ತೀಯ ಅಂತ ಅಹಂಭಾವನೆ ನಿನ್ನದು. ಅಹಂಭಾವನೆ ನನ್ನದಲ್ಲ, ನಿಮ್ಮದು.
ಎಂದೆಂದಿಗೂ ಹೋಗಲಾರದಂತ ಸುಖ ಈ ದೇವರು ಕೊಡಬೇಕೇ ವಿನಃ ಮಾನವರಲ್ಲ. ಅಂತೆಯೇ ಬರೆಯುತ್ತಿದ್ದೇನೆ, ಮಾನವ ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕೊನೆತನಕ. ನೋಡಿ ಕವಳೆ, ಇನ್ನು ಸ್ವಲ್ಪ ಆಳವಾಗಿ ವಿಚಾರ ಮಾಡಿ. ಆಳವಾಗಿ ವಿಚಾರ? ಸಿಗೋ ಸುಖ ಕೈ ಬಿಡ್ಬೇಡಿ. ಹೇಳಿದಿನಲ್ಲ, ಇದೀಗ ಹೇಳಿದ್ನಲ್ಲ, ಮನಸ್ಸಿಲ್ಲದೆ ಮಾಂಗಲ್ಯ ಕಟ್ಸ್ಕೊಂಡು ಹೇಳಿದ ಕತ್ತೇನೆ. ಅದರಂತೆ ನಂದು ಆಗ್ತಿ. ನನ್ನ ತಂದೆಗೆ ನಾನು ಒಬ್ಬಳೆ ಮಗಳು. ನನ್ನ ಮನಸ್ಸಿನ ತರೋನೇ ಮದುವೆ ಮಾಡಿ ಮುಗಿಸ್ಬಿಟ್ರೆ ತೀರ್ತು. ಮದುವೆಯಾಗಿ 1 ವಾರ ಆಯ್ತು. ಮೊದಲಿಗಿತ್ತಿಯಾಗಿ ಆ ಮನೆಗೆ ಹೋಗಿಲ್ಲ, ಮೊದಲನೇ ರಾತ್ರಿ ಕಂಡಿಲ್ಲ. ನೀವು ಒಪ್ಪೋದಾದ್ರೆ ಆ ಸಂಬಂಧ ಕಳೆದುಕೊಂಡು ನಿಮ್ಮೊಡನೆ ಏನ್ ಹೇಳ್ತಾ ಇದ್ದೀರಿ? ನಿಜ ಕವಿಯೇ, ನನ್ನ ಪ್ರೇಮ ಜಲವು ಮಹಾಪೂರ್ವವಾಗಿ ಸಾಲ್ಪೋಗಿದೆ ನಿಮ್ಮ ಅಡಿಗೆ. ಸಾಲ್ಪದ ಪ್ರೇಮ ನೌಕೆ ನಡೆಸಲು ತಾವು ಮುಂದಾಗಿದೆ. ನೀರಿಲ್ಲದ ನದಿಯಲ್ಲಿ ನೌಕೆ ನಡೆಸಲು ಹೋದ್ರೆ ಕೆಸರಿನಲ್ಲಿ ಸಿಕ್ಕು ಗೋಳಿಗೀಡಾಗಬೇಕಾಗುತ್ತೆ. ನೀವು ನನ್ನ ಮಾತಂತೆ ನಡೆದುಕೊಳ್ತಾದ್ರೆ ಈ ಕಲಿಯುಗದ ಕುಬೇರನಾಗ್ತೀರಾ. ಎಷ್ಟು ಹೇಳಿದ್ರು ನೀನೇನು ಸರಿದಾರಿಗೆ ಬರುವಂತೆ ಕಾಣುವುದಿಲ್ಲ. ಅಲ್ಲ, ಮನೆಯಲ್ಲಿ ಗಂಡನಿದ್ದು ನೆರೆಮನೆಯ ಮಿಂಡನ ಆಶ್ರಯ ಬಯಸುವ ನೀನು ಮದುವೆಗೆ ಮುನ್ನ ಅದೆಷ್ಟು ಮಕ್ಕಳನ್ನು ಹೆತ್ತು ತಿಪ್ಪಿಯಲ್ಲಿ ಹೂಳಿರಬಹುದು. ಅದೆಷ್ಟು ಮಕ್ಕಳು ತಂದೆ ಯಾರು ತಾಯಿ ಯಾರು ಎಂಬ ಪ್ರಶ್ನೆಗೆ ಗುರಿಯಾಗಿ ಅನಾಥ ಆಶ್ರಮದಲ್ಲಿ ಬೆಳೀತಾ ಇರಬಹುದು. ಹೋಗೋ ಕಾಮ ಪಿಶಾಚಿ, ಹೋಗೋ. ಕೈ ಹಿಡಿದವನು ಕೂಡ ಸುಖವಾಗಿ ಬಾಳಿ ಸಮಾಜದಲ್ಲಿ ಗರತಿಯ ಸ್ಥಾನವನ್ನು ಗಳಿಸಿ. ನಿನ್ನಿಂದ ನನಗಿಷ್ಟ ಅವಮಾನವೇ. ಸರಿ ಸರಿ, ಹೇಗಿದ್ರು ನಿಮ್ಮ ಊರಿಗೆ ನಾನು ಸೊಸೆಯಾಗಿ ಬರ್ತೀನಿ. ಅಲ್ಲಿ ತೀರ್ಸ್ಕೊಳ್ವೆ. ಇಲ್ಲಿ ಯಾವ್ದು ಅವಮಾನ ಸರಿ? ನಮ್ಮೂರಿನ ಸೊಸೆ ಬನ್ನಿ, ಹೃದಯ ತುಂಬಿ ಸ್ವಾಗತ ಮಾಡ್ತೀವಿ. ಆದ್ರೆ ಯಾರ ಮನೆಗೆ? ಆ ವಿಚಾರ ಈಗೇಕೆ? ಇಂಥ ನೀತಿಗೆಟ್ಟ ಹೆಣ್ಣುಗಳಿಗೆ ಬುದ್ಧಿ ಹೇಳೋದು, ಕಾದ ಕಬ್ಬಿಣದ ಮೇಲೆ ನೀರು ಸುರಿಯೋದು ಎರಡೂ ಒಂದೇ. ಅಲ್ಲ, ವೇಶ್ಯರನ್ನು ಹಿಡಿದು ಈ ನಮ್ಮ ಸರ್ಕಾರ ಶಿಕ್ಷೆಗೆ ಗುರಿ ಮಾಡುತ್ತೆ. ಆದ್ರೆ ಗಂಡನಿದ್ದು ಇನ್ನೊಬ್ಬರ ಆಶ್ರಯ ಕೇಳುವ ಇಂಥ ಹೆಣ್ಣುಗಳಿಗೆ ಆ ದೇವರೇ ಶಿಕ್ಷೆ ಕೊಡಬೇಕೇ ವಿನಃ ಯಾವ ಸರ್ಕಾರವೂ ಏನು ಮಾಡಕ್ಕಾಗಲ್ಲ. ನಿನ್ ಮೊಸರು ಹಂಗಿತ್ತು, ಹುಳಿ ಇತ್ತು, ಗಬ್ಬನ್ ಆರ್ತಿತ್ತು ಅಂತ ಇಲ್ಲದ ಒಂದು ಹೆಸರು ಇಡ್ತಾರೆ. ಈ ಅನುಕೂಲಪ್ಪ, 3 ಸೇರ್ ಮೊಸರು ಒಯ್ದು 3 ದಿನ ಆಯ್ತು. ದುಡ್ಡು ಕೊಟ್ಟಿಲ್ಲ, ಮೊಸರಿಗೆ ಅಡುಗೆನೂ ಕೊಟ್ಟಿಲ್ಲ. ಬರ್ಲಿ, ಅವತ್ತು ಕೇಳೇ ಬಿಡ್ತೀನಿ ಅವನಿಗೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನಿನ್ನು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು? ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ಛೇ ಛೇ, ಆಗದು ಆಗದು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನಿನ್ನು ಮುಂದೆ. ಯಾಕ ಸೂಸಿ ಒಬ್ಬಕ್ಕೆ ನಿಂತಿಯಲ್ಲ? ಇಲ್ಲ, 4 ಮಂದಿ ಕರ್ಕೊಂಡು ನಿಂದಿರ್ತೀನಿ. ನೀನು ನನ್ ಬಿಟ್ಟು ಮತ್ತೆ ಅವನ ಮಗ್ಗದ ಇಲ್ಲ ಅವ ಗಂಡ್ಸು. ಅಲ್ಲ, ಮೊಸರು ಮಾರೋದು ಮುಗುದಿಲ್ಲ ಅಂತ ಕೇಳಿದೆ. ಎಲ್ಲಾ ಕಡೆ ಮುಗ್ದೈತಿ, ನಿಂದ ಅಷ್ಟು ಉಳ್ದೈತಿ. ನಂದು ನಿನ್ನ ಹತ್ರ ಏನ್ ಉಳ್ದೈತಿ? ಯಾಕೋ ಮಾಡ್ತೇನೆ ನನ್ ಮೊಸರಿಗೆ ಅಡಿಗೆನ? ಹೌದಲ್ಲ, ನೀನು ಗಡಿಗೆ ನನ್ನ ಹತ್ರ ಐತಿ. ಅದನ್ನ ವಾಪಸ್ ತಂದು ಕೊಡು.
ಬಿಡ ನೀನು ಏನು ಕಮ್ಮನ ಗಡಿಗೆ ಕೊಟ್ಟಿವ್ ಮರಾಳ. ಯಾಕೆ ಏನಾಗಿತ್ತು? ನಿನ್ನ ಗಡಿಗೆ ಗಬ್ಬು ನಾರ್ತಿತ್ತು. ಅಲ್ಲ ಒಳಗಂತೂ ಕೈ ಆಡಿಸು ಬಿಡು ನಡಿತೈತಿ. ಕಂಟು ಕಚ್ಚಿದ್ದಾರೆ ಸ್ವಚ್ಛ ತೊಳಿಬೇಕ ಬೇಡ. ಜಿಬಿ 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 ನಾರಪ್ಪ ಅಂತ ವಿಷಯ. ಅಯ್ಯೋ ಏ ಅನುಕೂಲ, ಈಗ ದುಡ್ಡು ಕೊಡೋದು ಹತ್ತೈತ ಅಂತ ಹೇಳಿ ಏನ್ಕೇನಾರ ಹೇಳಕ್ ಹೋಗ್ಬೇಡ. ಇನ್ನು 4 ದಿನ ತಡ ಮಾಡ್ಕೊಡು ನಡೀತೈತಿ. ಆದ್ರ ಗಡ್ಗಿ ಮಾತ್ರ ಮೊದ್ಲು ತಂದ್ಕೊಡು. ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ಇರೋದು ಒಂದೇ ಗಡ್ಗಿ. ಯಾರು ಗಡಿಗೆ ಅಂತ ಬರ್ಕೊಳಕತ್ತಿ. ನಿನ್ನ ಗಡಿಗೆ ಎಷ್ಟು ಮಂದಿ ಮುಟ್ಟ್ಯಾರೋ, ಎಷ್ಟು ಮಂದಿ ಅದ್ರಾಗ ಕೈ ತೊಳ್ಕೊಂಡಾರೋ, ಎಷ್ಟು ಮಂದಿ ಅದ್ರಾಗ ಊಟ ಮಾಡ್ಯಾರೋ ವಿಷಯ. ಅಯ್ಯೋ ನನ್ನ ಸೂರ, ಇಷ್ಟು ಶೀಲ ಮಾಡಾವ್ ನೀನು ಸುಮಾರು ಗಡಿಗೆ ಒಯ್ಬಾರ್ದಂತ ತಿಳಿಲಿಲ್ಲ ನಾ ಮೂಳ. ಗಡಿಗೆ ಚಲೋ ಇತ್ತಂದ್ರೆ ನಾನಷ್ಟೇ ಯಾಕ ಹಾದಿ ಹಿಡಿದು ಹೋಗೋ ಮುದುಕ್ ಸಹಿತ ತಲೆ ಅಲ್ಲಾಡ್ಸೋತಾನ. ಈ ಗಡಿಗೆ ನನಗೆ ಇರ್ಲಲ್ಲೇ ಏನ್ ಚಂದ ಐತ. ಗಡಿಗೆ ಚಲೋ ಇತ್ತಂದ್ರೆ ನಾನಷ್ಟೇ ಯಾಕ ಹಾದಿ ಹಿಡಿದು ಹೋಗೋ ಮುಸ ತಲೆ ಅಲ್ಲಾಡ್ಸಿ ಹೇಳ್ತಾರ. ಗಡಿಗೆ ಚಲೋ ಹಿಡಿದು ಕಲಿ. ಗಡಿಗೆ ಚಲೋ ಇತ್ತಂದ್ರೆ ನಾ ಮುಂದೆ ನೀ ಮುಂದಂತ ಪಾಳೆ ಹಾಸ್ತಾರ. ಮೊಸರು ತಗೊಳಾಕ. ಮೂಳ ನೀನ್ ಕೂಡ ಏನ್ ಮಾತು ಹೋಗ ಪತ್ರೋಳಿ ಹೋಗು. ನೀ ಬಿಟ್ರೆ ನಾ ಬಿಡ್ಬೇಕಲ್ಲ. ಏನ್ ಮಾಡವ? ಗಡಿಗೆ ತಗೊಂಡು ನಿಮ್ಮ ಅಪ್ಪನ ಮುಂದೆ ಇಡ್ತೀನಿ. ಇಡು ಜಾಡ್ಸ್ ಒದಿತಾನ ಒದಸ್ಕೊಂಡ್ ಬಾ. ಒದ್ರಿ ಅಲ್ಲಿ ಮಾವು ಒದ್ದಂಗಪ್ಪ. ಈಗ ಮಾತಾಡೋ ಗಂಡ್ಸ್, ಈಗ ಮಾತಾಡ್. ನಮ್ಮ ಅಪ್ಪ ಬರವ ಅದಾರ ಈಗ. ನಾವು ಈಗ ಗಂಡಸರು ಕೂಡ ಮಾತಾಡೋದು ಬಿಟ್ಬಿಟ್ಟೇವಿ. ಬರೀ ಹೆಂಗಸರು ಕೂಡ ಹಿಂಗಾಗಿದೀನಿ. ಅಡಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಕದ ಹಾಕೋದು, ಕದ ಹಾಕಿ ಚಿಲ್ಕ ಹಾಕೋದು, ಬಾಳ ಕುತ್ಕೊಂಡು ಕಚ್ಚ ಕುಚ್ಚು ಮಾತಾಡೋ ನಡಿ. ಕರೆಂಟ್ ಹೋಯ್ತಂದ್ರೆ ದೀಪ ಹಚ್ತೀನಿ. ಎಣ್ಣೆ ಮುಗಿತಂದ್ರ ಮ್ಯಾಣ ಬತ್ತಿ ಹಚ್ತೀನಿ. ಮ್ಯಾಣ ಬತ್ತಿ ಕರೆಕ್ಟ್ ಅಂದ್ರ ಅಲ್ಲೇ ಕತ್ಲಾಗ ಮಾತಾಡೋ ನೀನು. ಅಲ್ಲ ಹೆಂಗದ ನೋಡ್ರಿ, ದುಡ್ಡು ಕೊಡ ಅಂದ್ರೆ ಹೆಂಗ್ ಮಾಡ್ತಾನ. ಯವ್ವ ಮಗಳ ಸೂಸು ಏನಪ್ಪ ಕೂಸು ಅಲ್ಲವ, ನಿನ್ನ ಬುಟ್ಟಿ ಒಳಗೆ ತಿರುಗಿ ಮುರುಗಿ 3 ಸೇರ್ ಮೊಸರಂಗಿಲ್ಲ. ಅಷ್ಟಕ್ಕ 6-8 ಓಣಿ ತಿರುಗಾಡ್ತೀನಿ. ಎಲ್ಲಿ ಕುಂದಿರ್ತೀವೋ, ಎಲ್ಲಿ ನಿಂದಿರ್ತೀವೋ, ಎಲ್ಲಿ ಮಕ್ಕೊಂತೀವೋ, ಬಿಟ್ಟವೋ ನೀ ಪೂರಾ ದಾರಿ ಬಿಟ್ಟಿ. ಏಯಪ್ಪ, ನಾವ್ ಮನ್ಯಾಗ ಇರ್ಲಿಲ್ಲ ಅಂದ್ರೆ ನಾನು ಹುಡುಕೋಂತ ಬರ್ತೀಯಲ್ಲ. ನಾನು ಸಣ್ಣ ಹುಡುಗಿ, ನನಗೇನು ಮನಿ ದಾರಿ ಸಿಗೋದಿಲ್ಲ. ಏನ್ ತಲೆ ತಿಂತೀವೋ ಯಪ್ಪ ನೀನು. ಯವ್ವ ಮಗಳ ಸೂಸು ಏನಪ್ಪ ಕೂಸು. ನೋಡವ, ನೀನು ನನ್ನ ಕೈಯೊಳಗೆ ಬಿಸಿ ರೊಟ್ಟಿದ್ದಂಗೆ. ಅಂತವ್ರೊಳಗೆ ಯಾವ್ದಾರ ಗಂಡ ಮಂಗೆ ಬಂದು ಪಸಕ್ಕನ್ನು ಕಚ್ಕೊಂಡು ಹೋಗ್ತಂದ್ರೆ ಹಿಂದಗಡೆ ವಾಲಿ ಕಳ್ಕೊಂಡು ಪ್ಯಾನ್ ಏನಂತ ಚಿಂತೆ ಮಾಡಕತ್ತೇನವ. ಯಪ್ಪ ನನ್ ತಲೆಯಾಗ ಒಂದ್ ಬಂತ್ ನೋಡ. ವರಿ ನೀನ್ ನಾವು ಜಿಟ್ಟಿ ಪುಡಿ ಬಡ್ಕೊಂಡೆ ನಿನ್ನ ಏನಾಗ್ಯಾವಿಲ್ಲ. ವರಿ ಏನಲ್ಲ ನಿಮ್ಮ ಅವನು ವಿಚಾರ ಬಂತು ನಿನ್ ತಲೆಯಾಗ. ಹಂಗಾರ ನಮ್ಗೆ ಏನೋ ತುಂಬಿ ಬಂತೀವ ಅಷ್ಟ. ಅಲ್ಲಪ್ಪ, ನಾಳೆ ನಾ ಮದುವೆ ಮಾಡ್ಕೊಂಡು ಹೋದ್ನಂದ್ರ ನಿನ್ಗ ಅಡಿಗೆ ಮಾಡೋರ್ ಯಾರು? ಜಗಕ್ ನೀರ್ ಹಾಕೋರ್ ಯಾರು? ನಾಳೆ ನೀ ಸತ್ಯ ಅಂದ್ರ ನೀನ್ ಮುಂದ್ ಕೂತ್ ಹೊಯ್ಕೊಳ್ಳೋರ್ ಯಾರು? ನೀ ಅಂತ ಒಳಂಗಲ್ಲ, ನಾವು ಕೂಲಿ ಆಳ ಹತ್ತಬೇಕೇನ. ಅದಕ್ಕೆ ನೀನ್ ಮದುವೆ ಮಾಡ್ಕೊಂಡು ನನ್ಗ ಹೊಸ ಅವನ್ ಕರ್ಕೊಂಡ್ ನನಗೆ ಈ ವಯಸ್ಸಿನಾಗ ಮದುವೆ, ನಿನಗ್ ಹೊಸವ ನಡಿಯ. ನೀನ್ ನಾವು ಜಿಟ್ಟಿ ಮಳೆ ಹುಡ್ದಕ್ಕೆ ಹಳೆ ಮಳೆ ಹುಡ್ದಕ್ಕೆ ಅಲ್ಲ. ಮಗಳು ಬೆಳೆದ ನಂತರ ಎಲ್ಲಿ ಹೊರ ಹುಡುಕಿ ಅಂತ ನಾ ಚಿಂತೆ ಮಾಡಕತ್ತೀನಿ. ನನ್ನ ಮದುವೆ ಮಾಡಕ್ ಹೊಂಟಾಳ. ಇದಕ್ ಬಲ್ಲವ್ರನ್ನ ಶಾಸ್ತ್ರ ಹೇಳ್ಯಾರ ಗೊತ್ತೇನೋ. ಏನಂತ? ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ, ಮುದುಕಗೆ ಮದುವೆ ಮಾಡಬಾರ್ದಂತ. ಹಂಗೆ ಕೇಳ್ಯಾರಂದ್ರ ಅಡವ್ಯಾಗ ಅಡಿಕೆ ಹೊಡೆದ್ರ ಅಡಿಕೆ ಮಣ್ಣು ಪಾಲಾಗತ್ತ. ಮುದುಕಗ್ ಮದುವೆ ಮಾಡಿದ್ರ ಕಂದಿಲ್ ನಮ್ದು ಬೆಳಕು ಮಂದಿದಾಗತ್ತ. ನಡಿಯ ನೀನ್ ನಾವು ನಡಿ. ಹೋಗ ನಿಮ್ಮವ್ನು ಹೋಗ. ನೀನು ಒಳ್ಳೇದಕ್ ನಾನ್ ಹೇಳಿದ್ರ ಅದು ಏನ ಅಂತಾರಲ್ಲ, ನಾಳೆ ನಾವ್ ಮದುವೆ ಮಾಡ್ಕೊಂಡು ಹೋದ್ರ ಕುಂತು ಹೊಯ್ಕೋ ಅಂತಿ, ಒಲಿ ಮುಂದ್ ಊದ್ಕೋತ್ ಕುಂದ್ರಂತ. ನಿಮ್ಮವನ ಅದೇನ ಅಂತಾರಲ್ಲ ಹಂಗದಿ ನೀನು. ನಾನು ಮದುವೆ ಮಾಡ್ಕೊಂಡು ಹೋಗಾಕಿನ ನೋಡು. ಕನಸು ಒಂದು ಕನಸು ಕೇಳಮ್ಮ, ಕನಸು ಒಂದು ಕವನ ಕೇಳಮ್ಮ. ಈ ನನ್ನ ಕವನವ ಕೇಳಲು ಆ ಚಂದ್ರನು ದರಗಿಳಿದು ಬಂದನು, ಮೇಲೋಗಲು ಮರೆತನು. ಈ ಕವನಕ್ಕೆ ಆ ಚಂದಿರ ಬಿಳಿಹಾರಿಯಾಗಿ ಕವಿಯ ಮನಸ್ಸು ತುಂಬಿದನು. ಕನಸು ಒಂದು ಕನಸು ಕೇಳಮ್ಮ, ಕನಸು ಒಂದು ಕವನ ಕೇಳಮ್ಮ. ಅಲ್ಲ, ಮಗಳು ಬೆಳೆದು ದೊಡ್ಡಕ್ಕೆಗಳ ಯಾವ ಊರಾಗ ಹುಡ್ಕಡ್ಲಿ ಎಲ್ಲಿ ಕೊಡ್ಲಿ ಅಂತ ನಾ ಚಿಂತೆ ಮಾಡಕತ್ತೀನಿ. ಇಂಥದ್ರಾಗ ನನ್ನ ಮದುವೆ ಮಾಡಕ್ ಹೊಂಟಾಳ. ಅಯ್ಯಪ್ಪ, ಈ ವಯಸ್ಸಿನ ನಾವು ಮದುವೆ ಕೇಳ್ಯಾರ. ನಮ್ಮ ಒಣೆ ಮೊದಲ ಪಾಳೆ ಹತ್ಕೊಂಡ ನಿಂತಾರ ಅಲ್ಲಿಪ್ಪ ಮಾರ. ನನ್ನ ಸಾಕೆ ಗೊತ್ತು ಮಾರ.
ಎಬ್ಸಿದೆಯಲ್ಲ, ಹಾಡಾಕೈತಿ. ಹಾಡುವಂತ ಟೈಮ್ ಏನಿದು? ಏನು ಹೇಳಿದ್ದೆ ನಾನು ನಿನಗೆ? ಅಜ್ಜಿನ ಹಾಡು ಯಾವಾಗ ಹಾಡ್ಬಾರ್ದು? ನಿನ್ನ ಮಾಡೋ ಕೆಲಸ ಮಾಡು, ಆಮೇಲೆ ಹಾಡು. ನಾ ಏನು ಮಾಡಿ ಏನ್ ಹೇಳಿದ್ದೆ ನಾನು ನಿನಗೆ? ಅದ ಯಾವುದು ನೆನಪಾತ? ಏನು ಏನ್ ಹೇಳ್ರಿ? ಇಲ್ಲ ಇವನ ಏನ್ ಹೇಳಿದ್ನು? ಬೆಳಿಗ್ಗೆ ಅಲ್ಲ ನೆನಪಾತ. ಏನ್ ಹೇಳಿದ್ರಿ ಹೇಳ್ರಿ? ಬಸ್ ಸ್ಟ್ಯಾಂಡ್ ಹೋಗುವಂತ. ಬಸ್ ಸ್ಟ್ಯಾಂಡ್ ಹೋಗುವ ಅಂತ ಹೇಳಿದ್ರು ಹೌದಲ್ಲ? ಬಸ್ ಸ್ಟ್ಯಾಂಡ್ ಹೋಗಿದ್ರಪ್ಪ. ಬಂದ್ರೆ ಭಾರಿ ಕಳ್ಸ್ಯಾರ್ರಿ. ಹೊಸದಾಗಿ ಕಳ್ಸಿದಾರೆ. ಲಕ್ಕ 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 ಅಂತ ಹೊಳ್ಯಾಕತ್ತೈತಿ. ಹೌದಾ? ಏನ್ರಿ ಪಾಯ್ಕಾನೆ ಹೋಗಿದ್ರಿ ಅಪ್ಪರ. ಒಳಗ್ ಹೋಗಿ ಕುಂದಿರ್ತೀನಿ, ಹನುಮಪ್ಪನ ಪಾದ ಕಾಣ್ತೀನಿ. ಇಲ್ಯಾಕ ಹನುಮಪ್ಪನ ಪಾದ ಐತೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೊರಗೆ ಬರಾಕತ್ತೀನಿ. 2 ರೂಪಾಯಿ ತೆಗಿ ಮಗನ ಅಂದವ. ಮುಂದೇನ್ ಮಾಡಿದೆ? ನಾನು ಯಾಕಪ್ಪ ನಮಸ್ಕಾರ ಮಾಡಿ ಹೊಂಟೀನಿಪ್ಪ ಹನುಮಪ್ಪನ ಪಾದಕ್ಕ ಅಂತಂದ್ರೆ, ಹುಚ್ಚ ನನ್ನ ಮಗನ ಹನುಮಪ್ಪನ ಪಾದ ಪಾಯ್ಕಾನೆ 2 ಕಾಲಿಟ್ಟು ಮಗನ ಅಂದ. ಕೊಟ್ಟೇನ್ ದುಡ್ಡು? ಕೊಡ್ಲಿಲ್ರಿ. ಮತ್ತೇನ್ ಮಾಡಿದೆ? ನಿಮ್ ಹೆಸರು ಹಚ್ಚಿ ಅಲ್ಲೂ ನನ್ನ ಹೆಸರ ಇರ್ಬೇಕು. ನಾಳೆ ಎಲೆಕ್ಷನ್ ನಿಲ್ಲೋದ್ರಿ, ವೋಟರ್ ಲಿಸ್ಟ್ ನ ಬರ್ಬೇಕು ನಿಮ್ಗೆ. ಬೇಡಪ್ಪ, ಬೇಡ ಬೇಡ ಬೇಡ. ಬಸ್ ಸ್ಟ್ಯಾಂಡ್ ಹೋಗಿದ್ದಿಲ್ಲ? ಹೋಗಿದ್ರಿ. ಬೇಗ ಬಂದ್ರೇನು? ಬರ್ಲಿಲ್ರಿ. ಗಂಡು ಬಸ್, ಹೆಣ್ಣು ಬಸ್, ಬಚ್ಚಾ ಬಸ್ ಎಲ್ಲಾ ನೋಡಿದ್ರಿ. ಏನ್ ಇದು ಗಂಡು ಬಸ್ಸು ಹೆಣ್ಣು ಬಸ್ಸು? ಕೆಂಪು ಬಸ್ ಸರ್ಕಾರಿ ಬಸ್ಸು, ಅದಕ್ಕೆ ನಾವು ಗಂಡು ಬಸ್ ಅಂತೀವಿ. ಹೌದಾ? ಇನ್ನು ಖಾಸಗಿ ಇರ್ತಾವಲ್ರಿ, ವನಿತಾ, ವಾಸವಿ, ಜಯಂತಿ, ಭಾರತಿ, ಇದಕ್ಕೆ ನಾವು ಹೆಣ್ಣು ಬಸ್ ಅಂತೀವ್ರಿ. ಮತ್ತೆ ಬಚ್ಚಾ ಅಂದ್ರೆ ಈಗ ಹೊಂಟೈತಲ್ಲ ಮಾರುತಿ ಕಾರ್. ಯಾವ ತರ ಬರ್ಲಿ ವಾಪಸ್ ಬಂದ್ಬಿಟ್ಟಿದ್ವಿ. ಹೌದೇನ? ಹೋಗ್, ಬಹಳ ದಣವಾಗಿರ್ಬಹುದು. ಊಟ ಮಾಡಿ ಮಲ್ಕೋ. ನಮ್ಮ ಅಪ್ಪ ಎಷ್ಟು ಒಳ್ಳೆಯವ್ರಿ. ಅವಿವೇಕಿ, ಹೋಗೋ ಬಸ್ ಸ್ಟ್ಯಾಂಡ್ಗೆ. ನಾನೊಂದು ಊಟ ಹೇಳ್ತೀನಿ, ಮಾಡ್ಬೇಕಲ್ರಿ. ಬಂದ್ಮೇಲೆ ಮಾಡಿ ಅಂತ ಹೋಗೋ. ಅಲ್ಲೇ ಬಸ್ ಸ್ಟ್ಯಾಂಡ್ ಕೇಟಿ ಕೊಡ್ತಾರೆ, ಬೋಟಿ ಕೊಡ್ರಿ. ಬೋಟಿ? ಬೋಟಿ ಬೋಟಿ ಏನದು ಬೋಟಿ ಅಂದ್ರೆ? ಹಡಗ? ಹಡಗ ಯಾವ ಸಮುದ್ರಕ್ಕೆ ಹೋಗ್ಬೇಕು ಅಂತ ಮಾಡಿದೀಯ? ಹಡಗ ತಗೊಂಡು ಏನ್ ಮಾಡ್ಲಿ? ಮತ್ತೆ ವಿಷಯದಾಗಿರೋ ಓಹೋ, ಹಣ 10 ರೂಪಾಯಿ. 10 ರೂಪಾಯಿ ನಾವು ಹಡಗ ಅಂತೀವಿ. 10 ರೂಪಾಯಿಗೆ ಹಡಗ ಅಂತೀಯ? ಅಂದ್ರೆ ಹಡಗ ಚಿತ್ರ ಇತ್ತಲ್ಲ, ಅದಕ್ಕೆ ಹಡಗ ಹಡಗ ಅನ್ಕೋತ ಬಂದು. ಮತ್ತೆ 5 ರೂಪಾಯಿಗೆ ಏನಂತೀಯಪ್ಪ? ಟ್ರ್ಯಾಕ್ಟರ್. ಅಡ್ಡಿ ಇಲ್ಲ. 2 ರೂಪಾಯಿಗೆ ಏನಾಯ್ತು? ಅಲ್ಲ, ಹುಲಿ 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 ಚಿತ್ರ ಇರ್ತಲ್ಲ. ಆಯ್ತಪ್ಪ. 100 ರೂಪಾಯಿಗೆ ಏನಂತೀಯ? ಚಿಲ್ರ. ಯಾಕಲೆ ನೀವು ಚಿಲ್ರ ಅಲ್ರಪ್ಪ. ಆ 100 ರೂಪಾಯಿ ನೋಡಿ ಚಿಲ್ರ ನಿನ್ನ ದೃಷ್ಟಿಯಲ್ಲಿ ಹೆಂಗ? ಯಾಕೆ 100 ರೂಪಾಯಿ ತಗೊಂಡು ಬೀಡಿ ಅಂಗಡಿ ಹೋಗ್ರಿ, ಒಂದ್ ಕಡ್ಡಿ ಬಿಡಿ ಸಿಗರೇಟ್ ತಗೊಳ್ರಿ, ಚಿಲ್ರ ಕೊಡ್ತಾನೇನ್ರಿ ಅವ? ಕೊಡುದಿಲ್ಲ. ಅದೇ ಫಟ್ ಚಿಲ್ರ. ಹಂಗೈತಿ ಕಿಡ್ನಿ. ನಿನ್ನ ಎಲ್ಲಿ ತಗೋ. ಈಗ 10 ರೂಪಾಯಿ ಬೇಕೇನೀಗ? ನೀನಂತೂ ಅದೋ ಬಿಡು. ಎತ್ತು ನೋಡಿ. ಇನ್ನೊಂದು ಸಾಕು, ಹೋಗೋ. ಇನ್ನೊಂದು ಹೋಗೋ, ಬೇಗ ಹೋಗಿ ನೋಡಿ ಕರ್ಕೊಂಡ್ ಬಾ. ಅಕ್ಕಿಮ್ಮ, ಅಕ್ಕಿಮ್ಮ. ಅಕ್ಕಿಮ್ಮ, ಹೆತ್ತ ಮಗನನ್ನು ತುಂಬು ವಾತ್ಸಲ್ಯದಿಂದ ಕಂಡು ಬಾಯಿಲಿ ತುತ್ತಿಟ್ಟು ಪ್ರೀತಿಯಿಂದ ಬೆಳೆಸಿ ಮಗನ ಆಗು ಹೋಗುಗಳನ್ನು ನೋಡಿ ಸಂತೋಷ ಪಡುವಂತೆ ನನಗೆ ಅತ್ತಿಗೆಯಾಗಿದ್ದರೂ ಹೆತ್ತ ತಾಯಿಯ ಸ್ಥಾನವನ್ನೇ ತುಂಬಿ ಈ ಮನೆಗೆ ಕಾಲಿರಿಸಿದ ಪುಣ್ಯವತಿಯಮ್ಮ ನೀನು. ಹೀಗಿರುವಾಗ 2 ದಿವಸದಿಂದ ನಿನ್ನ ಮುಖ ಬಾಡಿ ಹೋಗಿದೆ. ಯಾಕಕ್ಕೆ? ಮೈಯಲ್ಲಿ ಹುಷಾರಿಲ್ವೇ? ಅಕ್ಕಿಮ್ಮ, ನಿನ್ನ ಮೂಖವೇದನೆ ನೋವನ್ನು ಅರಿಯದಷ್ಟು ಅಜ್ಞಾನಿಯಲ್ಲಮ್ಮ ಇನ್ನ ಮೈದನ. ನಿನ್ನ ಆಶೀರ್ವಾದದ ಬಲದಿಂದ ಈ ಊರಿಗೆ ಆಗರ್ಭ ಶ್ರೀಮಂತನಾದ ನಿನ್ನ ಮೈದು ನನಗೆ ಕಂಡವರು ನಮಸ್ಕಾರ ಮಾಡಿ ಮುನ್ನಡೀತಾ ಇದ್ದಾರೆ. ಹೀಗಿರುವಾಗ ಅಣ್ಣ ನಾಟಕ ಬರೀ ಹುಚ್ಚಿನಿಂದ ಆ ಊರು ಈ ಊರು ಅಂತ ತಿರುಗಾಡಿ ಜೀವನ ಕಳೀತಾ ಇದ್ದಾನೆ. ಏನೇ ಇಲ್ಲಮ್ಮ, ಅಣ್ಣ ಈ ಸಲ ಮನೆಗೆ ಬಂದ ನಂತರ ಹಿರಿಯರ ಕಡೆಯಿಂದ ಬುದ್ಧಿ ಹೇಳಿಸಿ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತೀನಿ. ಅದೇ ಇವತ್ತು ಬೇಗ ಬರ್ತಾರಲ್ಲ, ಎಲ್ಲ ಸಿದ್ಧತೆ ಮಾಡ್ತೀವಿ. ಹೌದಾ? ಇನ್ನು ಯಾವಾಗ ಬರ್ತಾರೋ? ಯಾರಪ್ಪ ಶಾಲೆ ಇಷ್ಟು ಬೇಗ ಬಿಟ್ಬಿಡ್ತೇನೆ? ಏನಂತ ಹೇಳಿ ಬಂದೆ? ಅದನ್ನ ನಿನಗೆ ಯಾರು ಹೇಳಿದ್ರು? ಜಾಣವರೇನಾ? ಅದೇಮ್ಮ ಅಣ್ಣ ಬಂದು ಅಣ್ಣ ಈಗ ಬಂದೇನ? ಅಲ್ಲ, ಇಂತಹ ಊರಿನಲ್ಲಿ ಇದೀನಿ ಅಂತ ಒಂದು ಪತ್ರ ಕೂಡ ಬರೀಬಾರ್ದೆ ನೀನು? ಈ ಮನೆಯಲ್ಲಿ ತಮ್ಮವರಿಗೆ ಯಾರಿದ್ದಾರೆ ಅಂತ ಪತ್ರ ಹಾಕ್ತಾರಪ್ಪ. ಅಣ್ಣ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಪ್ಪ. ನೀನ್ ಚೆನ್ನಾಗಿದೀಯಾ? ಸರಿ. ಏನ್ ಹೇಳು ನೀನು? ನಾನು ಯಾಕೆ ತಡಬರ್ಸ್ತಾ ಇದ್ದಿ? ವಿಷಯ ಏನು ಹೇಳು. ನಾನು ಮತ್ತೊಂದು ಮದುವೆ ಮಾಡ್ಕೊಂಡೆ. ಮತ್ತೊಂದು ಮದುವೆ? ಲಕ್ಷ್ಮಿಯಿಂದ ನಿನ್ಗೆ ಯಾವ ಅನ್ಯಾಯ ಆಗಿದೆ ಅಂತ ಈ ಮರುಮದುವೆ ಮನಸ್ಸು ಮಾಡಿದೆ? ಲಕ್ಷ್ಮಿಯಿಂದ ನನಗೆ ಯಾವ ಅನ್ಯಾಯವೂ ಆಗಿಲ್ಲ. ಹಾಗಾದ್ರೆ ಈ ಮರುಮದುವೆ ಏಕೆ? ಅಣ್ಣ, ಅವಳಿಗೆ ಅಂಟಿಕೊಂಡಿದ್ದ ಕ್ಷಯರೋಗ ಕಡಿಮೆ ಆಗದೆ ದಿನೇ ದಿನ ಬೆಳೆ ತೊಡಗಿತು. ತೋರಿಸುವ ಎಲ್ಲ ಸುಪ್ರಸಿದ್ಧ ಡಾಕ್ಟರ್ ಮುಗಿದರು.
ಡಾಕ್ಟರ್ ಕೊನೆಗೆ ನಿರ್ಧಾರವಾದ ಉತ್ತರ ಹೇಳಿದ್ರು, ಇವಳು ಕಾಯಿಲೆ ಗುಣವಾಗುವುದಿಲ್ಲ, ನೀವು ಬೇರೆ ಮದುವೆ ಮಾಡಿಕೊಂಡು ಒಳ್ಳೇದು ಅಂತ. ಕಾರಣ ನೀನಿಲ್ಲದಿರುವಾಗ ಅನಿವಾರ್ಯವಾಗಿ ಜರುಗಿ ಹೋಯ್ತಣ್ಣ ಈ ಮಂಗಲ ಕಾರ್ಯ. ಅಲ್ಲ, ಲಕ್ಷ್ಮಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟ? ಅವಳು ಒಪ್ಪಿಗೆ ಕೊಟ್ಟ ನಂತರ ಈ ಕಾರ್ಯ ನಡೀತು. ಈಗ ಲಕ್ಷ್ಮಿ ಹೇಳಿದ್ದಾಳೆ ತನ್ನ ತವರೂರಲ್ಲಿ. ಅವಳನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟಿರೋದು ಸರಿಯಲ್ಲ. ಅವಳನ್ನ ಇಲ್ಲಿ ಕರ್ಕೊಂಡು ಬಾ, ಒಳ್ಳೆ ಡಾಕ್ಟ್ರಿ ತೋರಿಸಿ ಅವಳ ಆರೋಗ್ಯನ ಗುಣಪಡಿಸು. ನಿನ್ನ ಮಾತು ಮೀರಿ ನಡೆಯುವಂತಹ ವಿವೇಕಿ ನಾನಲ್ಲ. ನಾಳೆ ನೀವೇ ಹೋಗಿ ಕರ್ಕೊಂಡು ಬನ್ನಿ. ಆಯ್ತಪ್ಪ, ನಾಳೆ ಹೋಗಿ ಕರ್ಕೊಂಡು ಬರ್ತೇನೆ. ನೀನ್ ಬೇಗ ಕೈಕಾಲ ಮುಖ ತಗೊಂಡು ಬಾ. ಯಾಕಂದ್ರೆ ಬೇಗ ಬರ್ತಾ ಇದ್ದಾರೆ ಇವತ್ತು. ಓಹೋ, ಬೀಗರು. ಬರ್ತೇನೆ. ದೇವಂತ ಅಣ್ಣ, ದೇವತೆಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡೋ ಹೇಮ, ಎಷ್ಟು ಜನ್ಮದ ಪುಣ್ಯವೇ ಇಂಥವ್ರನ್ನ ಅಣ್ಣ ಅತ್ತಿಗೆಯಾಗಿ ಪಡೆಯಬೇಕಾದ್ರೆ ದೇವರೇ, ಪ್ರತಿಯೊಂದು ಜನ್ಮದಲ್ಲೂ ಇವರನ್ನೇ ಅಣ್ಣ ಅತ್ತಿಗೆಯನ್ನಾಗಿ ಕರುಣಿಸಪ್ಪ, ಕರುಣಿಸಿ. ಏನ್ ಬಂತು? ಬಂದ್ರ? ಸಂತೋಷ. ಎಲ್ಲಿ ಸಂತೋಷ ರೀ? ಎದಿ ಗಟ್ಟಿಯಾಗಿ ಹಿಡ್ಕೊಡ್ರಿ. ಯಾಕೋ? ಎದಿ ಗಟ್ಟಿಯಾಗಿ ಹಿಡ್ಕೊಡ್ರಿ. ಏನಾಗಿದೆಯೋ? ಅಂತ ವಿಷಯ ಐತ್ರಪ್ಪ. ಏನದು? ಏನಾಯ್ತು? ಏನಾಯ್ತು ಹೇಳು. ಮೈಯಲ್ಲಿ ಹುಷಾರಿಲ್ವೇನೋ? ಅವರು ಬರ್ಲಿಲ್ರಿ. ಅವರು ಊರಿಗೆ ನೆಗಡಿ ಆಗೈತೆ ಅಂತ ಮನ್ಯಾಗ ಮುಕ್ಕೊಂಡಾರ. ಮತ್ತೆ ಯಾರು ಬಂದ್ರು? ಮಾಮಾರು ಬಂದಾರ. ಅವ್ರ ಯಾಕೆ ಬಂದವ್ರಲ್ಲ? ಅವ್ರನ್ನೂ ತಗೊಂಡು ಏನ್ ಮಾಡ್ಬೇಕಲ್ಲ ಇಲ್ಲಿ? ಏನಿಲ್ಲ, ಗೆಜ್ಜೆ ಹಿಡ್ಕೊಂಡ್ ಬಂದಾರ. ಏನ್ ಹಿಡ್ಕೊಂಡು ಹೋದ್ರು? ಮಾಮಾರ ಅವಶ್ಯಕತೆ ಇಲ್ಲ ನಿಮ್ಗೆ. ಮಾಮ ತಗೊಂಡು ಏನ್ ಮಾಡೋದು? ಅವರು ಬೇಕಾಗೈತಿ. ಅವರು ಬಂದಾರ್ರಿ. ಮೊದ್ಲೇ ಹೇಳ್ಬಾರ್ದೇನ? ನೋಡ್ರಿ, ಅವರು ಬಂದಾರ ಅಂದ್ಕೂಡ ಅವರು ಬರಲ್ಲ ಅಂದ್ಕೂಡ ಅವ್ರ ಇದೇನ್ರಿ ಅಪ್ಪಾರ? ಸೂಟ್ಕೇಸ್ ನಮ್ಮ ಅಪ್ಪ ಇದು ಕಟ್ಟ್ಯಾರ ಅಂತಿದ್ರಿ ಅಪ್ಪಾರ. ನಾವು ಇದಕ್ಕೆಲ್ಲ ನಡ್ಬರ್ಕ್ ಒಂದೊಂದು ಕೀಲಿ ಹಾಕ್ತಿದ್ವಿ. ಮೂರು ಕಾಣ್ತಾವಲ್ಲ. 3 ಇರ್ತಾವ. 3 ಯಾಕ್ರಿ ಬೇಕು? 3 ಇರ್ಬೇಕು. ಹೌದ್ರಿ. ಅವ್ರ ಸಾಮಾನು ಬಹಳ ಕಿಮ್ಮತ್ ಇರ್ತಾವ. ಒಂದ್ ಹಾಕಿದ್ರು ಸಾಕದ. ಹೌದು, ಯಾಕಂದ್ರೆ ನೀವಿಲ್ದಾಗ ಯಾವನಾರ ಕಾಳ ಕೈ ಆಡ್ಸ್ಕೊಂಡು ನಮ್ಮ ಮನೆಯಲ್ಲಿ ನಿನ್ನನ್ನು ಬಿಟ್ಟು ಮತ್ತೆ ಯಾರು ಬರ್ತಾರ? ಯಾರು ಕಾಳಿ ಗೇಟ್ರು ಬಂದ್ರೆ ಹಾಗೇನಿಲ್ಲ, ಹೋಗಿಡು. ನನ್ನ ರೂಮ್ನಾಗ ಇಟ್ಕೊಳ್ಳಿ. ಹಾಗೆ ಏನಂತ ಕೆಲಸ ಮಾಡು, ನನ್ನ ರೂಮ್ ನಲ್ಲಿ ಹಾಸಿಗೆ ಇದೆಯಲ್ಲ, ಅದನ್ನ ತಗೊಂಡೋಗಿ ನಿಮ್ ರೂಮ್ ನಲ್ಲಿ ಇಟ್ಟು. ನೀವು ಹಾಸಿಗೆ ನನ್ನ ರೂಮ್ನಾಗ? ಅವಿವೇಕಿ ಏನು ಇಟ್ಟಿದೆ ಬುದ್ಧಿನ? ನನ್ನ ರೂಮ್ ನಲ್ಲಿ ಇಡೋದು. ಹೇಗೆ ಇಡು. ನಮಸ್ಕಾರ ಮಾವನವರಿಗೆ. ನಮಸ್ಕಾರ ಅಳಿಯಂಗರಿಗೆ. ಚೆನ್ನಾಗಿದ್ದೀರಾ? ಪಾಡದಿರಾ? ಆರಾಮದಿರಾ? ನಾವು ಆರಾಮದೀವಿ. ಆಯ್ತಾಯ್ತು. ಅತ್ತಿಗೆಮ್ಮ, ಅತ್ತಿಗೆಮ್ಮ, ಚಿಕ್ಕಪ್ಪ ಬಂದಿದ್ದಾರೆ, ಬನ್ನಿ. ಬಾ ಮಗಳೇ, ಬಾ 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 ಬಾ. ದೇವರು ಒಳ್ಳೇದು ಮಾಡ್ಲಿ. ಚೆನ್ನಾಗಿದ್ದೀನಿಪ್ಪ. ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಆರಾಮದಿರಾ? ಪಾಡದಿರಾ? ನಾವು ಆರಾಮದೀವಿ. ಎಲ್ಲಿ ಬಿಡ ಬಾಯ್. ಮತ್ತೆ ಮಾವನವರೇ, ಊರಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ. ತಮ್ಮ ಮನೆ ತಾವು ಊರಿಗೆ ಹೋಗಿದ್ದೀರಾ ಅಂತ ಕೇಳಿದೆ. ಹೌದು, ಬೆಂಗಳೂರಿಗೆ ಹೋಗಿದ್ದೆ. ಹೌದಾ? ಮೀಟಿಂಗ್ ಇತ್ತಲ್ಲ, ಅದಕ್ಕೆ ಹೋಗಿದ್ದೆ. ಮತ್ತೆ ನೀವೇ ಕಾಣ್ತಾ ಇದ್ದಿರಲ್ಲ, ನಿಮ್ಮ ಅಣ್ಣವ್ರು ಎಲ್ಲಿದ್ದಾರೆ? ಬಂದಿದ್ದಾರೆ, ಊರಿಗೆ ಹೋಗಿದ್ರು. ಒಂದು ಅರ್ಧ ಗಂಟೆ ಆಯ್ತು. ಅಣ್ಣ ಅಣ್ಣ, ನಮಸ್ಕಾರ ಕವಿಗಳಿಗೆ, ನಮಸ್ಕಾರ. ಬರಬೇಕು. ಎಲ್ಲ ಕ್ಷೇಮವಾಗಿದ್ದೀರಾ? ಕ್ಷೇಮವಾಗಿದ್ದೀನಿ. ಆರಾಮದೀರಾ? ಆರಾಮದೀನಿ. ಠೀಕ್ ಅದೀರಾ? ಠೀಕ್ ಅದೀನಿ. ನಾವು ಆರಾಮದೀವಿ. ಮತ್ತೇನು ಸಮಾಚಾರ? ನಾಟಕ ಯಾವ್ಯಾವ ಬರೆದ್ರಿ? ನಾಟಕ ನಾನು 3 ಬರೆದಿದ್ದೇನೆ. ಯಾವ್ಯಾವ? ಮೊದಲೇದು ಜುಬ್ರಾಂಜನೇಯ. ಹೌದು, ಜುಬ್ರಾಂಜನೇಯ ಅಂತ. ಜುಬ್ರಾಂಜನೇಯ ಸಾಮಾಜಿಕ ಪೌರಾಣಿಕ. ಇದು ಸಾಮಾಜಿಕ. ಹೌದಾ? 2ನೇ ನಾಟಕ ಬರೆದಿನಿ. ಅದ್ಯಾವುದು? ಅಂಧೇರಿ ರಾತ್ ಮೇ ದಿಯಾ ತೇರೆ ಹಾತ್ ಮೇ. ಅಂಧೇರಿ ರಾತ್ ಮೇ ದಿಯಾ ತೇರೆ ಹಾತ್ ಮೇ. ಇದು ಮಹಾರಾಷ್ಟ್ರ ಕೊಟ್ಟಿದ್ದೇನೆ. ಅಂದ್ರೆ ತಪ್ಪಡುಗುಂಡೇಶ್ವರ ಕಂಪನಿ ಅಂತ ಮಹಾರಾಷ್ಟ್ರದಲ್ಲಿದೆ, ಅವ್ರು ಕೊಟ್ಬಿಟ್ಟಿದ್ದೇನೆ ಇದು. ಹೌದಾ? ಇನ್ನೊಂದಿದೆ. ಇನ್ಯಾವುದು? ನೀ ಯಾರಿಗೆ ಹುಟ್ಟಿದಿ? ನಾನು ನಮ್ಮ ಅಪ್ಪನ ಹುಟ್ಟಿನಿ. ನೀನ್ ಯಾರಿಗೆ ಹುಟ್ಟಿದಿ?
ನಮ್ಮ ಅಪ್ಪಗೆ ಹುಟ್ಟಿದ ಯಪ್ಪ ಏಯ್! ನೀನ್ ಯಾರು ಹುಟ್ಟಿದಿ? ಇದು ನಾಟಕದ ಹೆಸರು. ನಾಟದ ಹೆಸರ ಈ ನಮ್ಮನಿಯ ಎಂತಿದ್ದ ಹೆಸರು ಶುರು ಮಾಡಿದ್ರಿ ಕವಿಗಳ. ಅವನವ್ರೆ ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ನಿಮ್ಮಣ್ಣ ಕವಿಗಳ ಜೊತೆಗೆ. ಸರಿ ನಮ್ಮ ಅಣ್ಣ ಅಲ್ರಿ, ನಮ್ಮ ಮನೆ ಆಳು ಅನುಕೂಲ. ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ ನೋಡಿ. ಬಸ್ ಸ್ಟ್ಯಾಂಡ್ 10 ರೂಪಾಯಿ ಕಟ್ಕೊಂಡು ಬಂದ ನೋಡ್ರಿ. ಹೌದಾ? ಹಡಗ ಅಲ್ಲಿ ಒಂದು ಹೊಡ್ಕೊಂಡು ಬಂದ್ಯಾ? ಕವಿಗಳಂತೇಳಿ ನಿಮ್ ಜೊತೆ ಮಾತಾಡಿದವ್ರು ಇಷ್ಟೊತ್ತು. ಅಲ್ರಿ ಇದ್ರ ಧೋಬಿ ಕೊಟ್ಟು ಬರ್ಬೇಕಂತ ನಾವು ಹೊಂಟೀನಿ. ನಮಸ್ಕಾರ ಕವಿಗಳ, ನಮಸ್ಕಾರ. ಆಗ ನಿಮ್ಮ ಹೋಸಿರಿ ಇದರಿಂದ ನಾನು ಕಪಿ ಆದ್ಮೇಲೆ ಕವಿ ಹೋಗು, ಕೆಲಸ ನೋಡ್ಕೋ. ಇಲ್ಲಿ ಚಾ ಕುಡಿತಾರೆ? ಚಾ ನಾ ಇನ್ನು ಚಾ ಕುಡಿದೇ ಇಲ್ಲೇನು? ಚಾ ಕುಡಿತಾರೆ ಇಲ್ಲ? ನಾ ಚಾ ಕುಡ್ದೇ ಮಾತಾಡಕತ್ತೀನಿ ತಿಳ್ಕೊಂಡಿನಿ. ಚಾ ಯಾಕ ನಮ್ಮ ತಲ್ಯಾಗ ಹನ್ನೆರಡು ವಿಚಾರ. ಈಗ ಚಾ ಕುಡಿಯಾಕ ಬಂದ್ರಿ ನೀವು? ಹಾಲಿಲ್ರಿ, ಡಿಕಾಕ್ಷನ್ ಮಾಡು. ಡಿಕಾಕ್ಷನ್ ಹಾ. ಸಕ್ರಿ ಇಲ್ಲಲ್ಲ, ಬೆಲ್ಲ ಹಾಕಿ ಮಾಡು. ಹೋಗ ಕೆಲಸ ನೋಡ್ಕೋ. ಹೋಗೋ, ಬರೀ ಅವಿವೇಕ್ತನ ಮಾಡಬಾರ್ದು. ಹೋಗ್. ಅಣ್ಣ ಅಣ್ಣ ನಮಸ್ಕಾರ ಕವಿಗಳಿಗೆ. ನಮಸ್ಕಾರ. ಮತ್ತೇನು ಆರಾಮದೀರಾ? ಠೀಕ್ ಅದೀರಾ? ಪಾಡದೀರಾ? ನಾವು ಆರಾಮದೀರ. ಸ್ವಭಾವನೆ ಹಾಗೆ. ಅಲ್ಲ, ಇವು 3 ಶಬ್ದ ಒಂದೇ. ಮೂರು ಒಂದೇ ಆದ್ರು. ಇವು 3 ಒಂದೇ. ಏನೋ ರೂಢಿ. ಸರಿ. ಮತ್ತೇನು ನಾಟಕ ಯಾವ ಬರ್ದ್ರಪ್ಪ? ಈಗ ಹೊಸದು ಬರಿತಾ ಇದ್ದೀನಿ. ಮಾನವ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ. ಈ ಹೆಸರು ಚೆನ್ನಾಗಿದೆ ನೋಡಿ. ಹೌದ್ರಿ? ಮತ್ತೆ ಯಾವ ಬರ್ದ್ರಿ? ಇನ್ನೂ ಯಾವ್ದು ಬರ್ದಿಲ್ಲ, ಇದನ್ನೇ ಬರಿತಾ ಇದ್ದೀನಿ. ಎಲ್ಲರೂ ನಾಟಕ ಕಂಪನಿ ಕೊಟ್ಟಿದ್ದೀರೋ ಇಲ್ಲ? ಒಂದು ನಾಟಕ ಕೊಟ್ಟಿದ್ದೆ, ಇದೇ ನಾಟಕ ಬರಿತಾ ಇದ್ದೀನಿ. ಮುಗಿಲಿಕ್ಕೆ ಬಂದಿದೆ, ಬಂದ ನಂತರ ಕೊಡ್ತೇನೆ. ಆಯ್ತು ಬರ್ರಿ, ಹೊಸ ನಾಟಕ ಬರೀರಿ. ಸಮಾಜ ಮುಂದೆ ತಗೊಂಡು ಬರ್ರಿ. ನಮ್ಮ ಸಮಾಜದೊಳಗೆ ಏನ್ ಹುಡುಕವ ಎಲ್ಲ ಬೈಲಿ ಹಾಕ್ರಿ. ಜನ ಉದ್ಧಾರ ಆಗ್ಬೇಕು, ಜಾಣರಾಗ್ಬೇಕು. ನಿಮ್ಮಂಥವ್ರಿಂದಲೇ ನಮ್ಮ ಸಮಾಜ ಉದ್ಧಾರ ಆಗ್ಬೇಕಾಗೈತ್ರಿ. ನೀವು ಸುಮ್ಮನೆ ಕುತ್ಕೋಬೇಕು, ಊಟ ಮಾಡಿ ಮಲ್ಗೋದು ಮಾಡಬೇಡ್ರಿ, ಬರ್ಕೋತ ಇರ್ರಿ ಹಾಗೆ. ಮತ್ತೆ ಅಲ್ಲ ಮೌನರೇ, ಬರ್ತೀವಿ. ಕುಳಿತುಕೊಂಡು ಮಾತನಾಡ್ತಿರೋ ಏನ್ ನಿಂತೆ ಮಾತನಾಡ್ತಿರೋ? ನಾ ಇನ್ನೂ ಕೊಡ್ತಾ ಇಲ್ಲೇನು? ನಾ ಕುಳಿತುಕೊಂಡೆ ಮಾತಾಡಕತ್ತೀನಿ ಅಂತ ತಿಳ್ಕೊಳ್ಳಿ. ಯಾಕೆ ನಮ್ಮ ತಲ್ಯಾಗ ಹನ್ನೆರಡು ವಿಚಾರ. ನಾ ಬರ್ತೀನಿ. ಅಲ್ಲ ಸ್ವಲ್ಪ ಕಾಫಿನಾದ್ರು ಕುಡ್ಕೊಂಡು ಹೋಗ್ರಿ. ನಾ ಇನ್ನೂ ಕಾಫಿ ಕುಡ್ದೇ ಇಲ್ಲ. ಅಯ್ಯೋ, ನಾ ಕಾಫಿ ಕುಡ್ದ ಮಾತಾಡಕತ್ತೀನಿ ತಿಳ್ಕೊಂಡಿನಿ. ಯಾಕೆ ನಮ್ಮ ತಲೆ ಹನ್ನೆರಡು ವಿಚಾರ. ಬರ್ತೀನಿ. ಏನು ಅವಿವೇಕ್ತನ ಇದೆಯೋ? ಅಲ್ಲೋ ಹಿರಿಯರ ಎದುರಿಗೂ ಈ ರೀತಿ ಮಂಗನ್ ತರ ಮಾಡ್ತಾ ಇದೆಯಲ್ಲ, ಅವ್ರೇನ್ ತಪ್ಪು ತಿಳ್ಕೊಳ್ಳಲ್ಲ ನಿನ್ನ ಬಗ್ಗೆ? ಇಲ್ರಪ್ಪ, ನಾ ಏನಂದ್ರಿ ಚಾ ಅಚ್ಚಾ ಹೈ ಜಿ ಅಂತ ಹೇಳಕತ್ತಿದ್ದೆ. ನೀನು ಹಿಂದಿ ಒಳಗೆ ಮಾತಾಡ್ತೀಯ ಅನ್ನೋದು ಅವ್ರಿಗೇನು ಗೊತ್ತಾಗ್ಬೇಕು ಪಾಪ. ಮಹಾರಾಷ್ಟ್ರದಾಗ ಇರ್ತಾರೆ ಹೆಚ್ಚಾಗಿ, ಅವರು ಅದನ್ನೇ ತಿಳಿತೈತೆ ಅಂತ ಮಾಡಿದ್ವಿ. ಚಾ ಯಾರ ಸಲುವಾಗಿ ತಂದಿದ್ದಿ? ಅವ್ರಿಗೆ ಬೀಗರಿಗೆ. ಮತ್ತೆ ಬೆರಳಾಕಿ ಎಂಜಲ್ ಮಾಡ್ತಾ ಇದೆಯಲ್ಲ, ಅದನ್ನ ಕುಡಿಬೇಕೇನೋ? ನೋಡಿದ್ರಿ ನೀವು? ಶಬರಿ ಕೊಟ್ಟ ಎಂಜಲ ಶ್ರೀರಾಮ ತಿಂದಂತ. ಅಷ್ಟ್ರಲ್ಲ ನಿಮ್ಮ ಮಾವ ನನ್ನ ಎಂಜಲ ತಿಂದ್ರಿ ನೋಡಿದ್ರಿ. ಈಗ ನೀವು ಕುಡಿದಿಲ್ಲ, ಅವರು ಕುಡಿದಿಲ್ಲ. ಅನಾಥ ರಕ್ಷಕ ಯಾರು? ಹೌದಾ? ನಿಮ್ಮ ಭಾವನವರಿಗೆ ನಿನ್ನ ಗಂಡನಿಗೆ ನಮಸ್ಕಾರ ಮಾಡಮ್ಮ. 100 ವರ್ಷ ಸುಖವಾಗಿ ಬಾಳು. ಜಯಶ್ರೀ ಈ ಮನೆಯ ಸೊಸೆ, ಜಯಶ್ರೀ ನನ್ನ ತಮ್ಮನ ಹೆಂಡತಿ, ಪರಪುರುಷನ ತೋಳಿನ ಆಶ್ರಯ ಬಯಸುವ ಈ ಹೆಣ್ಣು ನನ್ನ ತಮ್ಮನ ಹೆಂಡತಿ. ತಾಯಿ ಶಾರದಾಂಬೆ, ಈ ಮನೆಯ ಆಗು ಹೋಗುಗಳು ಭಾರ ಎಲ್ಲವೂ ನಿನ್ನ ಮೇಲೆ ತಾಯಿ. ಈ ಮನೆಯ ಮರ್ಯಾದೆ ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು.
ಕಪ್ಪು ಬಣ್ಣದ ಕುರುಪುಗಳೆಷ್ಟೋ ಹಿಂದಿನ ಈ ಸಮಾಜದಲ್ಲಿ, ಈ ಕೆಂಪು ಬಣ್ಣದ ಕೆಂಗುಲಾಗರೆ ಎಷ್ಟೋ ಹಿಂದಿನ ಈ ಪ್ರಪಂಚದಲ್ಲಿ, ಅದರಲ್ಲಿಯೂ ನನ್ನಂಥ ರಸಿಕ ಪುರುಷ ಬಯಸುವುದು ಈ ಕೆಂಪು ಬಣ್ಣದ ಕೆಂಗುಲಾಗಿರಲಿ. ಬಸವರಾಜನ ಹೆಂಡತಿ ಜಯಶ್ರೀ ಸುಂದರಿ ಅಷ್ಟೇ ಅಲ್ಲ, ಸ್ವಲೋಕ ಸುಂದರಿ. ಹುಲ್ಲು ಮರಡಿಯಲ್ಲಿ ಗಿರಿಬಲು ಗರಗೆತ್ತಿ ಕುಡಿಯುವುದನ್ನು ಕಂಡು ಹೂ ಹಣ್ಣು ತುಂಬಿದ ಬರದಲ್ಲಿ ಕೂಗಿಲೆಯ ಕೂಗಲು ಕೇಳಿದವನ ಹರುಷಿತನಾಗುವಂತೆ ಈ ಜಯಶ್ರೀಯ ಸೌಂದರ್ಯ ನೋಡಿದವನ ಕಣ್ಕುಕ್ಕಿ ಈ ಲೌಕಿಕ ವಿಚಾರವನ್ನು ಮರೆತು ಅವಳನ್ನು ಬೆಂಬತ್ತಿ ತಿರುಗುತ್ತಾನೆ, ಅವಳನ್ನು ಅಪ್ಪೆ ಆಲಗಿಸುತ್ತಾನೆ. ಹೇಗಾದರೂ ಮಾಡಿ ಆ ಸುಂದರವಾದ ಹಕ್ಕಿಯನ್ನ ನನ್ನ ತೋಳುತಕ್ಕಿಲ್ಲ ಹಾಕಿಕೊಳ್ಳಬೇಕೆಲ್ಲ. ಕರೆಕ್ಟ್. ಬಸವರಾಜನಂತೂ ನನ್ನ ಸ್ನೇಹಿತ. ಆ ಸ್ನೇಹದ ಮಡಿಲಲ್ಲಿ ಈದಿ ತೀರಿಸಿಕೊಳ್ಳುವೆ ನನ್ನ ಕಾಮ ತೃಷೆಯನ್ನು. ಕಿತ್ತು ಜೊತೆಗೆ ಏ ಖೈರಿ ಆಂಕಿ ಸಾಧೆ किसी नवा किसी दिन नाना ही पड़ेगी मेरा दांतों की बाजार में आ. ಏ ಯಾವ ನಿನ್ ಕಣ್ಣಿಗೆ ಕಾಣ್ತಾವಿಲ್ಲ ಕಣ್ಣಾಗ ಯಾಮಿಗೆ ಮಕ್ಕೊಂಡೈತೆ. ಐ ಸಾರಿ ಸಾರಿ ಹಸರಿ ಗಾಡಿ ಹಾಗಿಲ್ಲ, ಯಾವುದೋ ವಿಚಾರದಲ್ಲಿ ಹೋಗ್ತಾ ಇದ್ದೆ, ನೋಡಿದ್ರೆ ಸ್ವಲ್ಪ ಹಾಯ್ಬಿಟ್ಟೆ. ಇದಕ್ಕೆ ತುಂಬಾ ಪೆಟ್ಟಾಗಿರ್ಬೇಕು. ಪೆಟ್ಟರ್ದಕ್ಕೆ ಏನ್ ಬೇಕಾದ್ರೂ ಕೇಳ್ಕೊಡ್ತೇನೆ. ಏನ್ ಕೊಡ್ತೀವೋ ಯಪ್ಪ? ಹಣ, ಬೆಳ್ಳಿ, ಬಂಗಾರ. ಬೆಳ್ಳಿ ಬಂಗಾರ ಎಷ್ಟು ಕೊಡ್ತೀವೋ ಯಪ್ಪ? ಮನೆಗೆ ಬಂದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇನೆ. ಹೋಗ್ಲಿ, ನಿನಗೆ ಲವ್ ಮಾಡಿ ಕೊಡ್ತೇನೆ. ನಾವು ನನಗೆ ನೋವು ಆಗಿಲ್ಲ ಬಿಡು. ನಾನು ಕೇಳಿದ್ದು ನೋವಲ್ಲ, ಲವ್. ಲವ್ ಅಂದ್ರೆ ಏನ? ಲವ್ ಅಂದ್ರೆ ಗೊತ್ತೇ ಇಲ್ಲ. ಲವ್ ಅಂತಂದ್ರೆ ಒಬ್ಬರನ್ನೊಬ್ರು ಅಪ್ಕೊಳ್ಳೋದು, ತುಟಿ ಹಚ್ಚೋದು, ಪ್ರೇಮ, ಪ್ರೀತಿ. ಇವೆಲ್ಲ ಹಳೇದ್ ಬಿಡು. ನಾ ದಿನ ಮಾಡ್ತೀನಿ. ದಿನ? ನಾನು ಎಮ್ಮೆ ಕೂಡ. ಎಮ್ಮೆ ಜೊತೆ ಲವ್? ಏ ಹ್ಯಾಂಗೈತಿ ಎಮ್ಮೆ ಡುಬ್ಬ ಬಾರ್ಸು ಕೋಲು. ಅಂದ್ರೆ ಏ ಬಡಿಗೆ ಹೆದರಿಕಿನ ನನಗೆ ಹೇಳ್ತಾ ಇದೆಯಾ ನೀನು? ಬಂದ್ರಿ ನಿಮ್ಮ ಅಪ್ಪಗೆ ಬೆಳಗ್ಗೆ ಅಂದ್ರೆ ಸಾಕು ಇಂಥ ಕೋಟ್ಯಾಂತರ ಬಡಿಗೆ ಬೆಳೆಯೋದಕ್ಕೆ ಲಕ್ಷಾಂತರ ಭೂಮಿ ಶಾಂಕ್ಷನ್ ಮಾಡ್ತಕ್ಕಂಥ ಈ ಭೂ ಅಭಿವೃದ್ಧಿ ಬ್ಯಾಂಕ್ ಮ್ಯಾನೇಜರ್ಗೆ ಚೂಟದ ಬಡಿಗೆ ಹೆದರಿಕೆ ಹೇಳ್ತಾ ಇದೆಯಾ ನೀನು? ಈಗ ಬೇಡ, ಇನ್ನೊಂದ್ಸಲ ಸಿಗು, ಆ ಬಡಿಗೆ ಕತೆ ಹೇಗಿರ್ತಂತ ನಾನು ಹೇಳ್ತಿದ್ದೀನಿ. ಪಾಕಿಸ್ತಾನ ನಗಾಶೆ ಮಗ ನಾನು ನೋಡ್ಕೋತಾನ ಮುಂದ. ಅಲ್ಲ ಈ ಅನುಕೂಲ ಎಲ್ಲ ಹಾಳಾಗಿ ಹೋಗಿರ್ಬೇಕು ಅಂತೀನಿ ನಾನು. ಗೌರಿ ಮಗವು ಚಂದ್ರನಂತೆ, ಗೌರಿ ಮಗವು ಹುಣ್ಣಿಮೆಯಂತೆ, ನನ್ನ ಮುದ್ದಾದ ಬಂಗಾರಿ ಸಿಂಗಾರಿ ಪಾತು ಮೊತ್ತಂತೆ, ಪಾತು ಮೊತ್ತಂತೆ. ಮೊಸರು ಮಾರೋ ಹುಡುಗಿ ಮುಖ ಬಾಡೈತಲ್ಲ. ನೋಡ ಅವ್ನ ಹೆಣ ಎತ್ಲಿ, ಅವ್ನ ಬಾಯ ಮಣ್ಣು ಹಾಕ್ಲಿ, ಅವ್ನ ಹುಡ್ದಾರ ಹರಿಲಿ, ಅವ್ನ ಹೆಣ ಕೆಳಗಾಲ ಏರಿಸ್ಲಿ. ಹಿಂಗ್ಯಾಕ ಕೂಳುಗಾಡ ನಾಯಿಗತೆ ಒದರಾಕತ್ತಿದಿ? ನೋಡ ಅನುಕೂಲ ಸಿಪಾಯಿ ಸಂಘ ಅದಾನಲ್ಲ, ಏನ್ ಮಾಡ್ದ? ಆಡಾಡ್ತಾನ ಎಮ್ಮಿ ಒಯ್ದು ಕೊಂಡೋಡ್ದಾಗ ಹಾಕ್ಯಾನ ನೋಡ. ಎಮ್ಮಿನ ನಾವೆಲ್ಲ ನಿನ್ನ ಒಳಗೆ ಹಾಕ್ಯಾರ ಮಾಡಿದ್ನ. ನನಗೆ ಯಾಕೆ ಹಾಕ್ತಾನ? ಅದೇ ಬಿಡಿಸ್ಕೊಡು ಅಂತ ನಿಂತಿದ್ದ ನಾನು. ಹೌದು, ಎಮ್ಮಿ ಒಳಗ ಹಾಕನ ಅವ. ಎಮ್ಮಿ ಒಳಗ ಹಾಕಿ ಕೀಲಿ ಹಾಕೋ ಬರ್ತನಕ ನೀ ನಿದ್ದೆ ಮಾಡಕತ್ತಿದ್ದೇನ? ನಿದ್ದೆ ಯಾಕೆ ಮಾಡ್ಲಿ? ಎಮ್ಮಿ ಮೇಯಿಸ್ಕೊಂಡ್ ಕೆರೆ ದಂಡಿ ಮೇಲೆ ನಿಂತಿದ್ದೆ. ಅಲ್ಲಿ ಗೋಡು ಕೋಣ ನಿಂತಿತ್ತು. ಆ ಕೋಣ ನಾನು ಎಮ್ಮಿಗೆ ನೋಡಿದ್ಕೊಳ್ಳೋ ಒಂದ್ ನಮನೆ ಹೋದ್ರು ನೋಡ. ಅಷ್ಟಕ್ಕೆ ನಾನು ಎಮ್ಮಿ ಹೆದ್ರಿ ಆ ಗದ್ಗೆಪ್ಪರ್ ಹೊಲ್ದಾಗ ಹೋಯ್ತು. ಅವ ಒಯ್ದು ಅವ್ನ ಕೈ ಕೊಟ್ಟ. ಅನುಕೂಲ ಹ್ಯಾಂಗಾರ ಮಾಡಿ ಬಿಡಿಸ್ಕೊಡ. ಇದ್ರಾಗ ತಪ್ಪು ನಿಂದ ಐತಿ. ನಂದ್ಯಾಕಿರ್ತೈತಿ? ಮತ್ತೆ ಇಂಥ ಸುಗ್ಗಿ ಕಾಲದಾಗ ಎಮ್ಮಿನ ಹೊಡ್ಕೊಂಡು ಹೋಗ್ಬೇಕು, ಹೊಡ್ಕೊಂಡು ಹೋಗ್ಬಾರ್ದು, ಇಷ್ಟು ತಿಳಿಬಾರ್ದು. ನಾವು ಹುಚ್ಚಿ ನೋಡು, ಕೆರೆ ಮೇಲೆ ಕ್ವಾಣ ಇರ್ತದೆ, ನಿಂತು ನೀರು ಕುಡ್ಸಾಕಾರ ಬರ್ತಿತ್ತು, ಕುಂತು ಮೇಸಾಕಾರ ಬರ್ತಿತ್ತು. ಹಾದಿ ಹಿಡಿದು ಹೋಗು ಎಮ್ಮಿ ವಾಸನೆ ಕಂಡು ಮನ್ಯಾಗ ಊಟ ಕಟ್ಟಿದ ಕ್ವಾಣ ಅಂತ ಒದರ್ತೈತಿ. ಇನ್ನು ಕ್ವಾಣ ಮುಂದೆ ಎಮ್ಮಿ ನಿಂತೈತಿ, ಅದ್ರ ಗೌಡ್ರು ಕ್ವಾಣ ಬಾಯಾಗ ಬುರು ಬರುತ್ತಲ್ಗ ಬಿಡೋದು. ಅನುಕೂಲ ನಿನ್ ಜೊತೆ ಒಂದ್ ದೋಸ್ತಿ ಬಾಳ ಹ್ಯಾಂಗಾರ ಮಾಡಿ ಬಿಡಿಸ್ಕೊಡ. ತೆಗಿ ಏನ್ ತೆಗಿ ಏನ 10 ರೂಪಾಯಿ ತೆಗಿ ಅಂದ್ರೆ ಅದು ಇದ್ರೆ ನಿನಗ್ಯಾಕೆ ಹೇಳ್ತಿದ್? ನಾನೇ ಹೋಗಿ ಬಿಡಿಸ್ಕೊಂಡು ಬರ್ತಿದ್ದೆ. ಹಂಗಾರ ನನಗೇನಾರ ಅನ್ನ ನಾ ಬಿಡಿಸ್ಕೊಡ್ತೇನೆ. ಏನ್ ಅನ್ಬೇಕು? ನನಗೇನೋ ಚಂದ ಕರಿಯಪ್ಪ ಹುಡ್ಕೊಂಡು ಕಾಕ ಕಾಕ ಅಲ್ಲ ಕೂತಾವ ಮುಂದ್ ಕೂತಾವ ಅವಂಗಾರ ಕಾಕ ಅಂತ. ಮತ್ತೇನಂತ ಕರಿ? ಚಂದ ಮತ್ತೇನೋ ಅನ್ಬೇಕಪ್ಪ. ಅನುಕೂಲ 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 ಯಾಕ ಕುಕೂಲ ಯಾಕುಲೆ ಯಾಕೆ ಅನುಕೂಲ ಬೇಡ ಚಂದ ಮತ್ತೇಂದ ಮಾಮ. ಓ ಮಾಮ ಇದ್ಯಾಕ ಮಾಮ ಚಂದ ಸಾಕು
ಸ್ವೀಟ್ ಏ ಹಂಗ್ಯಾಕ ಅದು ಹಂಗೆ ಬಂದಲ್ಲಿವ ಬಂದ ನಿಲ್ಲದಿ ಬಾಗಿಲದಾಗ ಏನು ದೂರ ನನಗೂ ನಿನಗೂ ಎಡವಿ ಬಿದ್ದರ ನನ್ನ ತೋಳಾಗ ಉಂಡ ನೀರ ಉಗುಳುದರಾಗ ಹೋಳಿ ಮಾಡೋಕತ್ತಲ್ಲಪ್ಪ ಅಡ್ಡಿಲ್ಲ ಏನೋ ಅನುಕೂಲ ಇಬ್ರು ದಾರಿನಿಂದ ಏನ್ ಜೋರ್ ನಡೆಸಿರಲ್ಲ ನಮ್ದು ಬಿಡು ನಾವು ತಂದು ಬಿಟ್ಟ ನಮ್ದು ಕೈ ಹಾಕ ನಮ್ಮ ಮಗ ಏನಪ್ಪ ಉಂಡು ನೀರು ಉಗುಳೋದಾಗ ಭಾಳ ಉಗುಳಾಕ ಹೋಗ್ಬೇಡ ಪ್ರಕೃತಿ ಒಳ್ಳೇದಲ್ಲಪ್ಪ ಅದು ಇದರಿಂದ ಆರಾಮಪ್ಪ ಎಲ್ಲೇ ದೀಪಾಯಿ ಹೂ ಮುಂದೆ ದೀಪಕ್ಕೆ ಎಣ್ಣೆ ಹಾಕ್ತಿ ಹಾಕ್ತೀನಿ ಹೌದಲ್ಲ ಎಷ್ಟು ಹಾಕ್ತಿಪ್ಪ ಎಣ್ಣೆ ಒಂದ್ ದಿನಕ್ಕೊಂದ್ ಸೇರ್ ಹಾಕ್ತೀನ ಸೇರ್ ಹಾಕ್ತಿ ಹಾಕಿ ಬಂದಿನ ಮನೆ ಮುಟ್ಟುದಿಲ್ಲ ಆಗಲ ಇರ್ತಾವನು ಗಾಳಿ ಬಿಟ್ಟಿರ್ತದ ಅದಕ್ಕೆ ದೇವ್ರ ಗಾಳಿ ಬಿಟ್ಟಿರ್ತಾವನು ಆರಾಮಿದಿಲ್ಲಪ್ಪ ಆರಾಮ್ ಮೊನ್ನೆ ನೀ ಯಾರ್ಯಾರಿಗೆ ಎಟ್ಟಿಟ್ಟು ಎಣ್ಣೆ ಮಾಡ್ಕೋತೀನಿ ಗೊತ್ತೈತಿ ಎಲ್ಲ ವಿಷಯ ಗೊತ್ತಾಗೈತಿ ಇರಲಿ ಅದು ಆಮೇಲೆ ವಿಚಾರ ಮಾಡ್ತೀನಿ ಏನು ಕೇಳ್ತೀನಿ ತಡಿ ಯಾಕತ್ತೀನಿ ಸೂಸವನ್ ಎಮ್ಮಿ ಕೊಂಡಾಡ್ದಾಗ ಬಿದ್ದೈತಂತಲ್ಲ ಹೌದು ನೋಡು ಏನ್ ದನ ಓದ್ರದಂಗ ಓದಿರ್ತದ ನೀನು ಮತ್ತೆ ಕತ್ತಿ ಓದ್ರದಾಗ ಓದಿರ್ತೈತೆ ಆದ್ರೂ ಒಂದ್ ಟೈಪ್ ಬೇರೆ ಓದಿರ್ತದ ದನ ಅಂದ್ಬಿಟ್ಟು ದನ ಓದ್ರದಾಗ ಓದಿರ್ತೈತಿ ಅದಕ್ಕೆ ಬಿಟ್ಟು ಬಿಡಪ್ಪ ಇರ್ತೀನಿ ಎಮ್ಮಿನ ಹಂಗೆಲ್ಲ ಬಿಡಕ್ಕಾಗಲ್ಲ ಇರ್ತದ ನೋಡ ನಾನು ನೀವು ದೋಸ್ತರ ಇಲ್ಲ ಆ ಕಡೆ ಮುಖ ಮಾಡಿ ಹೇಳ್ತೇನೆ ಏನ ಏನ ಇರಲಿ ಏನ ಬಿಟ್ಟು ಬಿಡಪ್ಪ ಹಂಗೆಲ್ಲ ಬಿಡಕ್ಕಾಗಲ್ಲಪ್ಪ ನೀನು ಬಾ ನನಗೆ ನೀ ನಮ್ದೆಲ್ಲ ನಿಮ್ಗೆ ಗತ್ತು ಗೊತ್ತಿಲ್ಲ ನಾ ತಗೋ ಇರ್ಲಿ ಹಂಗೆಲ್ಲ ಬಿಡಾಕ್ ಬರೋದಿಲ್ಲ ಅನುಕೂಲ ನಮ್ ಮ್ಯಾಗಿನ ಸಾಹೇಬ್ರು ನಮಗ್ ಹಿಂದ್ ಬಿಡ್ತಾರಪ್ಪ ನಾವ್ ಮುಂದೆ ಎಮ್ಮಿ ಬಿಟ್ರ ಈಗ ನೀ ಮುನ್ನೋರ್ಗೆ ಹ್ಯಾಂಗೆ ಬಿಡ್ಲಿ ಅಂತ ವಿಚಾರ ಮಾಡಕತ್ತೀನಿ ಇಲ್ಲಿ ಬೇರೆ ಯಾರು ಇಲ್ಲ ನಾವು ಇಬ್ಬರೇ ಇದ್ದೀವಿ ತಗೋ ನಿನ್ನ ಹಣೆ ಬರ ನಮ್ಗೆ ಗೊತ್ತಿಲ್ಲ ತಗೋ 30 ಇಟ್ಕೊ 30 ಆಯ್ತು ಬಿಟ್ಕಸ್ ಬಿಡ್ತೀರಾ ಎಮ್ಮಿ ತೊಗೊಳಕ್ ಯಾರು ಬರ್ತಾರ ಸೂಸಿ ಬರ್ತಾಳ ಸೂಸಿ ಬರ್ತಾಳ ಮತ್ತೆ ನಾ ಬರಲ್ಲ ನಾ ಬಂದ್ರೆ ಬಿಡ್ತೀಯನ ನೀ ಬಂದ್ರೆ ಬಿಡ ಮತ್ತೆ ಅದನ್ನ ಸೂಸಿ ಸಂಜೆ ಮುಂದ 10 ಮುಣಿಗಿನ ಮ್ಯಾಗ 10 ಗಂಟೆಗೆ ಬಾ ಬಿಟ್ಟು ಕಳಿಸ್ತೀನಿ ಏನು ಎಮ್ಮಿ ಮತ್ತೆ ಹಿಂಗಾರ 10 ಗಂಟೆಗೆ ರಾತ್ರಿ ಬಾ ಬಿಟ್ಟು ಕಳಿಸ್ತೇನೆ ಅಂದ್ರೆ ಹಿಂಗೆ ಆಕ್ಟಿಂಗ್ ಎಲ್ಲ ಬೇರೆ ಬೇರೆ ಹಾಕವ ಇಲ್ಲ ಅದು ಗೋಣಿ ಅದ ಅಂತಾನ ತಿಳಿತಿಲ್ಲ ಸೂಜಿ 10 ಗಂಟೆಗೆ ಬಾ ಬಿಟ್ಟು ಕಳಿಸ್ತೀನಿ ಹಂಗೈತ ವರ್ಚಸ್ ಬಾರಿ ಐತಿ ಬರೀ ಎಮ್ಮಿ ಮೇಲೆ ಅಷ್ಟೇ ನೀನು ವರ್ಚಸ್ ಐತಂತ ಚಂದ್ರಿ ಕೂಡ ಚೆಲ್ಲಾಟ ಆಡ್ದೈತ ಚಂದ್ರಿ ಯಾವಕ್ಕೆ ಚಂದ್ರಿ ಅಲ್ಲಿದ್ದು ನೋಡಾಕ ಸುಂದ್ರಿ ನನ್ನ ಮನದ ಇಂದ್ರಿ ಅಂತೂ ಎಮ್ಮಿ ಬಿಡಿಸ ನ್ಯಾಯ ಮಾಡಿ ಎಮ್ಮಿ ಕಾಯಿ ಹುಡುಗಿ ಕೈ ಹಾಕಿ ಅನ್ಬಾರ್ದ ನನ್ನ ಕಣ್ಣಿಗೆ ಹಾಕಿ ಎಮ್ಮಿ ಕೈ ಹಾಕಿದ್ರು ಬಾಯಿಗೆ ಹಬ್ಬದ ಊಟ ಇದ್ದಂಗ ಹಬ್ಬದ ಊಟ ಅಂತೇಳಿ ವಿಚಾರ ಮಾಡಿದ್ರೆ ತಿನ್ನಕ್ ಹೋಗ್ಬೇಡ ಅದು ಸಿಹಿ ಇರ್ತೈತೋ ಏನ್ ಕಹಿ ಇರ್ತೈತೋ ಅನ್ನೋದು ವಿಚಾರ ಮಾಡ ನೋಡು ಊಟ ಮಾಡ್ಬೇಕನ್ನೋ ಮನುಷ್ಯ ಆ ಊಟ ಅವನಿಗೆ ಬೇಕಾಗಿತ್ತು ಅಂದ್ರೆ ಕೈ ಇರ್ಲಿ ಸಿಹಿ ಇರ್ಲಿ ಉಂಡತಿರ್ತಾನ್ರಿ ಇದಕ್ಕೆ ಏನಂತೀರ ಬರೀ ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ಮೈಯೆಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ಮೈಯೆಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ ನೀ ಹುಟ್ಟ ಸೀರೆ ನಡುವಲ್ಲಿ ಸಿಕ್ಕಿಲ್ಲ ನಾ ಕೊಟ್ಟ ಮಲ್ಲಿಗೆ ಮುಡಿಯಲ್ಲಿ ತೊಟ್ಟಿಲ್ಲ ಯಾಕೆ ಹಿಂಗಾಯ್ತು ಹೇಳಿ ಹುಡುಗಿ ಹುಡುಗ ಹುಡುಗ ಮಲೆನಾಡ ಹುಡುಗ ನನ್ ಮೈಯೆಲ್ಲ ರಂಗಾಯ್ತು ಯಾಕೋ ಬೆಳಗ ಹುಡುಗ ಹುಡುಗ ಮಲೆನಾಡ ಹುಡುಗ ನನ್ ಮೈಯೆಲ್ಲ ರಂಗಾಯ್ತು ಯಾಕೋ ಬೆಳಗ ನಾ ಹುಟ್ಟ ಸೀರೆ ನಡುವಲ್ಲಿ ಸಿಕ್ಕಿಲ್ಲ ನೀ ಕೊಟ್ಟ ಮಲ್ಲಿಗೆ ಮುಡಿಯಲ್ಲಿ ಕುಂತಿಲ್ಲ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ನಿನ್ ಮೈಯೆಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ ಹುಡುಗಿ ಕುಣಿಯೋ ನೀನು ಎಮ್ಮಿ ಕಾಯಿ ಅಂತ ಕಳ್ಸಿದ್ರೆ ಬಂದು ಕುಣ್ಕೊಂತ ನಿಂತೀಯ ಯಪ್ಪ ನಾ ಎಲ್ಲಿ ಕುಣಿಯಕತ್ತೀನ ನಾ ಗಾಯತ್ರಿ ಮಂತ್ರ ಹೇಳ್ಕೊಂತ ನಿಂತಿದ್ದೆ ಅಲ್ಲ ಗಾಯತ್ರಿ ಮಂತ್ರ ಹೇಳಕತ್ತಿದ್ದೆ ನಮ್ಗಿನ ಕಣ್ಣು ಕಾಣ ಅಂತ ತಿಳ್ಕೊಂಡೆ ನೀನು ಅಲ್ಲ ಇನ್ನ ನೀನು ಕೂಡ ಹಾರಾಡಿ ಕುಣಿದಾಡಿ ಜಿಗಿದಾಡಿ ಓಡ್ ಹೋದ್ನಲ್ಲ ಯಾರು ಯಾರು ಅವ ಸಿಪಾಯಿ ಸಂಘ ಹೋದಲ್ಲ ಬರೋಬ್ಬರಿ ಕಾಣ್ತಾ ನೋಡಿ ಅಪ್ಪ ನಿನ್ ಕಣ್ಣ ಅವ ಸಿಪಾಯಿ ಸಂಘನೇ ಯಪ್ಪ ಅದೇ ನಮ್
ಎಮ್ಮಿ ಕೊಂಡೋಡ್ದ. ಇವನು ಎಮ್ಮಿ ಕೊಂಡಾಡಕ್ ಬಿತ್ತ ನಮ್ದಲ್ಲ, ಮಗ್ಗಲ್ ಮನಿ ಪಾರತೆ ಒಂದ್ ಎಮ್ಮಿ ಕೊಂಡೋಡ್ದಾಗ ಬಿದ್ದಿದ್ದ, ಬಿಡಿಸ್ಕೊಡು ಅಂತ ಹೇಳಾಕತ್ತಿದೆ. ಅಷ್ಟ್ರೊಳಗೆ ನೀ ಬಂದು. ದೊಡ್ಡ ಓಣಿ ಮೆಂಬರ್ತಿ ನೀನು, ನಿನ್ನ ಹತ್ರ ವಸೂಲಿ ಬಂದಿದ್ದ ನಕ್ಕಿ ಎಲ್ಲಿ ತೆಮ್ಮಿ ಕುಂತೈತ ಕೇಳಿದ ದಂಡಿ ಮೇಲೆ. ಹೌದ್ ತಡಿ, ಯಪ್ಪ ಕುಂತ ಮೇಯ್ತೈತ ನೋಡ ನೀನ್ ಎಮ್ಮಿ. ಇಲ್ಲ ನೀ ತಗೊಂಡು ಮೇಯ್ತಾವನ, ನಾನು ಇನ್ನವನು ಕುಂತು ಮೇಯ್ತಾವಂತ. ಹೋದ್ರ ಬರ್ತೈತಿ. ಅಲ್ಲ, ಒಮ್ಮೆ ಕೊಂಡಾಡದ ಬಿದ್ದತ್ತ ಅಂತ ಹೇಳ್ತೀವಿ, ಒಮ್ಮಿದ್ರೆ ಅಲ್ಲಿ ಐತೆ ಅಂತ ಹೇಳ್ತೀವಿ. ನಮ್ಮ ಕಣ್ಣು ಡಿಮ್ಮಿದ್ದಕ್ಕೆ ಆಟ ಆಡ್ಸಕತ್ತೆ ಹೆಂಗಿ ತಡಿ. ಅದು ಒದರಿದ ಕೂಡ ಓಡಿ ಬರೋ ಚಟ ಐತಿ, ಅದು ಬಂತು ಪಾಡಾತ. ಇಲ್ಲಿ ಕಂದ್ರೆ ನೀನು ಡುಬ್ಬನ ಬೆಳಗ್ತೇನೆ ಮತ್ತೆ. ಅಯ್ಯ ಹೋದ್ರ ಚಂದ್ರಿ ಬಾ ಬಾ ಬಾ. ಯವ್ವ ಮಗಳ ಸೂಸು ಏನಪ್ಪ ಎಮ್ಮಿಲ್ಲಿ ಕಾಲಾಗ ಹೋದ್ರದಂಗ ಕತ್ತವ ಯಾಕ? ಎಲ್ಲ ನೀನ್ ಹಿಂದ್ ಒದರ್ತೈತಿ, ನಿಮ್ಮವನ ಅಲ್ಲಿ ಬರಾಕತೈತಿ ನೋಡ್, ಒದ್ರ ಬರ್ತೈತಿ. ಚಂದ್ರಿ ಬಾ ಬಾ ಬಾ. ಯವ್ವ ಇದು ನಮ್ಮ ಎಮ್ಮಿ ಸೌಂಡ್ ಅಲ್ಲಿ, ಅದು ಎಮ್ಮೆನೆ ಬೇರೆನೆ ತಿಂದತ್ತೀವ ತೊಟ್ಟ ಬರೋವಲ್ದದು ಒಟ್ಟದ ಎಮ್ಮೆ. ಯಪ್ಪ ಈ ಕೊಂಡವಾಡ್ದಾಗ ಬಿದ್ದಿದ್ ಯಾರ ಎಮ್ಮೆ ಅಂತ ತಿಳ್ಕೊಂಡಿ? ನಿಂದ. ಅಯ್ಯೋ ಒಟ್ಟ ಏನಪ್ಪ ಮಾರ, ಈ ಬೆಳಗ್ಗೆ ನಿನ್ ಹೆಣ್ಮಕ್ಳ ಮನೆಯಾಗ ಇಟ್ಕೊಳ್ಳೋದು, ಉಡೇದ ಕಲ್ಲು ಹಾಕೊಳ್ಳೋದು ಎರಡು ಒಂದ. ನಾ ಎಮ್ಮಿ ಕಾಯಿ ಅಂತ ಕಳ್ಸಿದ್ರೆ ಹರೇ ಬೇರೆ ಬಂದ್ಬಿಟ್ಟದ್ದು. ಯಾನು ಈಕಿನ ಮೊದಲು ದಬ್ಬಕಿನಿ, ಯಾವ್ದಾರ ಊರಿಗೆ ದಬ್ಬಿದ್ರೆ ನಮ್ಮ ಮನೆ ಮೇಲೆ ನೇಗದ ಹುಡ್ತಾಳೆ ಈಕಿ, ಬರೋಬ್ಬರಿ ಮಾಡ್ತೀನಿ. ಸ್ವಾಮಿ, ಮನೆಯ ಆಗು ಹೋಗುಗಳನ್ನು ಮರೆತು ಸತಿಸುತರ ಸುಖ ದುಃಖಗಳನ್ನು ತೊರೆದು ಯಾವಾಗ್ಲೂ ನಾಟಕ ಬರೆಯುತ್ತಾ ಕುಳಿತರೆ ಹೇಗೆ? ನಾಟಕದಿಂದ ಬರುವ ಉತ್ಪನ್ನವಂತೂ ಮೊದಲೇ ಇಲ್ಲ. ಇದು ಅಲ್ಲದೆ ಜಯಶ್ರೀ ಇತ್ತಿತ್ತಲಾಗಿ ಈ ಮನೆಯ ಒಡತಿ ಎನ್ನುವ ಅಹಂಕಾರದ ಮಾತುಗಳನ್ನು ಆಡ್ತಾಳೆ. ಅವಳ ವರ್ತನೆ ನನಗೇಕೋ ಸರಿ ಕಾಣಿತು. ಶಾಂತ, ಜಯಶ್ರೀ ಹೇಳೋ ಮಾತಿನಲ್ಲಿ ಸತ್ಯವಿದೆ. ಯಾಕಂದ್ರೆ ಆಕೆ ಗಂಡ ಈ ಮನೆಗೆ ದತ್ತಕನಾಗಿ ಬಂದವನು. ಗಂಡ ಒಡೆಯನೆಂದಾಗ ಹೆಂಡತಿ ಒಡತಿಯಾಗುವುದು ಸ್ವಾಭಾವಿಕ. ಮನೆಯ ಒಡತಿಗೆ ಹೆಣ್ಣೆ ಕಾರಣವೆಂದು ಹಿರಿಯರೇ ಹೇಳಿದ ಮಾತು ಅಕ್ಷರ ಸಹಿತ ಸತ್ಯ. ತನ್ನದೊಂದು ಸ್ವಾರ್ಥ ಸಾಧಿಸಿಕೊಳ್ಳುವುದಕ್ಕಾಗಿ ಹಿರಿಯರ ಮಾತನ್ನು ಹಿಂದಿರಿಸಿ ಬಾಳಿನ ಸೂತ್ರವನ್ನೇ ಕತ್ತರಿಸಿ ಸಮಾಜದಲ್ಲಿ ಸಂಚರಿಸಿ ಬರುವ ಹೆಣ್ಣಿನಿಂದ ಮನೆಯ ಮರ್ಯಾದೆ ಉಳಿದೆ ಗಾಳಿ ಗೋಪುರವಾಗುವುದು ಸ್ವಾಮಿ. ಈಗ ಅಂಥವರಿಗೆ ಬೆಲೆ ಇದೆ ನೋಡು. ಈಗ ಏನ್ ಹೇಳಿದ್ರು ಅವರಿಗೆ ಮಾತ್ರ ಬುದ್ಧಿ ಬರೋದಿಲ್ಲ. ನಮ್ಮ ಬಾಳು ಬಂಗಾರವಾಗಲೆಂದು ನನಗೆ ಎಷ್ಟೇ ಪ್ರಯತ್ನಿಸಿದ್ರು ಅದು ತಪ್ಪು ಎಂದು ತಿಳಿದು ಜಯಶ್ರೀ ಮನ ಬಂದಂತೆ ಕುಣಿಯ ಹತ್ತಿದ್ದ. ಕುಣಿಲಿ ಬಿಡು, ಮನ ಬಂದಂತೆ ಕುಣಿದವರು ನಿಲ್ಲಲೇಬೇಕಲ್ಲ. ಇನ್ನು ಹೆಚ್ಚಿಗೆ ಅವಳೊಂದಿಗೆ ಮಾತನಾಡಿ ಪ್ರಯೋಜನವೂ ಇಲ್ಲ. ನೋಡು, ನಾನು ತೋಟಕ್ಕೆ ಹೋಗಿ ಬರ್ತೇನೆ. ಬಾಬು ಬಂದ ತಕ್ಷಣ ಅವನ ಕರ್ಕೊಂಡು ನೇರವಾಗಿ ಥಿಯೇಟರ್ಗೆ ಬಂದ್ಬಿಡು. ಆದ್ರೆ ಯಾವ ಕಾರಣಕ್ಕೂ ಅವಳಿಗೆ ಏನು ಅನ್ಕೊಡುದು. ಗಂಡನ ವರ್ತನೆ ನನಗಂತೂ ಸರಿ ಕಾಣ್ತು. ಅವ್ರೊಟ್ಟೆ ಸಂಸಾರ ಸಾಗಿಸಲು ನನಗಂತೂ ಮನಸ್ಸೇ ಇಲ್ಲ. ಮನಸ್ಸಿಲ್ಲದೆ ಮಾಂಗಲ್ಯ ಕಟ್ಸ್ಕೊಂಡಿದ್ದು ಪತಿ ಮನೆಗೆ ಕಾಲಿಸಿದಾಗ ಪತಿಯಿಂದ ಅವಳ ಆಸೆ ನಿರಾಸೆ ಆದಾಗ ಅವಳು ಬೇರೆ ಮಾತು ತಿಳಿದು ಸಹಜ. ಆಹಾ, ನಂದು ಅದರಂತೆ ಆಗಿದೆ. ಹೀಗೂ ನಾನು ಗುರಿ ಕಟ್ಟದೆ ಪೇಟೆ ನನ್ನ ಕಣ್ಮುಂದೇ ಓಡಾಡ್ತಾ ಸಮಯ ಸಾಸಿ ನನ್ನ ಭಾವನಿಂದ ನಾನು ತೃಪ್ತಿ ಹೊಂದಲೇಬೇಕು. ಇದಕ್ಕೆ ಶಾಂತ ಕಾಡ್ಯ ಆದ್ರೆ ಸಲ್ಲದ ಅಪರಾಧ ಅವಳು ತಿಳಿದು ನೋಡಿಸಿ ಈ ಮನೆಯಿಂದ ಹೊರಗೆ ಹಾಕಿದಾಯ್ತು. ಶಾಂತಕ, ಏ ಶಾಂತಕ, ಯಾಕಮ್ಮ ಏನ್ ಮಾಡ್ತಾ ಇದ್ದೆ ಒಳಗೆ? ಅಡ್ಗೆ ಮಾಡ್ತಾ ಇದ್ದೆ. ಯಾಕೆ ಬೇಬಿಗೆ ಅಡ್ಗೆ ಸುಸ್ಕೊಂಡು ತೋಟಕ್ಕೆ ಹೋಗುತ್ತೈತೆ. ಜಯ, ಎಂದಿಲ್ಲದ ಹಿಂದೇಕ ಮನ ಮೇಲೆ ಕಟ್ಟಾಗಿ ಮನೆಯ ಒಡತಿ ಅದನ್ನು ಆಜ್ಞೆ ಪಾಲಿಸೋದು ನಿನ್ನ ಕರ್ತವ್ಯ. ಇನ್ನು ಮುಂದೆ ನನ್ನ ಚಲನವಲ್ಲ ಹೇಗೆ ಆಗಲಿ, ಆದ್ರೆ ನೀನು ಭಾಗವಹಿಸ್ಕೊಡ್ದು. ನೋಡು, ನಿನ್ನ ಚಲನವಲನಗಳು ರೀತಿ ಬಿಟ್ಟು ಅನೀತಿ ಮಾರ್ಗ ತುಳಿಯ ಹತ್ತಿದ್ರೆ ಸಂಸಾರ ಅನಾಹುತಕ್ಕೀಡಾಗುವುದಮ್ಮ. ನಿನ್ನಿಂದ ಬುದ್ಧಿ ಹಚ್ಕೊಂಡು ಬಾಳ ಸಾಸುವ ಅಜ್ಞಾನ ಹೆಣ್ಣು ನಾನಲ್ಲ. ನೋಡ್ ಶಾಂತಕ, ನೀನ್ ನನ್ನ ಸಹಾಯಕರಾಗಿ ನಡೆದೆ ಆದ್ರೆ ನಿನ್ನ ತೂಗು ಮಂಚದ ಮೇಲೆ ಕೂರಿಸ್ತು. ಇಲ್ಲವಾದ್ರೆ
ಆಳಿಗಿಂತ ಕೀಳ ಕಾಣ್ತೀನಿ, ಎಚ್ಚರ. ನನ್ನನ್ನು ಈ ಮನೆಯ ಆಳಿಗಿಂತಲೂ ಕೀಳಾಗಿ ಕಂಡರೂ ಕೂಡ ನನ್ನ ಮನಸ್ಸಿಗೆ ಸಂತೋಷವಿದೆಯಮ್ಮ. ಆದ್ರೆ ಹಿರಿಯರು ಬಾಳೆ ಮಾಡಿದ ಈ ಮನೆಯ ಗೌರವದ ಕಳಸ ಹೊನ್ನಿನ ತೇರಿನಂತೆ ಕಂಗೊಳಿಸಬೇಕೇ ವಿನಃ ಭಗ್ನ ಕನ್ನಡಿ ಅಂತ ಆಗ್ಬಾರ್ದು. ಏನಂದೆ? ನನ್ನಿಂದಾಗಿ ಈ ಮನೆ ಗೌರವ ಹರಣವಾಗುವುದೇ? ಸರಿ, ಅಗರ ರೀತಿಯಿಂದ ಬಾಳುವ ನನ್ನ ಜೊತೆಲಿ ಗರತಿಯಾದ ನೀನಿದ್ರೆ ಪಾಪ ಪಾಪ ನಿಮ್ಮನಕ್ಕೂ ಜೊತೆ ಬರ್ಬೋದು. ನೀನೇ ಬೇರೆ ಮನೆ ಮಾಡ್ಕೊಂಡಿದ್ಬಿಡು. ಹಾ, ನಿನ್ ಗಂಡ ಮಾತ್ರ ಇದೇ ಮನೇಲಿರ್ಲಿ. ಜಯ, ಗಂಡನನ್ನು ಬಿಟ್ಟು ಭಂಡ ಬಾಳು ಸಾಗಿಸುವ ಕುಟಿಲ ಹೆಣ್ಣು ನಾನಲ್ಲ. ಕಷ್ಟ ಬರಲಿ ಸುಖ ಬರಲಿ, ಸತಿಪತಿಗಳು ಒಂದಾಗಿದ್ರೇನೆ ಸಂಸಾರ ನೆಮ್ಮದಿಯಾಗಿರುತ್ತೆ. ನಾವು ನಡೆಯಪ್ಪ, ತೋಟಕ್ಕೆ ಹೋಗೋಣ. ಇವಳಿಗೆ ಇಷ್ಟೊಂದು ಸೊಕ್ಕಿ, ನನಗೆದುರಾಗಿ ಇವಳು ಈ ಮನೇಲಿ ಇರಲು ಸಾಧ್ವಿ. ಇವತ್ತು ಇವ್ರ ಮನೆಗೆ ಬರ್ಲಿ, ಇವಳನ್ನ ಈ ಮನೆಯಿಂದ ಓದ್ ಹೊರಗೆ ಹಾಕ್ತೆ ಹೋದ್ರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ. ಬಸವರಾಜ, ಬಸವರಾಜ, ಬಸವರಾಜ್ ಇಲ್ವೇ ಮನೆಯಲ್ಲಿ? ಇಲ್ಲ, ಅವ್ರು ಹೊರಗಡೆ ಹೋಗ್ತಾರೆ. ಯಾಕೆ, ಏನಾದ್ರು ಕೇಳಿಸ್ಬಿಟ್ಟು? ನಿಜ, ಬಸವರಾಜನ ಹತ್ರ ಅರ್ಜೆಂಟ್ ಆಗಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರನೇ ಬಂದಿದ್ದೆ. ಗೊತ್ತಾಗ್ಲಿಲ್ಲ ನೋಡಿ, ನಾನು ಇದೇ ಊರ ಭೂ ಅಭಿವೃದ್ಧಿ ಬ್ಯಾಂಕ್ ಮ್ಯಾನೇಜರ್. ನನ್ನ ಹೆಸರು ಗಂಗಾಧರ ಅಂತ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ನನ್ನ ಹೆಸರು ಜಯಶ್ರೀ ಅಂತ. ಕೂತ್ಕೊಳ್ಳಿ, ಒಂದು ಕಪ್ ಕಾಫಿ ತರ್ತೀನಿ. ಕಾಫಿಗೆ ಏನ್ ಬೇಡ, ನಿಮಗೆ ತೊಂದರೆ ಆಗಲ್ಲ ಅಂತಂದ್ರೆ ಒಂದು ಗ್ಲಾಸ್ ನೀರಾದ್ರೆ ಸಾಕು. ಬರೇ ನೀರೇ ಸಾಕಾ? ಸದ್ಯಕ್ಕಷ್ಟು ಸಾಕು. ಕೂತ್ಕೊಳ್ಳಿ, ಬರ್ತೀನಿ. ಎಂಥ ಸೌಂದರ್ಯ! ಸ್ವರ್ಗ ಲೋಕದ ಸ್ವರ ಸುಂದರಿಯರನ್ನ ಸಾಲಾಗಿ ನಿಲ್ಲಿಸಿ ನಿವಾರಿಸಿ ಚೆಲ್ಲಿ ಬಿಡಬೇಕು ಈ ರೂಪರಾಶಿಯ ಮುಂದೆ. ನನ್ನ ಮನ ಬಯಸಿದ ಹಾಗೆ ಅವಳು ನನ್ನವಳಾಗ್ಬಿಟ್ರೆ ನನ್ನ ಭಾಗ್ಯಕ್ಕೆ ಇಡಿಯೇ ಇಲ್ಲ. ನೋಡೋಣ, ಟ್ರೈ ಮಾಡಿದ್ರಾಯ್ತು. ಅಥವಾ ನೀರಿನ ಹಾನಿ ಜಾಸ್ತಿ ಆಗಿದೆಯೋ? ಹಾಗಿಲ್ಲ, ಯಾವುದೋ ವಿಚಾರದಲ್ಲಿ ಸ್ವಲ್ಪ ಕೈಟಾಗಿ ಬರುತ್ತೆ. ನೋಡಿ, ಬಸವರಾಜ ಬಂದಮೇಲೆ ನಾನು ಬಂದಿದ್ದರಿಂದ ಸ್ವಲ್ಪ ಅವ್ರಿಗೆ ತಿಳಿಸ್ಬಿಡಿ. ನಾನೇನು ಬರ್ತೇನೆ. ಅಂದಾಗೆ ನಿನ್ನೆ ಸಾಯಂಕಾಲ ನೀವು ನಮ್ಮ ತೋಟದ ಕಡೆ ಬಂದಿದ್ದೀರಿ? ನಿಜ, ಪ್ರತಿನಿತ್ಯ ಸಾಯಂಕಾಲ 6 ಗಂಟೆ ಸುಮಾರಿಗೆ ವಾಕಿಂಗ್ ಅಂತ ನಾನು ಆ ಕಡೆ ಹೋಗ್ತಾನೆ ಇರ್ತೇನೆ. ಯಾಕೆ, ನೀವು ನನ್ನನ್ನು ನೋಡಿದ್ರೆ? ಹಾ, ನಾನು ನಿಮ್ಮನ್ನು ನೋಡಿದೆ. ಮಾತಾಡ್ಸ್ಬೇಕಾಗಿತ್ತು. ಪರಿಚಯವಿಲ್ಲದವ್ರನ್ನ ಹೇಗಪ್ಪ ಮಾತಾಡ್ಸಂತ ಹಾಗೆ ಬಂದ್ಬಿಟ್ಟಷ್ಟೇ. ಇನ್ ಮುಂದೆ ಎಲ್ಲಾದ್ರೂ ಕಂಡ್ರೆ ಮಾತನಾಡ್ತಾರೆ. ಹಾಗಿದ್ಮೇಲೆ ನಾಳೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ನಿಮ್ಮ ತೋಟದ ಕಡೆ ಬರ್ತಿರ್ತಾನೆ. ತಪ್ಪದೆ ಬರ್ತೀನಿ. ತಪ್ಪಿಸ್ಬಾರ್ದು. ಅವಶ್ಯ ಬರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಏನಿರ್ಬೋದು ಇದು ಗುಟ್ಟು? ನಾಳೆ ಸಾಯಂಕಾಲ ಗೊತ್ತಾಗುತ್ತಲ್ಲ ಇದು ಗುಟ್ಟೇನು ಅಂತ. ನೀನು ಯಾವಾಗಲೂ ಈ ಮನೆಯಲ್ಲಿ ಸದಾ ಕಾಲದಲ್ಲೂ ನಗುನಗ್ತಾ ಇರ್ಬೇಕೆನ್ನುವುದೇ ನನ್ನ ಆಸೆ. ಅದೇ ಸಾಧ್ಯ ರೀ. ತುಂಬಾ ತೊಂದರೆ ಕಣ್ರಿ, ಕೂಡಲು ಕೊಟ್ಟೇ ಇಲ್ಲ. ಆದ್ರೆ ಈ ಮನೇಲಿ ಉಪದ್ರ ಮಾತ್ರ ಜಾಸ್ತಿ ಆಗಿದೆ. ಉಪದ್ರ ಜಾಸ್ತಿ ಆಗಿದೆ? ಯಾರಿಂದ? ಇದ್ದಾರಿಂದ. ಇದ್ದಾಳಲ್ಲ ನಿಮ್ಮ ಅತ್ತಿಗೆಯಿಂದ. ನನ್ನ ಅತ್ತಿಗೆಯಿಂದ ನಿನಗೆ ಉಪದ್ರ? ಜಯಶ್ರೀ,
ನನ್ನ ಅತ್ತಿಗೆ ಅಂದ್ರೆ ಸಾಕ್ಷಾತ್ ನನ್ನ ಹಡೆದ ತಾಯಿ ಇದ್ದಾಳೆ. ಅವಳು ತನ್ನ ಸಂಬಂಧಿಕರ ಆಸ್ತಿಗೆ ನನ್ನನ್ನು ದತ್ತಕನನ್ನಾಗಿ ಮಾಡಿ ಈ ಊರಿಗೆ ಆಗರ್ಭ ಶ್ರೀಮಂತನನ್ನಾಗಿ ಮಾಡಿದ ಧರ್ಮ ದೇವತೆ ನನ್ನತ್ತಿ. ನಿತ್ಯ ನನ್ನತ್ತಿಗೆಯ ಪಾದ ಪೂಜೆ ಮಾಡಿದ್ರು ತೀರದು ಮುತ್ತೈದೆಯ ಋಣ. ಅಂದ್ರೆ ನಿಮಗೆ ಶ್ರೀಮತಿ ಕೊಡಿಸಿದ ಮಾತ್ರಕ್ಕೆ ನಾನು ಅವಳು ಕೈಗೊಂಡಾಗಿ ಬದುಕಿರ್ಬೇಕೆ? ಅವಳು ನನ್ಗೆ ಎಷ್ಟೇ ಅವಮಾನ ಮಾಡಿದ್ರೆ ಅದು ಸಹಿಸ್ಕೊಂಡು ಜೀವಂತ ಬದುಕಿರ್ಬೇಕೇನ್ರಿ? ನಿನಗೆ ಅವಮಾನ ಈ ಮನೆಯಲ್ಲಿ, ಅದು ನನ್ನ ಅತ್ತಿಗೆಯಿಂದ? ಹೌದು, ನಿಮ್ಮನ್ನ ಕೇಳ್ತಾ ಈ ಮನೆ ಯಾರಾದ್ರೂ ಬಂದ್ರೆ ನಾನು ಅವರೊಟ್ಟಿಗೆ ಮಾತನಾಡಬಾರ್ದಂತೆ. ಮಾತನಾಡಿದ್ರೆ ಮಾನ ಬಿಟ್ಟೋಳು, ಕೈಯಾಳಿ, ಹಾಗೆ ಹೀಗೆ ಅಂತಾಳೆ. ನೋಡಿ, ನನ್ನ ತಪ್ಪಾದ್ರೆ ನಾನು ಬಡದು ಬುದ್ಧಿ ಹೇಳಿ ಅದಕ್ಕೆ ನಾನು ಪ್ರತಿ ಆಡಲ್ಲ. ಆದ್ರೆ ಬಂದ್ ಮಂದಿ ಎದುರಿಗೆ ಆ ರೀತಿ ಬರೆಯದಿ ಕಳೆದು ಮಾತಾಡಿದ್ರಿ ಹಾಗೆ ಬದುಕೋದು. ಜಯಶ್ರೀ, ನಿನ್ನ ಮೇಲೆ ಅಧಿಕಾರ ನಡೆಸೋದಕ್ಕೆ ಅವಳಿಗೆ ಯಾವ ಸಂಬಂಧನೂ ಇಲ್ಲ. ಅತ್ತಿಗೆ ಅಂತ ಪೂಜ್ಯ ಭಾವನೆಯಿಂದ ಕಂಡ್ರೆ ಅದನ್ನ ದುರುಪಯೋಗಿಸಿಕೊಂಡು ಉದ್ದತ್ತನಕ್ಕೆ ನಿಂತಳೆ ಅವಳು. ಇಷ್ಟೆಲ್ಲ ನಾನು ಕಸಾಪುತ್ರಿ ಮಾಡ್ಕೊಂಡು ಇದೇ ಮನೆಯಲ್ಲಿ ಬಿದ್ದಿರ್ಬೇಕಂತೆ, ಹೊರಗಡೆ ಎಲ್ಲಿ ಹೋಗ್ಬಾರ್ದಂತೆ. ಆಗರ್ಭ ಶ್ರೀಮಂತನ ಮಡದಿಯಾದ ನೀನು ಕಸಮುಸೆ ಮಾಡಬೇಕೆ? ತಾನೇಕಿದೆಯಾಳ ಈ ಮನೆಯಲ್ಲಿ? ಸರಿ, ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಗಿದ್ದಾರೆ? ತೋಟಕ್ಕೆ ಹೋಗಿದ್ದಾರೆ. ನೋಡಿ, ಮನೆಯ ಗುರಿಬಾರ ಹೊತ್ತ ಅವರು ನಮ್ಮಿಂದ ದೂರಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ಲಾಭ ಪಡೆದುಕೊಂಡು ಸಾಕಷ್ಟು ಸಾಲ ಮಾಡಿ ನಮ್ಮ ತಲೆ ಮೇಲೆ ಹೇರೋಗಿದ್ರೆ ಆ ಸಾಲಕ್ಕೆ ಯಾರೇ ಹೊಣೆಗಾರರು? ನೀವೇ ತಾನೇ. ಅದಕ್ಕಾಗಿ ಹೇಳ್ತಾ ಇರೋದು ನಾನು, ಮನೆಯ ಮುಂದೆ ಮಲ್ಲಿಗೆ ಬಳ್ಳಿ ಹಬ್ಬಿಸ್ಬೇಕೆ ವಿನಃ ಜಾಲಿಯ ಮರವನ್ನಲ್ಲ. ಹೀಗಿದೆಯಾ ಅವ್ರ ಸಮಾಚಾರ? ಈಗ ಬರ್ತಾರೆ ನೋಡಿ. ಅವ್ರು ಬಂದೆ ನಾನೆಲ್ಲ ವಿಚಾರ ಮಾಡ್ತೀನಿ. ಒಂದು ಕಪ್ ಕಾಫಿ ಮಾಡ್ತೀನಿ. ಸರಿ. ಅಣ್ಣ ಅತ್ತಿಗೆ ನನ್ನ ಪೂಜ್ಯ ಭಾವನೆಯಿಂದ ಕಂಡ್ರು ನನಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾರು ನಂಬಬೇಕು, ಯಾರನ್ನು ಬಿಡಬೇಕು? ಒಂದ್ ವೇಳೆ ಜಯಶ್ರೀ ಹೇಳೋ ಮಾತು ನಿಜವಿದೆಯೋ ಅಥವಾ ನನ್ನ ಅಣ್ಣ ಅತ್ತಿಗೆಯರ ನಡತೆಯೇ ಹೇಗಿದೆಯೋ? ಒಂದು ತಿಳಿತಾ ಇಲ್ಲ, ಒಂದು ತಿಳಿತಾ ಇಲ್ಲ. ಅದ್ಗೆಮ್ಮ, ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಒಳಗೆ ನೀವು ಅದಕ್ಕೆ ಈ ಅಪಾರವಾದ ಆಸ್ತಿಗೆ ನಾನು ಒಡೆಯನು ಅಥವಾ ನಿನ್ನ ಗಂಡನು? ಬಸವರಾಜ, ನೀನ್ ಸುಮ್ಮನಿರಣ, ಹೇಳತ್ತೀಮ. ಇದೇನಪ್ಪ ಹೀಗೆ ಕೇಳ್ತಾ ಇದೀಯ? ಈ ಆಸ್ತಿಗೆಲ್ಲ ನೀನೇ ದತ್ತಕನಾಗಿ ಬಂದಿರುವಾಗ ನೀನೇ ಒಡೆಯ, ನನ್ನವರು ಅದೇಗಾಗ್ತಾರೆ? ಅಂದಮೇಲೆ ಜಯಶ್ರೀ ನನ್ನ ಹೆಂಡತಿ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರ್ಬೇಕಲ್ಲ. ನಿನ್ನ ಕೈ ಹಿಡಿದು ಈ ಮನೆಗೆ ಬಂದ ಜಯಶ್ರೀಯನ್ನು ನನ್ನ ಒಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಕಾಣ್ತಾ ಇದ್ದೇನಪ್ಪ. ತಂಗಿ ಅಷ್ಟೇ ತಂಗಿ, ಮೇಲ್ಮೇಲ್ ತಂಗಿ, ಒಳಗ್ ಜ್ವಾಲಾಮುಖಿ, ಮುಸುಕ್ನಲ್ಲೇ ಮೂಗುಪಾಯಿ ಮೋಸ್ಕೊಂತ ಹೆಣ್ಣೆ ನೀನು. ಜಯ, ನಾನೇನಂತ ತಪ್ಪು ಮಾಡಿದ್ದೇನೆ ಅಂತ ನೀನು ಈ ರೀತಿ ಮಾತಾಡ್ತಾ ಇದ್ದೀಯ? ತಪ್ಪು ಮಾಡ್ಲಿ, ತಪ್ಪು ಮಾಡದೆ ಇರ್ಲಿ, ಇವತ್ತಿನಿಂದ ನೀವು ಈ ಮನೆಯಲ್ಲಿ ಇವಳು ಹೇಳಿದಂತೆ ಕೇಳ್ಕೊಂಡಿದ್ರೆ ಇರಬೇಕು, ಇಲ್ಲದಿದ್ರೆ ತಮ್ಮ ಮನಬಂದಲ್ಲಿ ಹೊರಟೋಗ್ಬಹುದು. ಬಸವರಾಜ, ಕೈಲಾದ ಗಂಡನ ಕೈ ಹಿಡಿದ ನೀನು ನಾನ್ ಹೇಳಿದಂತೆ ಕೇಳ್ಕೊಂಡು ಹೋದ್ರೆ ತಪ್ಪೇನೇ ಇದೆ? ಜಯಶ್ರೀ, ಶಾಂತ, ನಾನು ಮನೆಯಲ್ಲಿ ಇದ್ದಾಗ ಅವಳು ಮನಸ್ಸಿಗೆ ನೋವಾಗುವಂತಹ ಮಾತನೇನಾದ್ರೂ ನೀನು ಆಡಿಯೇನೆ? ಇಲ್ಲ ಸ್ವಾಮಿ, ಇಲ್ಲ. ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಅವಳ ಮನನ್ನು ಇವಂತ ಮಾತುಗಳನ್ನ ಆಡಿಲ್ಲ ಸ್ವಾಮಿ. ಕೇಳಿದೆಯಾ ಬಸವರಾಜ? ಕೇಳಿದೆಯೇನೋ ನಿನ್ನ ಅತ್ತಿಗೆ ಮಾತುಗಳನ್ನ? ನೋಡು, ಹೆಂಡತಿ ವ್ಯಾಮೋಹಕ್ಕೆ ಒಳಗಾಗಿ ನಿನ್ನ ಅಣ್ಣ ಅತ್ತಿಗಿನ ಈ ಮನೆಯಿಂದ ಹೊರನೂಕಬೇಡಪ್ಪ, ವಿಚಾರ ಮಾಡಿ. ಇಲ್ಲ, ಮನೆ ಮುರುಕನ್ನ ಮನೆಯಲ್ಲಿ ಇಟ್ಕೊಂಡು ಹೂವಿನಂತೆ ಜೋಪಾನ ಮಾಡಿ ನನ್ನ ಮನೆ ಹಾಳು ಮಾಡ್ಕೊಳ್ತೀನಿ. ಬಸವರಾಜ, ನಾನು ನಿನ್ನ ಅತ್ತಿಗೆ ಮನೆ ಮುರುಕರೇನು? ಅಲ್ಲದೆ ಮತ್ತಿನ್ನೇನು? ಮನೆ ಹಿರಿಯತನ ಮಾಡೋ ನೀವು ಅಪಾರ ಸಂಪತ್ತು ಗಳಿಸಿಕೊಂಡು ಸಾಲ ಮಾಡಿ ನಮ್ಮ ತಲೆ ಮೇಲೆ ಸಾಲ ಹೊರಿಸಿ ನಮ್ಮಿಂದ ಬೇರೆ ಹೋದ್ರೆ ಮುಂದೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳ ಕೈಯಲ್ಲಿ ನಾವು ಭಿಕ್ಷಾ ಪಾತ್ರೆ ಕೊಡಬೇಕಾದೀತು. ಎಷ್ಟೊಂದು ತಪ್ಪು ತಿಳ್ಕೊಂಡ್ಬಿಟ್ಟಿಯೋ ಬಸವರಾಜ, ಎಷ್ಟೊಂದು ತಪ್ಪು ತಿಳ್ಕೊಂಡ್ಬಿಟ್ಟಿಯಪ್ಪ ನೀನು. ನಿನ್ನ ಆಸ್ತಿಯ 10 ಪಟ್ಟು ಗಳಿಸುವ ಸಾಮರ್ಥ್ಯ ನನ್ನ ಹತ್ರ ಇದೆ. ಆದ್ರೆ ನೀನು ಮೃಷ್ಟಾನ್ನ ಉಂಡು ಮಂಚದ ಮೇಲೆ ಮಲಗಿದ್ರೆ ನಾವು ಗಂಜಿ ಕುಡಿದು ಚಾಪೆ ಮೇಲೆ ಮಲಗ್ತೀವಪ್ಪ. ಹಲ್ಕು ಚಾಪೆ ಮೇಲಾದ್ರೂ ಮಲಗಿ ಹಾಳುಗುಡಲ್ ಬಿದ್ದು ಸಾಯ್ರಿ, ನನಗೇನ್ರಿ ಸಂಬಂಧ? ನಿಜ, ನಾವೇನಮ್ಮ ನಿನಗೆ ಸಂಬಂಧ? ಏನಮ್ಮ ನಿನಗೆ ಸಂಬಂಧ? ಶಾಂತ, ಇಂದಿಗೆ ಮುಗಿಯಿತು ಈ ಮನೆಯ ಋಣ. ನಡೆ,
ಭಗವಂತ ಕರೆದೆಡೆಗೆ ಹೋಗೋಣ. ಎಲ್ಲಿಯಾದರೂ ಬಾಡಿಗೆ ಮನೆ ಹಿಡಿದಿರೋಣ. ಒಂದು ವೇಳೆ ಬಾಡಿಗೆ ಮನೆ ಸಿಗದಿದ್ರು ಗುಡಿ ಗುಂಡಾರಗಳಿಗೇನು ಕೊರತೆ ಇಲ್ಲ ಈ ನಮ್ಮ ದೇಶದಲ್ಲಿ. ನಡೀತು. ನಿಮ್ಮ ಹೆಂಡತಿ ಮೈ ಮೇಲಿರೋ ಆಭರಣ ನನ್ನ ಗಂಡನ ಆಸ್ತಿ ತಗಳಿಸಿ ಅವನ್ನೆಲ್ಲ ಬಿತ್ಕೊಟ್ಟು ಹಾನಿ ಮಾಡಿ. ಈ ಮನೆ ಈ ಜನರ ಸಂಬಂಧ ಬೇಡವಾದ ಮೇಲೆ ಈ ಒಡವೆಗಳ ಆಸೆ ನಿನಗೆ ಯಾಕೆ ಬೇಕು? ಹೆಚ್ಚಿಕೊಟ್ಟಿದೆ. ರೊಟ್ಟಿ ಮಾಡೋ ಅಂದ್ರೆ ಗಿಟ್ಟಿ ಮಾಡ್ತತಿ, ಗಿಟ್ಟಿ ಮಾಡೋ ಅಂದ್ರೆ ಗುಟ್ಟಿ ಮಾಡ್ತತಿ. ಏನು ಬೇಡವ ಮುತ್ತಿ ಮಾಡಂದ್ರೆ ಹೊತ್ಕೊಂಡು ನಿತ್ತಿ ಮಾಡೋ ಶುರು ಮಾಡ್ಬಿಡ್ತತಿ. ಯಾಕೆ ಹಿಂಗ್ ಮಾಡಾಕತ್ತಿರ್ಬೇಕು? ಬರ್ಲಿ ಹೊತ್ತಿ ಅವನು ಕೇಳೇ ಕೈ ಬಿಡ್ತೀನಿ, ನಾನು ಬಿಡಂಗಿಲ್ಲ. ನೀ ಮನೆ ಬಿಟ್ಟು ಹೊರಬೇಡ ಅಂತ ಹೇಳಿ ನಿನಗೆ. ನಾವು ಹೊರಗೆ ಬಿಡೋದು ತಡಂಗ ಹಾರಿಕೆಲ್ಲ ಬಂದ ಬಿಡೋದು ಹಂಗೆ. ಮನೆ ಕುಂತ್ ಕುಂತ್ ಬೇಸರ ಆಗಿತ್ತು ಅನ್ಕ ಬಂದಿನಿ. ಹೋಗ್ಲಿ ಬಿಡು, ಈಗ ನೀ ಎಲ್ಲಿಗೆ ಹೊಂಟಿ? ಬೆಣ್ಣಿ ಮಾರ ಸಂತಿಗೆ. ಬೆಣ್ಣಿ ಎದ್ರಾಗಿಟ್ಟು ಮಾರ್ತಿ? ನಾವು ತಕ್ಕಡೆಗೆ ಬಿಟ್ಟು ಹೋಗ್ತೇನೆ. ಎರಡು ಕಡೆ ಬೆಣ್ಣಿ ಹಚ್ತೀವ ಏನ? ನಮ್ದು ಏನು ಮಗು ಹುಟ್ಟು ಬಿಟ್ಟಿನಿ ಅಂತೇನ. ಎರಡು ಕಡೆ ಬೆಣ್ಣೆ ಹಚ್ತಾರ, ಒಂದ್ ಕಡೆ ಕಲ್ಲು, ಒಂದ್ ಕಡೆ ಬೆಣ್ಣೆ ಹಚ್ತಾರ. ಕಲ್ ತಂದಿ ನೋಡು. ಕಲ್ಲು ಬಿಟ್ಟು ವ್ಯಾಪಾರಕ್ಕೆ ಹೋಗ್ತಾರ. ನೋಡ ನೀನ ಆಯ್ತಪ್ಪ. ಯಾಕೆ ಏನಾಯ್ತು? ಹೌದು,
ನೆನಪಿ ಬಂದಿಲ್ಲ ನಮ್ಮ ಬಂಗಾರ ಯವ್ವ ನಿನಗೆ ಸಂತೆಗಿಂದ ಏನ್ ತರ ಹೇಳ ಏನ್ ತರ ಜಿಲೇಬಿ ತರ್ಲಿ ಜಿಲೇಬಿ ಜಿಬಿ ಜಿಬಿ ಬೇಡ. ತಿನ್ನು ಉಂಡಿ ತರ್ಲಿ ಉಂಡಿ ಬೇಡ ಕಡದಂಟು ಬೇಡ ಅದು ಯಾವ್ದು ಮಾಡ್ಬಿಡು ಗೆಜ್ಜಿ ಗುಟ್ಟ ತರ್ಲಿ ಗೆಜ್ಜಿ ಗುಡ್ಡ ಅಂದ್ರೆ ಏನ ಅದ್ರಾಗೆ ನೋಡ್ರಿ ಒಂದು ಕಡಬತ್ ಕಲ್ನಾಗ ಹುಣಸೆಹಣ್ಣು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಒಂದು ಮಡಿಕೆ ಗೆಜ್ಜಿ ಸುತ್ತಿ ಸಂತೆ ಶುರು ಮಾಡಿರ್ತಾರ ಅಂತೇಳಿ ಗಂಟಿ ಸುತ್ತ ಕೊಡ್ತಾನೆ ಬೆಳ್ತಾವ ತಿಂದ್ರೆ ಕಡಗಂಗಲ್ಲ ಇನ್ನ ಹಂಗ ಇರ್ತದ ಯಪ್ಪ ಅದಕ್ಕ ಮೂಗಿಗೆ ನೆಗಡಿ ಆಗ್ತೈತಿ ಮತ್ತೆ ಎಲ್ಲರಿಗೆ ಬೇರೆ ಕಡೆ ಬರ್ತದ ನಾವು ಮೂಗಿಗೆ ಬರ್ತದ ನೆಗಡಿ ಮತ್ತ ನೀನ್ ರಸಗುಲ್ಲ ತಗೊಂಡ ಅದೇ ಅಂತದ ಅದು ಇರ್ತೈತಿ ಹೇಳಿ ಗೆಜ್ಜಿ ಗುಟ್ಟ ಗೆಜ್ಜಿ ಗುಡ್ಡ ಬೇಡ ಬೇಡ ಅಡ್ಡಿ ಬಿಡವ ಯವ್ವ ಬೇಡ ನಿನಗೊಂದು ಮಾತು ಕೇಳ್ಬೇಕಂತ ಒಂದ್ ಯಾಕೆ 100 ಕೇಳಲ್ಲ ಉತ್ತರ ಕೊಡ್ತೀನಿ ನಾನು ಹೊಡ್ತಿದ್ದಿ ದಯವಿಟ್ಟು ನೀ ಸಿಟ್ಟಿಗೆ ಬರಬಾರ್ದು ಯಾಕೆ ಯಾಕಂದ್ರೆ ಗಲಗ್ಗದ ಸಿಟ್ಟಿಗೆ ಬಂದ್ಬಿಡ್ತೀನಿ ಹೊಡೆ ಈಗ ನಾ ಸಿಟ್ಟಿಗೆ ಬರೋದು ಬಿಟ್ಟಿನಿ ಹೌದಾ? ಬಾಳ ಸೂಕ್ಷ್ಮ ಆಗ್ಬಿಟ್ಟಿನ ಏನಿಲ್ಲ. ಬಿಟ್ಟಿನ ಈಗ ಯವ್ವ ಏನಿಲ್ಲ ಯಾಕೆ ಏನೋ ನೋಡುವ ಒಂದ್ 15 ದಿವಸ ಆಯ್ತು ನನ್ನ ಮಾತ ಕೇಳವಲ್ಲ ಯಾಕೆ ಅಲ್ಲ ನೀನ ತಿಳ್ಕೊ ಮುದೋಣ ನೀನ ತಿಳ್ಕೊ ಅಲ್ಲ ನಾನು ವಾರ್ಗಿದವ್ರ ಮದುವೆ ಮಾಡ್ಕೊಂಡು 3-4 ಮಕ್ಕಳು ಮಾಡಿದ್ರು ಬರೀ ನೀನ್ ಚಾಕ್ರಿ ಮಾಡೋದ್ರೊಳಗ ಹೋಯ್ತು ನನಗ ಸ್ವಲ್ಪ ಚಿಂತೆ ಆಯ್ತಾ ನಿನಗ ಏನ್ ಬಲಬಲ ವಯಸ್ಸಾಗೈತಿ ನಿನಕಿನ 10 ವರ್ಷ ದೊಡ್ಡವರು ಇನ್ನ ಮನೆ ಹಿಡಿದು ಕುಂತಾರ ಗಂಡನ್ ಕಾಣಲಾರ ನೀವು ಇನ್ನೂ ನನಗೆ ಸಣ್ಣ ಕೂಸಿದ್ದಂಗವ ಕೂಸಿದ್ದಂಗ ಏ ಅಪ್ಪ ಮದುವೆ ಮಾಡ್ಬಿಡು 4-5 ಮಕ್ಕಳು ಎತ್ ಕೊಡ್ತೀನಿ ಕೂಸ್ ಅಂತ ಹೇಳಂತೆ ಅದ್ ಯಾಕೆ ಹಂಗ ಗೊತ್ತಾನ ಈ ತಂಪು ಗಾಳಿ ಬಿತ್ತಲ್ಲ ಹಂಗ ಗಂಡುಗಳು ನೆನಪಾಡ್ತಾರ ಒಂದಿಟ್ಟು ಬ್ಯಾಸ್ಗಿದ್ದಾಗ ಮಕ್ಕಳು ಗಂಡುಗಳು ಬೇಡ ಹಂಗ ಹೋಗುದು ಯಪ್ಪ ಏನಾರ ಆಗ್ಲಿ ಎಲ್ಲರೂ 4-5 ಗಂಡುಗಳು ಮಾಡ್ಕೊಳಕತ್ತಾರ ನಂಗೆ ಈ ವಾರದಾಗ ಗಂಡು ಬೇಕು ಇಲ್ಲ ಬೆಂಗಳೂರಿಗೆ ಹೋಗಿ ಇವನು ಸಂಡೆ ಮಾರ್ಕೆಟ್ ಹೋಗು 1 ಗಂಟೆ ತಗೊಂಡ್ರು 1 ಗಂಟೆ ಫ್ರೀ ಕೊಡ್ತಾರ ಅಂತ ಯಪ್ಪ ನನ್ ಬೇಕಾ ತಗೋ ಅವು ಒಂದು ಒಂದು ಫ್ರೀ ಅವು ಬಂದವ ಮನೆಯಿಂದ ಒಂದ್ ತಗೊಂಡ್ ತಿರ್ಗಾಕ್ ಬರ್ತೈತಿ ಯಾಕವ ನೀ ಮದುವೆ ಅಂತ ಯಾಕೆ ಗುದ್ದಾಡಕತ್ತಿ ಒಂದು ವಾರ ಆತು ಅಲ್ಲ ಊರಾಗ ಮೊಸರು ಮಾರಕ್ ಹೊಂಡ್ರೆ ಸಾಕು ಊರಾಗಿನ ಮಂದಿ ಎಲ್ಲ ಪಿಕ್ಕಿ 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 ನನ್ನ ನೋಡ್ತಾರ ಏನ್ರಿ ಇದು ಹಿಂಗ ಮಾಡ್ತಾರ ಅಲ್ಲ ಇದಕ್ ವಯಸ್ಸಾಗಕ್ ಬಂದಿರು ಮದುವೆನೇ ಮಾಡೋಲ್ಲ ಇವ್ರಪ್ಪ ಇದನ್ ಹಿಂಗ ಕುಂಡಿರ್ತೈತೋ ಏನ ಒಂದ್ ಪಟ್ಟ ಆಯ್ತಂತಾರ ಆದ್ರೂ ಮದ್ವೆ ಆಗಿಲ್ಲ ಅಂತ ಬೈಕೋತಾರ ಹುಚ್ಚಿ ನೀ ತಪ್ಪು ತಿಳ್ಕೊಂಡಿರಿ ಯಾಕಂದ್ರೆ ಸೂಸವ ನೋಡಕ್ ಚಂದ ಅದಳ ಇಂಥದ ಮಗಳು ನಮಗೆ ಯಾಕಿಲ್ಲ ಇಂಥದ ಒಂದು ಹಕ್ಕು ನಮಗೆ ಯಾಕಿಲ್ಲ ಅಂತೇಳಿ ಪಿರುತಿಯಿಂದ ನೋಡ್ತಾರೇ ನಿಮ್ಮವ್ನ ಮುಗೋಡ ಪಿರುತಿಂದ ನೋಡಲ್ಲ ಅಲ್ಲಿ ನಿಂತಿರ್ತಾರ ಸರ್ಕಲ್ದಾಗ ಬಾಯಿ ಹೇಳ್ತೀನಿ ದೋಸ್ತರ ಕೈ ಮೇಲೆ ಕೈ ಹೆಗಲ ಮೇಲೆ ಕೈ ಹಾಕಿ ಏನ್ ಹೊಂಟೈತ್ಲೆ ಅದು ಮಾಲ ಬಾರಿ ಐತ್ ನೋಡ್ಲಿ ಅದು ಏನ್ಲಿ ನಿನಗೆ ಆಗತ್ತೀನಿ ನನಗೂ ಗೊತ್ತಾಗತ್ತ ಏನ್ ಮಾಲ ಐತಲೆ ಆ ಮಾಲ್ ನನ್ ಬೆಕ್ಕಿತ್ತೇನು ಅದು ನನ್ ಹಿಂದ್ ಬಂದಿತ್ತೇನು ಅಂತ ಪ್ರಯತ್ನ ಮಾಡ್ತಿರ್ತಾರ ಅವ್ರು ಹಿಂಗಂತಾರು ಹಂಗಾರ ಒಂದ್ ಕೆಲಸ ಮಾಡು ಏನ ಬಿಚ್ಚಿವು ಹಂಗಲ್ವೇ ಹಿಂಗೆಲ್ಲ ಶೃಂಗಾರ ಆಗಿ ಇಂತ ಪಟ್ಟ ಕಟ್ಕೊಂಡು ಹೊಂಟ ಬಂದು ಹಂಗ ಮಾಡ್ತಾರ ಅದಕ್ಕೆ ಇವನ್ನೆಲ್ಲ ಬಿಚ್ಚೋದು ನಿನ್ನೆಲ್ಲ ಸಂಚಾಗ ಹೋದಾಗ ಒಂದು ಪ್ಯಾಂಟ್ ಒಂದು ಶರ್ಟ್ ತರ್ತೀನಿ ಆ ಪ್ಯಾಂಟ್ ಶರ್ಟ್ ಹಾಕೊಂಡು ಮೊಸರು ಮಾರಕ್ ಹೋಗ್ಬಿಟ್ಟು ಗಂಡು ಹುಡುಗ ಬಂದು ಸತ್ತ ಯಾರು ಒಳ್ಳೆ ನೋಡೋದಿಲ್ಲ ಮಾತಾಡ್ತೀಯಪ್ಪ ನೀನು ಪ್ಯಾಂಟ್ ಶರ್ಟ್ ಹಾಕೊಂಡು ಕುಂಡ್ರ ಕೇಳಕ್ ಬರ್ಬೇಕಲ್ಲ ಅಯ್ಯ ಅದ್ರಾಗ ಏನ್ ತೊಂದ್ರೆ ಐತಿವೆ ಕುಂತ್ರಿ ಎತ್ತ ಬೇಡ ಯವ್ವ ಎತ್ತ ಬೇಡ ಎಲ್ಲರದ್ದು ದಿಕ್ ತಪ್ಪಿದ್ದೀನಿ ಮಸಡಿಗೆ ಎತ್ತು ವಯಸ್ಸಿನಾಗ ಎತ್ತಿದ್ರೆ ಚಂದ ಈ ವಯಸ್ಸಿನಾಗ ಎತ್ತಿದ್ರೆ ಹೊಡಿತಾರ ಹಂಗೆಲ್ಲ ಶಿಕ್ಷಕರು ಎತ್ತಕ್ಕೆ ಹೋಗ್ಬಾರ್ದು ಎತ್ತಬಾರ್ದು ಯಾಕಂದ್ರ ನಾ ಯಾಕೆ ಹೇಳಕತ್ತೀನಿ ನಿನ್ನ ಬುದ್ಧಿಮತ್ತು ವಯಸ್ಸು ಸಣ್ಣಕ್ಕಿಂತ ಎತ್ತಿದ್ರೆ ನಡೀತಿತ್ತು ಈಗ ಎತ್ತಿದ್ರೆ ಅಪಾರ್ಥ ಆಗತ್ತ ಎತ್ತಬಾರ್ದವ ತಂಗಿ ನಾ ಹೋಗ್ಲೆ ನೋಡವಾ ಇದು ಯಾಕಂದ್ರ ತುಡುಗ್ ಜಾತಿ ಜನ ಓಡಾಡ್ತಾವ ಇಲ್ಲಿ ಮಧುಮಾಸ ಮುಂದೆ ಜನಗಳು ಬಾ ಯಾವರ ಬಂದು ನೀನು ಕೊಂಬು ಸೇರಿಸಬೇಕು ಅವಾಗ ನಿನ್ನ ಗಾಯ ದವಾಖಾನೆಗೆ ಬೀಳ್ಬೇಕು ಅವಾಗ ನಿನಗೂ ತ್ರಾಸ ನಮಗೂ ತ್ರಾಸ ಒಂದ್ ನಮೂನೆ ರೊಕ್ಕದ ತ್ರಾಸ ಅದ ನಿನಗೆ ಎಲ್ಲ ತ್ರಾಸ ಆಗಲ್ಲ ರೊಕ್ಕ ತ್ರಾಸ ಆಗತ್ತೆ ಹೋಗ್ಲೇವ ಯಾಕೆ ಹೋಗಬೇ ಹೋಗ್ತೀನಿ ಹೋಗ ಯಪ್ಪ ಹೋಗ ನಾವು ನನಗ ಬುದ್ಧಿ ಹೇಳಕ್ ಬರ್ತಪ್ಪ ಮಾರ ನಾವು ಮುಗಿಸಿ ಹೋಗ್ಬೇ ಮುದುಕ ಹೋಗ್ತೀನಿ ಹೋಗ್ಲೆ ಯಾಕೆ ತಿಂತಿ
ಹೋಯಪ್ಪ ನಾನಂತೆ ಊರ್ ಮಂದಿ ತಿಂದಿರ್ಬೇಕು ಮುಂಜಾನೆ ನೀರ್ ಗಾಡಿ ಬಿದ್ದೈತ್ರಿ ನಮ್ಮಪ್ಪ ಮನ್ಯಾಗ ಕುಂಡ್ರ ಕೊಡೋದೇ ಇಲ್ಲ ಎಲ್ಲಿ ಹೋದ್ರೂ ಬಿಡುದಿಲ್ಲ ಇವ್ನೊಂದ್ ಸಾಕಾಗೋತ್ರಿ ನನಗಂತೂ ಈ ವಾರದಾಗ ನಮ್ಮಪ್ಪ ಮದುವೆ ಮಾಡಲ್ಲ ನೋಡುತ್ತ ನೋಡಿ ಅನ್ಕುಲ್ ತಗೊಂಡು ಓಡೇ ಹೋಗ್ಬೇಕು ನಾನು ಸೂಸಿ ನಿಮ್ಮ ಅಪ್ಪ ಹತ್ರ ಏನೋ ಕುಟ್ಟಾಕತ್ತಿದಲ್ಲ ತೌಡು ತೌಡ್ ಯಾಕೆ ಕುಟ್ಲಿ ಈ ದಾರೆ ತುಡುದನ ಅಡ್ಡಾಡ್ತಾವಂತ ನೋಡ್ ನಡಿ ಅಂತ ನಮ್ಮ ಅಪ್ಪ ಹೇಳ್ಯಾನ ಎಲ್ಲ ಹೇಳ್ಯಾನ ಅದಕ್ಕೆ ನೋಡ್ ನಡಾಕತ್ತಿಲ್ಲ ಯಾಕೆ ಈ ದಾರ್ಯಾಗ ತುಡುದನ ಬಾಳ ಯಾವ್ದಾರ ತುಡುದನ ಬಂದು ನೀವು ಕೋಡ್ ಚುಚ್ಚಿದ್ರೆ ನಿನಗೂ ತ್ರಾಸ ನಿಮ್ಮ ಅಪ್ಪನಿಗೂ ತ್ರಾಸ ನನಗೂ ನಮ್ಗೆ ತ್ರಾಸ ಆಕತ್ತೆ ಹೌದು ಬಿಡು ನಿನ್ಗೆ ಯಾಕೆ ತ್ರಾಸ ಆಯ್ತು ಹಿಂಗ್ಯಾಕ್ ನಮ್ಗ ಗೊತ್ತ ನನಗೆ ಯಾಕಂತಂದ್ರೆ ನಮ್ಗ ಗೊತ್ತ ಅನುಕೂಲ ನನಗ ತುಡುಗನ ಗಂಟು ಬಿದ್ದೈತೋ ನಾ ಎಲ್ಲೆಲ್ಲಿ ಹೋಗ್ತೀನಿ ನಾನು ಹಿಂದಿಂದ ಬರ್ತೈತೋ ಯಪ್ಪ ಸತ್ತು ಯಪ್ಪ ನಾನು ಅದಕ್ಕೆ ನಾನು ಗಟ್ಟಿ ಆಗ್ಬಲ್ಲಿ ಅದಕ್ಕೆ ನಿನಗೆ ತುಡುಗದನ ಗಂಟು ಬಿದ್ದೈತಿ ಬಾರಿ ಐತದು ಎಲ್ಲ ಐತಿ ಅದು ಇಲ್ಲೇ ಐತದು ಎಲ್ಲಿ ಬಾಳ ಕತ್ತರಿಸೋ ಹೊಡಿತೀನಿ ಎಲ್ಲೈತಿ ನೀನ ನಾನು ಅದಲ್ಲ ಆಡಾಡ್ತಾರ ತುಡುಗದನ ಮಾಡಿದ್ರೆ ಅಲ್ಲೇನು ಮತ್ತ ನೀ ಏನ್ 4 ಮಂದಿ ಕರ್ಕೊಂಡು ಬಂದ್ ನನಗೆ ನೋಡಾಕ್ ಬಂದ್ಯಾ ಉಡೆಲ್ಲ ಹಣ್ಣು ಕಾಯಿ ಇಟ್ಟ್ಯಾ ಅನ್ನಂಗ ಯಾರು ನನ್ನ ಮನಸ್ ಕತ್ತ ಕಳ್ಳ ನೀನು ನಿನ್ನ ಮನಸ್ಸ ಕತ್ತ ಕಳ್ಳಿನ ನೋಡಿ ನೀ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿ ಉಳಿದಿಲ್ಲ. ಪರಮ ಪತಿವ್ರತೆಯಾದ ನನ್ನ ತಾಯಿಯನ್ನು ನಿಂದಿಸುವ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉಳಿದು ಹೋಗಿ ಪಾಪದ ಮೋಟೆ ಹೆಗಲು ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ ಓಡು ಪರಮೇಶ್ವರನು ಕಟ್ಟ ಆಡಿನ ಪಾಶು ಕಥಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ ಅವರಿವರ ಕೊಂದೆ ಎಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಅಕ್ಷೇತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು?
ನಿನ್ನ ಶೌರ್ಯ ನೂಪುರಂಗಳ ಕಟ್ಟಿ ನಟಿಸಿದ ಕಥೆಯನ್ನು ನಾಟ್ಯ ಕಲಿಸಿದ ನಪೌಸಕ ನೀನು ಚಕ್ರವ್ಯೂಹದ ಮುಖಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಪಟ್ಟ ದೊಡ್ಡ ನೀನು ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗು ಹೋಗಲು ಶಿಖಂಡಿ ಬಡ ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲೋ ಮೂಢ ಅಡ್ಡೆರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಣ ಬೀವ ಈ ಕಾಂಡಿ ಗಂಡು ಗಲಿಗಳ ಕಂಡ ಉತ್ತಂಡ ಭೂಮಂಡಲಗಳ ಕಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದನದೊಳು ಕಲಿಪಾರ್ಥನನ್ನು ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಒಪ್ಪಿರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ ನಾನು ಜಾರಿಣಿಯ ಮಗನು ಪತಿಪತಿಯ ಮಗನೆಂಬ ನಿರ್ಧಾರಕ್ಕೋಸ್ಕರವೇ ಈ ಯುದ್ಧ ಮುಗಿದು ನಿನ್ನ ಆಯುಷ್ಯ ಕೆಲಸ ಮಾಡಕತ್ರಿ ಕಾಣವಲ್ರಿ ಈ ತರ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಪ್ಪಾರ ಹೇಳಿದ್ರು ಹರಿ ಸಾಣದಾಗೈತಿ ಸ್ವಲ್ಪ ಅಗಲು ಮಾಡ್ಬಾ ಅಂತ ಹೇಳಿದ್ರು ಅದಕ್ಕೆ ಅಗಲು ಮಾಡಕತ್ತಿದ್ರಿ ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ ಹೋಗ್ಲಿ ಈ ಕಡೆ ಯಾರಾದ್ರೂ ಬಂದಿದ್ರ ಯಾರು ಬಂದಿದ್ರಿ ಒಂದು ಗಂಡು ನಾಯಿ ಬಂದಿತ್ತು ಆಳು ಕತ್ತರಿಸ್ಕೊಂಡ್ಬರ್ದೆ ಅದು ಹೋದ ಕಡೆ ಒಂದು ಹೆಣ್ಣಾಗಿ ಬಂತ್ರಿ ಇನ್ನು ಅದಕ್ಕೊಂದು ಹೊಡಿಬೇಕಾಗೈತಿ ಹುಡುಗಿನ ಪಾಠ ಬರಕತ್ತವಲ್ಲ ಹೌದಾ ಅತಿ ಬುದ್ಧಿ ಓಡಿಸ್ಬೇಡ ಹೋಗು ಗದ್ದಿ ನೀರು ಬಿಟ್ಟು ಬಾ ಅಂತ ಹೇಳ ಗತಿ ಬೇಡ ಅಲ್ರಿ ಅಪ್ಪರ ಹೇಳ ಗದ್ದಿ ಒಣಗಾಕತ್ತೈತಿ ನೀರು ಬಿಟ್ಟವ ಅಂತ ಈಗ ಅಮ್ಮರು ಹೇಳ್ತಾ ಇದ್ದಾರೆ ಗದ್ದೆ ನೀರು ಬಿಡೋದ್ ಬೇಡ ಅಂತ ಅಲ್ಲಿ ಗದ್ದಿ ಒಣಗಾಕತ್ತೈತಿ ಒಣಗಿದೆ ನಮ್ ಗದ್ದೆ ಒಣಗುತ್ತೆ ನಿನಗೇನ ತ್ರಾಸು ಒಣಗಿದ್ರೆ ನಿಮ್ಮ ಗದ್ದಿ ಒಣಗತ್ತ ನಾವೇನ್ ಮಾಡೋಣ ಬುದ್ಧಿ ಒಳಗೆ ಬಂದಿಲ್ಲ ಬುದ್ಧಿ ಆಡ್ಬೇಕಂತ ಸರಿಯಾಗಿ ಆಡಿಗೆ 6 3 9 9 ದಾಟಿದ್ರೆ 10 ಇದು ಯಾಕೆ ಬಂದ್ರಿ 6 ಗಂಟೆ ಬರ್ಲಿ ಇಲ್ಲಪ್ಪ ಸರಿಯಾಗಿ 3 ಗಂಟೆಗೆ ಬಂದ್ಬಿಡು 3 ಗಂಟೆ ಬರಲ್ಲ ತರಗೇಡಿ ಒಂದು ಬಹಳ ಹೊತ್ತಾಯ್ತೇನೋ ಇಲ್ಲ ಈಗ ತಾನೇ ಬಂದಿ ತಂಬೂರಿಕೆನೆ ಕಾಯ್ತಾ ಇದ್ದೆ ನೋಡಿದ್ರಾ ಇಲ್ಲಿ ವಾತಾವರಣ ಅದಷ್ಟು ಪ್ರಶಾಂತವಾಗಿದೆ ಅಂತ ನಿಜ ಸೂರ್ಯಾಸ್ತ ಸಮಯದಲ್ಲಿ ಕೋಗಿಲೆಗಳು ಕೂಡಿ ಸೇರುವಂತೆ ಸೂರ್ಯಗಳಿಗೆ ತಂಗಾಳಿಗೆ ಅರಳಿದ ಹೂವನ್ನು ದುಡ್ಡುಗಳಿಂದ ಕಚ್ಚುವಂತೆ ನಮ್ಮ ಪ್ರೇಮಿಗಳ ಸಮ್ಮಿಲನಕ್ಕೆ ಮಹಾ ಪ್ರಶಾಂತವಾಗದೇ ಸ್ಥಳ ಅಷ್ಟೇ ಇಲ್ಲ ವರದೇವತೆಯ ಮಧ್ಯೆ ನಿಂತಿರುವ ಈ ಸೌಂದರ್ಯ ದೇವಿಯ ಸೌಂದರ್ಯ ನೋಡಿದ ಕಣ್ಕುಕ್ಕಿ ಮೈ ಮರೆಯುತ್ತಾರೆ ಈ ನಿನ್ನ ಮೋಹದಲ್ಲಿ ಉದಾಹರಣೆಗಾಗಿ ತಗೊಂಡೊಂದೆರಡು ಮಾತು ಕೇಳಿ ಕೇಳಿ ಅದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ ಏನಿಲ್ಲ ಈ ಜೋಡು ಕುದುರೆಯನ್ನು ಒಬ್ಬನೇ ಹತ್ತ ಪ್ರಯತ್ನ ಮಾಡಬಾರ್ದು ಯಾಕಂದ್ರೆ ಒಂದು ಕುದುರೆ ಹತ್ತಿ ಧರಿಸಲು ಹೋದ್ರೆ ಇನ್ನೂ ಒಂದು ಕುದುರೆ ಖಾಲಿ ಆಗಿರುತ್ತೆ ಆಗಾದ ಮನಗಂಡಕ್ಕೆ ಸುತ್ತಾಡೋದಿಸ್ತಿದ್ದ ಬೇರೆ ಯಾವ್ದಾದ್ರು ಕೈ ಸಿಕ್ಕಾಗ ಕುದುರೆ ನೋಡಿ ನಮ್ಮ ಮನಸ್ಸಿಗೆ ನೋವಾಗೋದು ಮುಂದೆ ಮಾನವ ಪ್ರಾಣವು ಪ್ರಶ್ನೆ ಬರಬಹುದು ಅಂತ ಹೇಳಿದೆ ನಿಜ ನಿಮ್ಮ ಮಾತು ಆದ್ರೆ ಈ ಕುದುರೆ ಉದಾಹರಣೆ ಹೇಳಿದ್ರಲ್ಲ ಇದು ಮಾತ್ರ ತುಂಬಾ ತಪ್ಪು ಯಾಕೆ ಎರಡೂ ಕುದುರೆಯನ್ನ ಒಬ್ಬರೇ ಹತ್ತುವ ಪ್ರಯತ್ನ ಮಾಡಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ ಆದ್ರೆ ಅದು ಹಾಗಲ್ಲ ಒಂದೇ ಕುದುರೆಯನ್ನ ಇಬ್ಬರು ಹತ್ತುವ ಪ್ರಯತ್ನ ಮಾಡಬಾರ್ದು ಯಾಕೆಂದ್ರೆ ಮುಂದೆ ಕುಳಿತವ ಲಗಾಮ್ ತೆಗ್ಗಿ ಹಿಡಿಯುತ್ತಾನೆ ಹಿಂದೆ ಕುಳಿತವ ಚಾಟಿನ ಅದರ ಮೈ ಬಾಯುವ ಹಾಗೆ ಮಾಡ್ತಾನೆ ಆಗ ಇಬ್ಬರ ಭಾರವತ್ತ ಆ ಕುದುರೆ
ಸಹಿಸಲಾದ ಸಂಕಟಕ್ಕೇನಾಗಬೇಕಾಗುತ್ತೆ. ಆ ಕುದುರೆ ಸೈಸ್ಲಾ ಸಂಕಟಗೀಡಾಗಬೇಕಾದ್ರಿ ಮುಂದಿನವರು ಲಗಾಮ್ ಜಗ್ಗಿ ಹಿಡಿಬಾರ್ತಾ ಇತ್ತು. ಇನ್ನೊಂದು ಕಡೆಯಿಂದ ಚಾಟಿಗೆ ತಿಕ್ತಿರಲಿಲ್ಲ ಆ ಕುದುರೆ ಅಂತೆಲ್ಲ ಹಾಗೆ ಸಾಕ್ತಾ ಇತ್ತು. ಲಗಾಮ್ ಜಗ್ಗಿ ಹಿಡಿದೇ ಹೋಗಿದ್ರೆ ಕುದುರೆ ಯಾವುದೊಂದು ದುರಂತಕ್ಕೆ ಅಣೆ ಹಾಕ್ಬೇಕಾಗ್ತಾ ಇತ್ತು. ದುರಂತಕ್ಕೆ ಈಡಾಗ್ತದಂತ ಗೊತ್ತಿದ್ದ ಹೆಣ್ಣವರು ಅದ್ರ ಮೈ ತಿಕ್ಕಿ ಮುದ್ದಿಸಿ ಸಂತೈಸಬೇಕೇ ವಿನಃ ಚಾಟಿಯಿಂದ ಬಾರಿಸಬಾರ್ದು. ಮೈ ತಿಕ್ಕಿ ಮುದ್ದು ಕೊಟ್ಟು ಸಂತೈಸುವುದಕ್ಕೆ ಸ್ವಂತದಲ್ವಲ್ಲ ಆ ಸೊತ್ತು. ಅದೇನಿದ್ರು ಕುದುರೆ ಮನೆಯನ್ನು ಕಣ್ತಪ್ಪಿಸಿ ಮುದ್ದು ಕೊಡುವುದನ್ನೇ ಅವನ ಚಟ. ಸಂಸಾರ ಅಂದ್ಮೇಲೆ ಗುಡ್ಡು ಗಂಟು ಪ್ರತಿಷ್ಠಿತ. ಆದ್ರೆ ಕಲ್ಲುಗಳು ಉಂಟು, ಹಾವು ಚಳುಗಳು ಉಂಟು. ಕಲ್ಲುಗಳು ಚುಚ್ಚಿದ್ರೆ ಕಾಲಿಗೆ ನೋವಾಗುತ್ತೆ. ಅದೇ ಹಾವು ಚಳುಗಳು ಕಚ್ಚಿಬಿಟ್ರೆ ನಂಜೇರ್ಸಕ್ ಹೋಗ್ತಾರಲ್ವೇ? ಸತತವಾಗಿ ಅದೇ ಪ್ರದೇಶದಲ್ಲಿ ತಿರುಗಾಡುವವರಿಗೆ ಈ ಕಲ್ಲುಗಳ ಹೆದರಿಗಿರುವುದಿಲ್ಲ. ಹಾವು ಚಳುಗಳ ಭಯವಂತ. ಹಾಗಾದ್ರೆ ಈ ಪ್ರೇಮವನ್ನು ಕೊನೆಯಲ್ಲಿ ಉಳಿಸ್ಕೊಡ್ತೀರಾ? ಕೊನೆಯವರೆಗೆ ಉಳಿಸ್ಬೇಕಂತಾನೆ ಹೇಳಿದ ಜಾಗಕ್ಕೆ ಹೇಳಿ ಟೈಮ್ಗೆ ಕರೆಕ್ಟಾಗಿ ಹಾಜರು. ಬಸವರಾಜ, ಬಸವರಾಜ. ಯಾರದು? ಮಾಮ ಅವ್ರ ಮನೇಲಿಲ್ಲ. ಯಾಕೆ, ಏನಾದ್ರೂ ಕೆಲ್ಸವಿತ್ತೆ? ಹೌದಮ್ಮ, ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಬಂದಿದ್ದೆ. ಏನ್ ಕೆಲ್ಸ ಇತ್ತು? ಏನಿಲ್ಲ, ನಿನ್ನ ಅಕ್ಕ ಶಾಂತ ಅವಳನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಕಣ್ಣು ಬೇರೆ ಕಳ್ಕೊಂಡಿದ್ದಾಳೆ, ಮೇಲಿಂದ ಬಿದ್ದು. ಈಗ ಅವಳ ಹೆರಿಗೆ ತುಂಬಾ ಗಂಡಾಂತರಕಾರಿಯಾಗಿದೆ. ಸಿಜರಿನ್ ಮಾಡಬೇಕು ಅಂತ ಡಾಕ್ಟರ್ ಬೇರೆ ಹೇಳಿದ್ದಾರೆ. ಒಂದು 5,000 ರೂಪಾಯಿ ಸಾಲ ಕೇಳೋಣ ಅಂತ ಬಂದಿದ್ದೆ. ಕವಿಗಳಾದ ನಿಮಗೆ ಇಂಥ ಪರಿಸ್ಥಿತಿ ಪಾಪ ಬರಬಾರ್ದಿತ್ತು. ಹೋಗಿ ಬಿಡಮ್ಮ, ಹಣ ಎಷ್ಟು ಬೇಕಾಗಿತ್ತು? 5,000 ಬೇಕಾಗಿತ್ತಮ್ಮ. ಇಷ್ಟೇನಾ? ಅಷ್ಟೇ ತಾಯಿ. ನಾನೇ ತಂದು ಕೊಡ್ತೀನಿ ತಾಯಿ. ಮಾಮ, ಅಂದಿನ ನನ್ನ ಆಸೆನ ಇಂದು ನೀವು ಕೈಗೂಡಿಸ್ಕೊಟ್ರಿ. ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಒಡೆದು ಹೋದ ನಿಮ್ಮ ಅಣ್ತನ್ನು ಒಂದ್ಗೂಡಿಸ್ತೀನಿ. ಏನಂತೀರಾ? ಜಯಶ್ರೀ, ಇನ್ನೂ ನನ್ನ ಮೇಲಿನ ವ್ಯಾಮೋಹ ನೀನು ಬಿಟ್ಟಿಲ್ಲ. ಮಾಮ, ನಿಮಗಾಗಿ ಬಳಲೆ ಬೆಂಡಾದ ನನ್ನ ಹೃದಯದ ಬಳ್ಳಿ ನಿಮ್ಮ ಹೃದಯ ಪಂಜರಕ್ಕೆ ಹಬ್ಬಿ ಹೂವು ಕಾಯಿ ಬಿಡೋದನ್ನ ನಾನು ನೋಡ್ಬೇಕಾಗಿದೆ. ನಿನ್ನ ಬಯಕೆಯ ಬಳ್ಳಿ ಹಬ್ಬಲು ನನ್ನಲ್ಲಿ ಆಶ್ರಯ ಇಲ್ಲ ತಾಯಿ. ಒಂದು ಹೆಣ್ಣು ಪ್ರೇಮ ಭಿಕ್ಷೆ ಬೇಡಿದಾಗ ತಿರಸ್ಕರಿಸುವುದು ಗಂಡಸಿನ ಧರ್ಮವೇ ಅಲ್ಲ. ತಮ್ಮನ ಹೆಂಡತಿಯನ್ನು ಮೋಹಿಸಿ ಬಾಳಿದರೆ ಧರ್ಮ ಉಳಿಯುವುದಿಲ್ಲ. ಧರ್ಮ 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 ಎಲ್ಲಿದೆ ಮಾಮ ನಿಮ್ಮ ಧರ್ಮ? ನಾವು ಮಾಸ ಹೊತ್ತು ಹೆತ್ತು ಸಾಕಿ ಸೆಲವಿದ ತಾಯಿಯೊಣ್ಣಿ ಮಗಳನ್ನು ರಿದ್ದಿಗೆರಡೆ ನಾಡಿ ಕೊನೆಗೊಂದು ದಿನ ತಾಯಿ ಮಗನಾಗಿಗಳಿರಲ್ಲ, ಆ ಉಳಿದಿನ ಧರ್ಮ. ಅಣ್ಣನ ಹೆಂಡತಿ ಅತ್ತಿಗೆ, ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನ. ಅಣ್ಣನಿಗೆ ವಿಷ ಹಾಕಿ ರಂಡಿ ಆದ ಅತ್ತಿಗೊಂದಿಗೆ ನಿತ್ಯ ಬಯಸಿಕೊಂಡವರಲ್ಲ, ಆ ಉಳಿತೆ ನಿಮ್ಮ ಧರ್ಮ. ಹೆಚ್ಚೇನು ಕಾಮದ ಒತ್ತಡ ತಡಿಲಾರ್ದೆ ಮನೆಯಾಳಿಗೆ ಸಾಕಷ್ಟು ತಿನ್ನಿಸಿ ಉಣಿಸಿ ಅವನಿಂದ ತಮ್ಮ ಕಾಮ ತೃಷ್ಟಿ ತೀರಿಸ್ಕೊಳ್ಳರಲ್ಲ, ಆ ಉಳಿತೆ ಧರ್ಮ. ಅಯ್ಯೋ, ಧರ್ಮ ಅಂತ ಹೇಳಿದ್ರೆ ಬೆನ್ನು ಹತ್ತು ಹೊರಡೋಗ್ಬಿಟ್ರೆ ತುತ್ತು ಕುಳಿಗೆ ಗದ್ದಿರಿದೆ ತಿಪ್ಪೆ ಮೇಲೆ ಸಾಯ್ಬೇಕಾಗುತ್ತೆ. ದಿನನಿತ್ಯ ನೋಡ್ತಾನೆ ಇದ್ದೀರಾ. ಗಾಳಿ ಬಿಟ್ಟಲ್ಲಿ ತುರ್ಕೋಬೇಕು ಮಾಮ, ಅದೇ ಜಾಡ್ರ ಲಕ್ಷಣ, ಬದುಕೋ ಮಾರ್ಗ. ತಲೆ ಮೇಲಿನ ಮಾಂಸಾಹಾರದ ಕೂಸು ನೀನು. ನಿನ್ನಿಂದ ನಾನು ಬದುಕುವ ದಾರಿ ಕಲಿಬೇಕೇನು?
ಸತ್ಯವಾನ ಸಾವಿತ್ರಿ ಯಮನ ಬೆನ್ನು ಹತ್ತಿ ಹೋಗಿ ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆದದ್ದು ಅವಳ ಧರ್ಮವೋ ಅಥವಾ ಅಧರ್ಮವೋ? ಈ ನಿಮ್ಮ ಗೊಳ್ಳು ತತ್ವದ ಪುರಾಣ ನನಗೆ ಬೇಕಾಗಿಲ್ಲ. ನೋಡಿ ಮಮ್ಮ, ಮನೆಯಲ್ಲಿ ಯಾರೂ ಇಲ್ಲ, ಸುಮ್ಮನೆ ನನ್ನ ಮಾತು ಒಪ್ಕೊಳ್ಳಿ ಮಮ್ಮ. ನಿನ್ನಂತ ಲಜ್ಜಿಗೇಡಿ ಹೆಣ್ಣಿನ ಜೊತೆ ಮಾತನಾಡ್ತಾ ನಿಂತಿದ್ದೇನಲ್ಲ, ಅದು ನನ್ನ ತಪ್ಪು. ಮಾಮ ಬರ್ತೀನಿ ತಾಯಿ. ನನ್ನ ಮಾತು ಕೇಳಿ ಮಮ್ಮ. ಜಯಶ್ರೀ, ಬಿಡು ನನ್ನ ಕೈನ, ಬಿಡು ನನ್ನ ಕೈನ, ಬಿಡು. ತಮ್ಮನ ಹೆಂಡತಿ ನಿನ್ ಮಗಳ ಸಮಾನ ಅಲ್ವೇನೋ? ನಿನ್ನ ಮನ್ಸಾದ್ರೆ ಹಾಗೋಗ್ತು. ಬನ್ನಿ ಸ್ವಾಮಿ, ಸರಿಯಾದ ಸಮಯಕ್ಕೆ ಬಂದ್ರಿ. ನೀವು ಬರ್ತಿದ್ರಿ ಈ ನಿಮ್ಮ ಅಣ್ಣ ನನ್ನ ಸೀಲನ ಹಾಕೋದು. ಹೌದೇನೋ ಚಂಡಾಲ? ನಾನು ಬಂದ ವಿಷಯನೇ ಬೇರೆ. ನಿನ್ನ ಅತ್ತಿಗೆ ಹೆರಿಗೆ ತುಂಬಾ ಗಂಡಾಂತರಕಾರಿಯಾಗಿದೆ. ಮೇಲಾಗಿ ಕಾಲು ಜಾರಿ ಬಿದ್ದು ತಲೆಗೆ ಪೆಟ್ಟದ್ದಾಗಿ ಕಣ್ಣು ಬೇರೆ ಕಳ್ಕೊಂಡಿದ್ದಾರೆ. ಅವಳಿಗೆ ಸಿಸರಿನ್ ಆಗಬೇಕು ಅಂತ ಡಾಕ್ಟರ್ ಬೇರೆ ಹೇಳಿದ್ದಾರೆ. ನಾನು ನಿನ್ನ ಹತ್ರ ಒಂದು 5,000 ರೂಪಾಯಿ ಸಾಲ ಕೇಳೋಣ ಅಂತ ಬಂದಿದ್ದೆ. ಆದ್ರೆ ವಿಷಯ ಈ ರೀತಿಯಾಗಿ ನಾನು ಶಿಕ್ಷೆಗೆ ಒಳಗಾಗ್ತೀನಿ ಅಂತ ಗೊತ್ತಿರ್ಲಿಲ್ಲಪ್ಪ, ಗೊತ್ತಿರ್ಲಿಲ್ಲ. ಚಂಡಾಲ, ಪ್ರತ್ಯಕ್ಷ ನೋಡಿದ್ರು ಮತ್ತೆ ನನ್ನ ಮುಂದೆ ಸುಳ್ಳು ಬೊಗಳ್ತಾ ಇದೀಯಲ್ವಾ? ಕೇಳಿದೇನು ನನ್ನ ಹೆಂಡತಿ ಮಾತನ್ನ? ನನ್ನ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನಿನ್ನ ಜೀವಂತ ಬಿಡ್ತಾ ಇದ್ದೀನಿ. ಇವತ್ತಿನಿಂದ ನೀ ಮನೆಗೆ ಬರಕೂಡುದು. ಈ ಮನೆಗಷ್ಟೇ ಅಲ್ಲ, ನಾಳೆ ಬೆಳಗಾಗುವುದರಲ್ಲಿ ಈ ಊರಿನಲ್ಲೇ ಇರಕೂಡುದು. ನಗುವಿನ ಅಳುವಿನ ಸಂಕೋಲೆ ಇದುವೇ ದೇವರಲ್ಲಿ. ನಗುವಿನ ಅಳುವಿನ ಸಂಕೋಲೆ ಇದುವೇ ದೇವರಲ್ಲಿ. ಸಾಗಿದೆ ಗಾಳಿ ನೂರುತ ಧೂಳಿ, ಸಾಗಿದೆ ಗಾಳಿ ತೂರುತ ಧೂಳಿ, ಪಯಣಕ್ಕೆ ಎಲ್ಲಿದೆ ಇಲ್ಲೇ, ಪಯಣಕ್ಕೆ ಎಲ್ಲಿದೆ ಎಲ್ಲಿ. ನಗುವಿನ ಅಳುವಿನ ಸಂಕೋಲೆ ಇದುವೇ ದೇವರಲ್ಲಿ. ಸರ್ಕಸ್ಲಿಂದ ತಪ್ಪಿಸ್ಕೊಂಡು ಬಂದೈತೋ, ಇದಕ್ಕೇನು ಹುಚ್ಚಿಗೀಚ್ ಹಿಡ್ದೈತೋ ಅಂತೇಳಿ. ಅಲ್ಲ, ಹೀಗಾದ್ರೆ ಹ್ಯಾಂಗ ಅಂತ ನಮ್ಮ ಅಪ್ಪಗಂತೂ ಪೂರ್ತಿ ತಲೆನೇ ಕೆಟ್ಟು ಬಿಟ್ಟೈತಿ ಈಗ. ಓ ಇವನ ಬರಾಕತ್ತಾನ, ಬರ್ಲಿ ಬರ್ಲಿ ಮಜಾ ಮಾಡಿ ಕೈ ಬಿಡೋಣ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಕಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ.
ಬದುಕಿದು ಜಟಕ ಬಂಡಿ ಇದು ತಡ ಸೇರಿಸುವ ಬಂಡಿ ಆಡ್ತಾನೆ ಹೋಗಲೇ ಆಡ್ತಾನೆ ಹೋಗ ಏನ್ ಯಾರಪ್ಪ ಅಂದ್ರೆ ಅಂಜಿಕೆನ ಸಿನಿಮಾ ಪದ ಆಡಬಾರ್ದು. ಏಯ್ ಎಲ್ಲ ಗಲಾಟೆ ಅದು ಇವ್ರು ಪೊಲೀಸರು ಸುಮ್ಮನೆ ದಂಡ ಹಾಕ್ಯಾರ ನೋಡ್ರಿ. ಸುಮ್ನೆ ಹಾಕಕ್ಕ ಅವ್ರಿಗೆ ಹುಚ್ಚಿಗೆ ಚಿಡ್ದೈತೆ ಎಲ್ಲ ಮಗನೇ. ಹುಚ್ಚಿ ಅಲ್ರಿ, ಮತ್ತೆ ನೀವೇ ವಿಚಾರ ಮಾಡ್ರಿ. ಏನ ಆ ಸಿನಿಮಾ ಪದ ಆಡಾಕತ್ತೀನಿ ನಾನು. ಹಾಡೋದಕ್ಕೆ ಲೈಸೆನ್ಸ್ ಐತೇನ? ಇದಕ್ಕೂ ಲೈಸೆನ್ಸ್ ಬೇಕಾ? ನಿನ್ ಮೇಲೆ ಎಲ್ಲದಕ್ಕೂ ಲೈಸೆನ್ಸ್ ಆಗ್ತೈತಿ. ಆತೀನಿ, ಇದಕ್ಕೊಂದು ಲೈಸೆನ್ಸ್ ಆತ ನಾವು ಚಟ್ಟಾಗ ಮಾಡ್ಕೋಬೇಕು. ಮಾಡೋರು ಅದಾರ. ಹೋಲಿ ಬಿಡೋ, ಏನದು ನಿನ್ ಜೊತೆ ಗಲಾಟೆ ಅದು? ಅದ ದೂರ 5 ರೂಪಾಯಿ ದಂಡ ಕಟ್ಟ ನೋಡ್ರಿ. ಯಾಕೆ ಅಂತದ್ ಏನ್ ಮಾಡಿದ್ದೀನಿ? ನನಗ ಬಿಡಿ ಸೇದೋ ಚಟಾರಿ ಸಿನಿಮಾದ ಹಾಕೊಂಡು ಬಿಡಿ ಸೇದಾಕತ್ತೀನಂದ್ರಿ. ಹೌದಾ? ಪೊಲೀಸರು ಎಲ್ಲ ಕೂತಿದ್ರು, ಬಂದವರು ಚೆಂಡ್ ಮೇಲೆ ಕೈ ಕೊಟ್ಟು ನಡಿ ಮಗನ ಹೊರಗ, ಕಾಯ್ದೆ ಉಲ್ಲಂಘನೆ ಮಾಡಾಕತ್ತಿ, ತೆಗಿ 5 ರೂಪಾಯಿ ದಂಡ ಅಂದ್ರು. ನಾನ್ ಅಂದೆ, ಸಾಹೇಬ್ರ ನೋಡ್ರಿ ಬಿಡಿ ಸೇದಿ ಹೋಗಿ ಮ್ಯಾಲ ಬಿಟ್ಟಿಲ್ಲ, ಕೆಳಗ್ ಬಿಟ್ಟೇನಿ ಅಂದೆ. ಕೆಳಗ್ ಬಿಟ್ರೆ 5 ರೂಪಾಯಿ ದಂಡ, ಮ್ಯಾಲ ಬಿಟ್ರೆ 10 ರೂಪಾಯಿ ದಂಡ ಅನ್ನಕತ್ತಾರ. ವಿಚಾರ ಮಾಡ್ರಿ, ನೀವು ಸಾಹೇಬ್ರ ಇದೀರಿ. ಅಲ್ಲೋ ಒಳ್ಳೆ ಅದಾನ ಅಂತೇಳಿ ಸುಮ್ನೆ ಬಿಟ್ಟಾನ. ನನ್ನಂತ ಆಗಿದ್ರೆ ಒದ್ದು ಹೊರಗೆ ಹಾಕ್ತಿದ್ದೆ ಮಗನೇ. ಕತ್ತಿ ಒದ್ಯಾಕ ಬರ್ತಾರಲ್ರಿ. ಇಲ್ಲಿ ಬಿಡ್ರಿ, ತಪ್ಪಾಗೈತಿ. ಇರ್ಲಿ ಎಲ್ಲ ಒಳಗ್ ಹಾಕೋತೇವಿ. ತೆಗಿಯೋ 10 ರೂಪಾಯಿ ನಿನ್ ಕೇಸ್ ಇಲ್ಲೇ ಮುಗಿಸ್ತೇವಿ. ತಗೋ, ಆ ಹುಲಿ ಬಾಯಿ ತಗೊಂಡ್ಬಂದು ಇಲ್ಲಿ ಇಲಿ ಬಾಯಿ ಇಲ್ಲಿ ಅಂತೇನ? ಇಲ್ರಿ, ನೀವು ಹುಲಿ ಹುಲಿ. ಯಪ್ಪ ತಗೊಂಡ್ರಿ, ಇಷ್ಟ ಉಳ್ದೈತ್ರಿ ಈಗ ನೋಡ್ರಿ. ಇದೇ ನಿನ್ ಯೋಗ್ಯತೆ. ನೋಡ್ರಿ, ಆಯ್ತು, ನಿನ್ ಮನೆಗ್ ನೀನು ಹೋಗು, ನನ್ನ ಮನೆಗೆ ನಾನು ಹೋಗ್ತೀನಿ. ಅಲ್ರಿ ಬರ್ರಿ ಸಾಹೇಬ್ರಲ್ಲಿ. ಏನು ಇದೇನ್ರಿ ಇದು? ನಿಮ್ಮ ಒಂದು ಕೂದ್ಲ ನೋಡ್ರಿ ಎಷ್ಟು ಉದ್ದ ಐತಲ್ರಿ ಇದು. ಅದ ನಮ್ಮಮ್ಮ ಹರಕಿ ಹೋತ. ಯಾವ ದೇವ್ರಿಗೆ? ದುರ್ಗೋಗ. ಯಾಕೆ ಜಾಮು ಬೇಡ್ಕೊಂಡಿಲ್ಲ? ಅದನ್ನ ನೀನ್ ಬೇಡ್ಕೊ. ತರ್ಸಾಕ್ಯದ. ಹೌದಲ್ರಿ. ಹೋಗ್ಲಿ, ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸೂಸಪ್ಪ. ಅಂದ್ರ ಹೆಣ್ಮಕ್ಳು ಇಡೋ ಹೆಸರು ನೀವ್ ಇಟ್ಕೊಂಡ್ರಿ ಅಲ್ರಿ? ನಮ್ ಮನ್ಸಿಗೆ ಬಂದಿದ್ ನಾವ್ ಇಟ್ಕೋತೇವ, ಅದನ್ನ ಕೇಳಕ್ ನೀನ್ ಯಾರು? ಅಲ್ಲ, ನಿಮ್ಗೆ ಇಷ್ಟ ಬಂದು ನೀವ್ ಇಟ್ಕೋಬಹುದು ಬಿಡ್ರಿ, ಅದ್ರ ಕೇಳಾಕ ನಾವ್ಯಾರು? ಮತ್ ನಿಮ್ಮ ಅಪ್ಪನ ಹೆಸರೇನ್ರಿ? ಗಿಡಗಂಟೆಪ್ಪ. ಅಂದ್ರ ಅವ ಗಿಡದಾಗ ಹುಟ್ಟ್ಯಾನ? ಇಲ್ಲ, ಕುಂಬಳಕಾಯಿ ಬಳ್ಳ್ಯಾಗ ಹುಟ್ಟ್ಯಾನ. ಹೋಗ್ಲಿ, ನಿಮ್ ಊರ್ ಯಾವ್ದ್ರಿ? ನಮ್ಮೂರ ಕೈಮುರಿ. ತಾಲೂಕ್ರಿ? ಕಾಲ್ಮುರಿ. ಇವನ ಜಿಲ್ಲಾ ಕೇಳೋ ಸೊಂಟ ಮುರಿತಾರ, ಯಾರಿಗೆ ಗೊತ್ತು, ಕೇಳೇ ಬಿಡುದು. ಜಿಲ್ಲಾ ಯಾವ್ದ್ರಿ? ಹಲ್ಮುರಿ. ಏನಾಯ್ತು? ಇಲ್ರಿ, ಇದ ವಿಚಿತ್ರ ಅದಾವಲ್ರಿ. ಸ್ವಲ್ಪ ನಿಮ್ ಮುಖ ತೋರಿಸ್ರಿ ಸಾಹೇಬ್ರ. ಮುಖ ನೋಡ್ತೀಯ? ನೋಡ್ರಿ ಸಲ. ಏನ್ ಮಾಡೋದ ಮತ್ತೆ ಇರೋದ ಎಷ್ಟು ಸಿನಿಮಾ ನೋಡಿ. ಇದೇನಿದೆ ಫಿಟ್ಟಿಂಗ್ ಡೈಟಿಂಗ್ ಇದೆಲ್ಲ ನಮ್ಮ ಅಪ್ಪ ಹೇಳಾರ. ಏನೋ ಕುಂತ್ರು ಏರ್ಸೋದಂತ. ಚಲೋ ಬಿಡಲ್ಲ ಇದು. ಭಾರಿ ಕಾಣಕತ್ತಿ ಬಿಡ. ಇರ್ಲಿ ಬಿಡು, ಇದು ನಿಮ್ಮ ಅಪ್ಪ ಹಿಂಗ ಹೇಳ. ಅಂದ್ರೆ ಯಾರು ನನ್ನ ಲೈನ್ ಹೊಡೆಯೋದಿಲ್ಲ. ಮೊಸರು ಮಾರಕ್ ಹೋದ್ರ ಇದ್ರ ಮೇಲೆ ಇರೋದು ಬೆಲೆ. ಯಾವ್ದು? ನಡಿ ಹೋಗ, ನಡಿ. ಹುಟ್ಟಿದರೆ ಸಾಕು, ಮಾತಾಡಿದರೆ ಸಾಕು, ಕೈ ಕೈ ಸೋಕ ಮೈ ಜುಮ್ಮೆಂದು ಏನಿದು ಆಪತ್ತು. ಜನ 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 ಬಳಿ ಬಂದರೆ ಅನುಕೂಲ, ಹೂನೂರೆಂದರೆ ತಾಳ, ಕೈ ಕೈ ಸೋಗಳು ಮೈ ಜುಮ್ಮೆಂದು ಏನಿದು ಆಪತ್ತು. ಜನ ಜನ ರಣಧೀರ ಅಜಯ ಚುಮ್ಮ ತೋರಿಸು ಮೆನು ತಡಗಿ. ಹುಡುಗಿಯರು ಮನಸ್ಸನ್ನು
ನಮಗಿನ್ನು ಮುಂದೆ जन 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 ಅವನು ವಾಲ್ಯಪ್ಪ ಮಾರ ನಾನು ಎಲ್ಲಿ ಬೇಕಾದ್ರೆ ಬರೀ ಇವಾಗ ಕಣ್ಣಿಗೆ ಬೆಳಕತ್ತವಲ್ಲ ಅಂತೀನಿ ನಾನು. ಅವನವನು ದಾರ್ಯಾಗ ಗಂಡ ತರ ತೆಕ್ಕಿ ಬಿಡಿದ್ರ ನಾವೇನು ಹೋಗಿ ಕಂಬ ತೆಕ್ಕಿ ಬಿಡ್ಬೇಕಾ? ಏಯ್ ಯಾರೆಲ್ಲ ನೀವು ರಸದಾಗ ಏನ್ ಹೇಳ್ತೀರಿ? ಗದ್ಲ ಇದೆ. ಏಯ್ ಫಲಸ ಹೌದಲ್ಲ ಅನುಕೂಲ ಏನು ಅವ್ರು ಯಾರೋ ದೊಡ್ಡ ಸಾಹೇಬ್ರ ಕಣ್ಣ ಕಾಣ್ತಾರ ಅವ್ರನ್ನ ತೆಕ್ಕಿ ಬಿಡ್ಕೊಂಡು ನಿಂತಿಯಲ್ಲ ನೀನೆ. ಸುಮ್ಮನೆ ಯಾರು ತೆಕ್ಕಿ ಬಿಡಕ್ಕೆ ಹುಚ್ಚಿರಂತ ಅವ್ನ ದೋಸ್ತ ಅವ್ರೇನ್ ಪರಿಚಯ ನಿನಗ? ಮೊದ್ಲಿನ ಪರಿಚಯ ನಮ್ಗೆ. ಇಬ್ರು ನಾವು ಚಡ್ಡಿ ದೋಸ್ತರು. ಅವ ಹೆಚ್ಚಿನ ವಿದ್ಯಾಭ್ಯಾಸ ಕಲಾಕ ಅಮೇರಿಕೆಗೆ ಹೋಗ್ಬಿಟ್ಟವ, ನಾ ಇಂಡಿಯಾದಾಗ ಹೋಗ್ಬಿಟ್ಟೆ. ಅವ ಮುಂದ್ ಹೋಗಿ ಸಾಹೇಬ ಬಂದಾಗ ನಾವ್ ಇದು ಹೋಗ್ಬಿಟ್ಟೇವಿ. ಹೊಲ ಇಲ್ದವ್ರು ಹೊಲ ಕೊಡ್ತಾರ, ಮನಿ ಇಲ್ದವ್ರು ಮನಿ ಕೊಡ್ತಾರ, ಹೆಂಡ್ರು ಇಲ್ದವ್ರು ಹೆಂಡ್ರು ಕೊಡ್ತಾರ, ಮಕ್ಕಳಿಲ್ದವ್ರಿಗೆ ಮಕ್ಕಳು ಕೊಡ್ತಾರ. ಇಷ್ಟೆಲ್ಲ ಕೊಡ್ತಾರ. ಹಂಗಾರ ನಿನಗೇನಾರ ಕೊಟ್ಟವ್ರು? ಸುಮ್ಮನೆ ಕೊಡ್ತಾರ. ನಾ ಅರ್ಜಿ ಹಾಕಿ 5 ವರ್ಷ ಆಗಿತ್ತು. ಈಗ ನನ್ನ ಮೇಲೆ ಕರುಣೆ ತೋರಿ 3 ಎಕರೆ ಪಡಾಕ್ ಬಿದ್ದು ಭೂಮಿ ಕೊಟ್ಟಾರ. ಇನ್ನು ಬೋರ್ ಹಾಕಿ ಬೆಳಿ ಎಬ್ಬಿಸ್ಬೇಕು. ಬೆರಕಿ 3 ಎಕರೆ ಪಡಭೂಮಿ ಹೊಡ್ಕೊಂಡೆ. ಏ ಅನುಕೂಲ ನಿನಗೆ ಸಾಹೇಬ್ರಿಗೆ ಚಲೋ ಇದ್ದಂಗೈತಿ. ಕೂಡಿ ಕಲ್ತವ್ರು, ಕೂಡಿ ಉಂಡವ್ರು, ಕೂಡೆ ಊರ್ ಬಿಟ್ಟವ್ರು. ಅದಕ್ಕೆ ನೀ ಹೇಳಿ ನಮ್ಗೊಂದಿಟ್ಟು ಹೊಲ ಕೊಡ್ಸು. ಹೊಲ ತಗೊಂಡ್ ಏನ್ ಮಾಡವ್ ನೀ? ಹೊಲ ತಗೊಂಡ್ ಏನ್ ಮಾಡವ? ಅಲ್ಲಿ ಏನಾಯ್ತು? ಯಾಕೆ ಹೊಲ ಹೊಲ ನಿಂದು ಬೆಳಿ ಮತ್ತೊಬ್ಬದಾಕತ್ತಿ ನೋಡು. ನಮ್ಗಾಗ್ಲಿಲ್ಲ ಅಂದ್ರೆ ಏನಾಯ್ತು? ನಾವು ಆಳ ಹಚ್ಚಿ ಮಾಡಿಸ್ತೀವಪ್ಪ. ಆಳ ಹಚ್ಚಿ ಆಯ್ತು, ಭಗವಂತನ ಪರಮಾತ್ಮ ಬರ್ದಂಗ ಆಕತಿ. ಎರಡು ಒಂದಾವ್. ಸಾಹೇಬ್ರ ಇವ ಕಂಟೇರಿ ಬಡಿ ಒಂದ್ ತಗೊಂಡ್ ನಮ್ಗೆ. ಯಾಕ ಅವನವನ್ ಊರಾಗ ನ್ಯಾಯ ನಿಗದಿ ಮಾಡವ, ನಾನು ಮದುವೆ ಮುಂಜಿಗೆ ನಾನು ಹೋಗವ ಕಂಟೆ ಅಂತ ಅವ್ರ ಮುಂದೆ ಹೇಳಿ ಇವನು ಕಂಟೆಪ್ಪ ಗೌಡ ಅಂತ ಹೇಳು. ಕೊಂಟಪ್ಪ ಗೌಡ ಯಾವ ಗೌಡ? ಯಾಕ ಹಿಂದೂ ಸತ್ತವ್ರ ಬಂದು ತಗೊಂಡ್ ಹೋಗಿದ್ದಿಲ್ಲ. ಕಂಟೆಪ್ಪ ಗೌಡ್ರಿ ಊರಾಗ ಭಾರಿ ವರ್ಚಸ್ ಐತ್ರಿ. ಕೂದ್ಲ ಮಾಡ್ತಾನ್ರಿ. ಕಲಿಗಿನ ಕಾರ ಹೊಡಕತ್ತೇನೆ ಇಲ್ಲಿ. ಯಾ ನಾಳೆ ಕೂದ್ಲ ಮಾಡ್ತಾನ, ಹಂದಿ ಗೊಬ್ಬರ ತುಂಬ್ತಾನ. ಏನ್ ಇವ್ ಮಾತಾ? ಅಮೇರಿಕಾದಾಗ ಕೂದ್ಲ ಮಾರೋರಿಗೆ ಭಾರಿ ವರ್ಚಸ್ಸು. ಕೂದಲ ಮಾರೋರು ಅಂತ ಗೊತ್ತಾತಂದ್ರೆ ಅವ್ರಿಗೆ 5,000 ರೂಪಾಯಿ 10,000 ರೂಪಾಯಿ ಕೊಡ್ತಾನವ. ಕೂದಲಕ್ಕೆ ಬೇರೆ ಬೆಳೆ ಐತೆ ಅದಕ್ಕೆ. ಮೊಡಕ ತುಂಬ್ತಾನಂತ ಹೇಳ ಅಷ್ಟೇ ಸುಮ್ಮನೆ. ಕೂದಲ ತುಂಬ್ತಾನ್ರಿ, ಭಾರಿ ಐತ್ರಿ. ಮನ್ಯಾಗ 8 ಎಮ್ಮೆ ಅದಾವ್ರಿ. ಮೊನ್ನೊಂದು ಕ್ವಾಣ ಇದೈತ್ರಿ. ಒಲೆಪ್ಪ ಮಾಡ್ರಿ ಏನೇನ್ ಕೇಳೋ ಮತ್ತೆ ಏನಿಲ್ಲ. ಕ್ವಾಣ ಈತೈತೆ ಎಲ್ಲಾರ? ಅವ ಅಮೇರಿಕದಾಗಿದ್ದವ. ಕ್ವಾಣಿ ಈತೈತು ಎಮ್ಮೆ ಈತೈತು ಗೊತ್ತಿಲ್ಲ. ಕ್ವಾಣಿ ಇದೈತೆ ಮತ್ತೆ 10,000 ರೂಪಾಯಿ ಕೊಡ್ತಾನವ. ಹೌದಾ? ಹಂಗಾರಿ ನಮ್ ಕ್ವಾಣ ಯಾಕೆ ಇರ್ತೈತಿ? ಕ್ವಾಣ ಇದೈತ್ರಿ. ಮೊನ್ನೆ ಮತ್ತೆ ಆಡ ತತ್ತಿ ಹಾಕೈತ್ರಿ. ಒಲೆಪ್ಪ ಮಾರ ನಾವು ಹೊಡ್ತೋತೀವಿ. ನಾವು ಯಾರ ಏನಿಲ್ಲ ಆಡ ತತ್ತಿ ಆಗ್ತಾವ ಎಲ್ಲಾರ? ಆಡ ತತ್ತಿ ಆಗ್ತಾವ, ಏನು ಕೋಳಿ ತತ್ತಿ ಆಗ್ತಾವ ಗೊತ್ತೈತೆ ನಮ್ಗೆ? ಹೇಳಿಲ್ಲ. ಒಟ್ಟು ಪ್ರಾಣಿಗಳಿಗೆ ಎಷ್ಟು ಅದಾವ ಅದ್ರ ಮೇಲೆ ಕೊಡ್ತಾನವ. ಮತ್ತ ಮಗಳ ಅದಾಳ್ರಿ, ಭಾರಿ ಅದಾವ. ಮಾಡ್ಲಿ ಯಾವ ಹುಡುಗಿಯರಿಗೆ ಮಾಲ್ ಅಂತಾನ. ಹುಡುಗಿಯರಿಗೆ ಮಾಲ್ ಅಂತಾನ, ಮತ್ತೆ ಮುದುಕಿಯರಿಗೆ ಕಿಟಕಿ. ತಗೊಂಡು ಏನ್ ಮಾಡ ಹೊಲ ಬಂದ ಕೊಡೋನು ಆದ್ರೆ ಇಷ್ಟ ಆಗತ್ತ ಅಂತ ಹೇಳೋನಿ. ಭಾರಿ ಸಸ್ತದಾಗ ಮುಗಿಸಿದ್ರಪ್ಪ. 50 ರೂಪಾಯಿ. 50 ರೂಪಾಯಿ? 50 ರೂಪಾಯಿ ಏನ್ 50 ರೂಪಾಯಿ? ಏನು ಹೊಲ ಕಿಮ್ಮತ್ ಏನು? 50 ರೂಪಾಯಿ ಹೊಲ ಬರ್ತದ? 50,000 ಕೇಳಿದ್ರು ಅವರು. 50,000 ನಿನಗಂತ 5,000 ಮುಗಿಸಿ ಅದನ್ನ 5,000 ರೂಪಾಯಿ ಕೊಟ್ಬಿಡು. 5,000 ರೂಪಾಯಿ ಎಲ್ಲಿ ಹೊಲ ಸಿಗ್ತಾವ? ಕೊಡ್ತೀನಿ ಗಪ್ಪರ. ಯಾಕಂದ್ರೆ ಕಣಿಕೆ ತರಕಂತ ಹೊಂಟಿದ್ನಿ, ಅದನ್ನ ಕೊಡ್ತೀನಿ. ನನ್ನ ಹೆಸರು ಬಡಿಸ್ಬಿಡು. ನಿನ್ನ ಹೆಸರು ಸಾವಿರ ಬಂದ್ರಿ. ಅನುಕೂಲ ನಾನು ಐಬಿಗೆ ಹೋಗ್ತೀನಿ, ಅಲ್ಲೇ ಬಂದ್ಬಿಡು. ಎಲ್ಲಿ ಹೋಗ್ತಾರಂತ? ಅವನ್ ಬನ್ನಿ. ಅವನ್ ಬರಲ್ಲ, ಐಬಿ ಅಂದ್ರೆ ಐಬಿ ಗೊತ್ತಿಲ್ಲ. ಯಾರೇನು ಹೊರಗಿರ್ತತಿ, ತಂಪು ಗಾಳಿ ಬೀಳ್ತತಿ. ಅವನ ಅವ್ವ ಐಬಿ. ಹೌದಾ? ಅವನ ಅವ್ವ ಆಯ್ತಾಯ್ತು. ನೋಡಪ್ಪ ಅನುಕೂಲ, ನೀನು ನಂಬಿ ರೊಕ್ಕ ಕೊಟ್ಟೇನಿ.
ಒಟ್ಟು ಹೊಲ ಸಿಕ್ಕರ್ ಸಾಕಣ. ಆತ ನಿನಗೆ ಎರಿಬೇಕ ಮಸಾರಿ ಬೇಕ? ನೀ ನಮ್ಗೆ ಎರಿಬೇಕು. ಎರಿಬೇಕು ಇದು ಬೇಕಲ್ಲ. ಆತ ಹಿಂದಿದ್ದ ಜಾಗ ಎಲ್ಲ ನಿನ್ನೆ ಕೊಡಿಸ್ತೀನಿ. ಗೊಬ್ಬರಿಗೆ ಬುದ್ಧಿ ಏನು ಅವಶ್ಯಕತೆ ಕಣ್ಯಮ್ಮ ನಿನ್ನ ಗಂಟಿ ಹಂಗಮ್ಮ 3 ಎಕರೆ ಎರಿ ಭೂಮಿ ಬಂತಲ್ಲಪ್ಪ. ಕಣ್ಯಮ್ಮ ಯಾಕಪ್ಪ ನಿನ್ನ ಗಂಟಿ ಹಂಗಮ್ಮ 3 ಎಕರೆ ಎರಿ ಭೂಮಿ ಸಿಗುತ್ತಲ್ಲಪ್ಪ. ಕಣ್ಯಮ್ಮ ಯಾಕಪ್ಪ ನಿನ್ನ ಮಗಳು ಹಂಗಮ್ಮ ನಿನಗಪ್ಪ. ಹಲಕಾನ ಮಗನ ಹೌದಲ್ಲ ಮಗನ ಹಗಲು ಹೊಲ ಕೊಡಿಸ್ತು ಮಗಳಿಗೆ ಕಳಿಸಿ ನಮಗೆ ಮಗನ ಹೊಲವನ್ನ ಕೈ ಹಚ್ಚಿದ್ರಿ ಅದ ಹೊಲದಾಗ ನಿನ್ನ ಮರ್ಡ್ರ್ ಮಾಡಿ ಮುಚ್ಚೇನ ಮಗನ ಹುಷಾರ್ರಿ ಮಂಗ್ಯಾನ ಮಗ ಹಳೆ ಮಗ. ಯಾರ ಅನುಕೂಲ 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 ಕರೆಗದ್ರಿ ಏನಿದೆ ನೀವ ಏನ್ ಮಾಡ್ತಾ ಇದೀಯೋ? ಬಚ್ಚಲ ತಿಕ್ಕಾಕತ್ರಿ ಏನ್ ಕಪ್ಪು ನಾರಾಕತ್ತಿದ್ವಿ ಬಚ್ಚಲ ರೀ. ಏನು ಅದನ್ನು ಕುರ್ಚಿ ಇಂದೆಲ್ಲ ಕ್ಲೀನ್ ಮಾಡ್ತಾ ಇದೀಯಾ? ಅದ್ ಬಚ್ಚಲ ತೊಳೆಯೋದು? ಬಚ್ಚಲ ಆದರೇನು ಕುರ್ಚಿ ಆದರೇನು ಸ್ವಚ್ಛ ಆಗುವುದಲ್ಲೇವೆ ಕೂಡಲ ಸಂಗಮ ದೇವ. ಬಾರಿ ಬಿದ್ದೋಗ್ನೆ. ತಿರ್ಗಾದಿ ಕೆಲಸ ಮಾಡ್ತೀರಾ? ಇಲ್ಲಡ ಬಾರ ಇಲ್ಲಿ. ನಿಮ್ಮ ಅಪ್ಪ ಬಂದ ತಕ್ಷಣ ಅಮ್ಮನ ಬಿಚ್ಚಕ್ಕೆ ಹೋದ್ರು ಅಂತ ಹೇಳಿ. ನಾವು ಹೊಸ ತೆಗಿದ್ರು ಹಳೆ ತೆಗಿದ್ವಿ. ಹೊಸ ತೆಗಿಸ್ತಾ ಇದ್ದೀನಿ. ಹಳೆ ತೆಗಿದ್ರು ರೀಲ್ ಮಾ ಕಟ್ಟಾಗತ್ತ. ಮರಿದೆ ಹೇಳು ಬರ್ತೀನಿ. ಎಲ್ಗೋ ಹೊರಟಾಗಿದೆಯಲ್ಲ? ಪಿಕ್ಚರ್ಗೆ. ಪಿಕ್ಚರ್ಗೆ ದಿನಾಲು ನೋಡೋದೆ? ಯಾಕೆ ತಪ್ಪಾಗುದೇ? ತಪ್ಪಷ್ಟೇ ಅಲ್ಲ, ಗಂಡನನ್ನ ಹಿಂದಿರಿಸಿ ನಿತ್ಯ ಸಿನಿಮಾ ನಾಟಕ ನೋಡುತ್ತಾ ಹೋದ್ರೆ ಸಮಾಜ ಏನನ್ನುತ್ತೆ ಗೊತ್ತೇ? ನೋಡಿ, ನನಗೆ ಸಮಾಜಕ್ಕೆ ಹೋಗ್ಬೇಕಾಗಿಲ್ಲ. ಮೇಲಲ್ಲಿ ನಾಟಕ ಪಿಕ್ಚರ್ ನೋಡಿ ಮನೋರಂಜನೆ ಪಟ್ಟರೆ ಏನ್ ತಪ್ಪಾಗಲ್ಲ. ಬೇಕು, ಪ್ರತಿಯೊಬ್ಬರಿಗೂ ಮನೋರಂಜನೆ ಅನ್ನೋದು ಅವಶ್ಯವಾಗಿ ಬೇಕೇ ಬೇಕು. ಆದ್ರೆ ಗೃಹಿಣಿಯಾದ ನೀನು ತಲೆ ತುಂಬಾ ಸೆರಗು ಹೊತ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಪತಿಯ ಜೊತೆಗೂಡಿ ಸಿನಿಮಾ ನಾಟಕ ನೋಡೋದಕ್ಕೆ ಹೋದ್ರೆ ಹೆಣ್ಣಾದ ನಿನಗೆಷ್ಟು ಬೆಲೆ ಇರುತ್ತದೆಯೋ ನಿನ್ನ ಗಂಡನಾದ ನನಗೂ ಅಷ್ಟೇ ಬೆಲೆ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಕಣ್ಣಿಗೆ ಕಾಡಿಗೆ ಹೆಚ್ಚಿ ಮುಖಕ್ಕೆ ಪೌಡರ್ ಸರ್ವಿಕೊಂಡು ಎರಡಿಗೆ ಹೂವಿನ ಗಂಚಲ ಕಟ್ಟಿಕೊಂಡು ಬೀದಿ ಹಿಡಿದು ಹೊರಟ್ರೆ ಹಾದಿಕಾರ ಸೆಳ್ಳು ಹಾಕುತ್ತಾ ಬೆನ್ನು ಹತ್ತುತ್ತಾನೆ ಯಾವುದೋ ಒಂದು ಹಕ್ಕಿ ಬಂದಿದೆ ಅಂತ. ಅದನ್ನು ನಿನ್ನ ಆತ್ಮ ಕೇಳು ಉತ್ತರ ಕೊಡುತ್ತೆ. ಹೊರದಾಡ ಮತಿಗೆ ಕೂತಾಡ್ತೀರಿ ನೀವು? ಅಲ್ಲ ಹೊರದಾಡ ಮತಿಗೆ ಕೂತಾಡ್ತೀರಿ ನೀವು? ಅವರಿಗೆ ಸಿನಿಮಾಗೆ ಹೋಗ್ಬೇಕಲ್ಲ? ಹೋಗ್ರಿ, ಕಳಿಸ್ಬೇಡಿ. ನೀವು ಹೋಗ್ರಿ, ಕಳಿಸ್ಬೇಡಿ. ಮಗ ಆ ಕಡೆನೂ ಈ ಕಡೆನೂ. ಜಯಶ್ರೀ ನಡಿ ಒಳಗೆ. ಮುಂದಕ್ಕೆ ಹೆಜ್ಜೆನು ಹಿಂದಿರೋ ಹೆಣ್ಣು ನಾನಲ್ಲ. ಬೇಕಿದ್ರೆ ನೀವು ಬನ್ನಿ, ನೀವು ಒಂದು ಟಿಕೆಟ್ ತೆಗೆಸಿಟ್ಟಿರ್ತೀನಿ. ಆಹಾ, ಅದು ನಾನು ಹಿಂದಿರು ಕೂತು ನೋಡ್ಕೊಂಡು ಬರೋರಂತೆ. ಜಯಶ್ರೀ, ಜಯ ನಿನ್ನಾಸೆಯ ಪ್ರೀತಿಯ ಹೂವು ಅದು ನೀಡಿದೆ ತುಂಬಲಿನು ಈ ದಿನ ನಿಲ್ಲವನಾರು ಪಡೆದೆಯ ಪ್ರತಿಫಲ ಮುಗ್ಸರೆ. ಅವನ ಸಂಕಟ ನನಗಾಗಿದ್ರೆ ಇನ್ನೊಂದು ಸಂಕಟ ಇವನಿಗೆ. ಹೋಗ್ಲೆ ಹೋಗ್, ಯಾವ ಟಾಕೀಸ್ ಹೋಗ್ತಾವ ನೋಡ್ಕೊಂಡು ಬರೋ. ಅವ್ರಿಗೆ ಹಳೆ ಟಾಕೀಸ್ ಬಿಟ್ಟಾರಿ, ಹೌದೇನಾ? ಹೊಸ ಟಾಕೀಸ್ ಹಿಡ್ದಾರ. ಇಲ್ಲಿ ಭಾಳ ಕಟ್ ಆಗಕತ್ತಾವತ್ರಿ. ಹೌದಾ? ಹೋಗ್ತೀಯೋ ಏನು ಬದುಕಿಬೇಕು? ಒಂದು ಹಡಗ ಕೊಡ್ರಲ್ಲ, ಹೋಗಲೇ. ಒಂದು ಟ್ರ್ಯಾಕ್ಟರ್ ಕೊಡಲ್ಲ, ಹೋಗ್ರಿ. ಇಷ್ಟು ಸೊಕ್ಕಿನಿಂದ ಮಾತನಾಡಿ ಹೋಗಬೇಕಾದ್ರೆ ಈ ಹೆಣ್ಣಿನ ಹಿನ್ನೆಲೆ ಅದೆಷ್ಟು ಉತ್ತಮವಾಗಿದೆ. ಈ ನೀಚ ಹೆಣ್ಣಿನ ಮಾತು ಕೇಳಿ ನನ್ನ ಪಾಲಿಗೆ ದೇವರಂತಿದ್ದ ಅಣ್ಣ ಅತ್ತಿಗೆಯರನ್ನ ಮನೆಯಿಂದ ಹೊರದೋಡಿ ಬಿಟ್ಟೆ. ಅದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಅಣ್ಣ, ಇವಳು ಏನು ಕುತಂತ್ರ ನಡೆಸಿದ್ದಾಳೆ ಅನ್ನೋದನ್ನ ಕಂಡು ಹಿಡಿಯಲೇಬೇಕು.
ಇಲ್ಲೆಲ್ಲಾದ್ರೂ ಹತ್ತಿರದಲ್ಲಿ ಬಾವಿ ಇದೆಯೋ? ನಡೆಯಪ್ಪ, ದಿನನಿತ್ಯ ಈ ರೀತಿ ಹಸಿವೆಯ ಸಂಕಟ ಪಡುತ್ತ ಬಾವಿಯಲ್ಲಿ ಬಿದ್ದು ಸತ್ತೋಗ್ಬಿಡೋಣ. ಹೇಳೋದು ನಿಜವಿದೆ. ಚಿಕ್ಕವನಾದ ನೀನು ಹೇಗಪ್ಪ ದುಡಿದೀಯ? ಭಿಕ್ಷೆ ಬಿಡಬಾರ್ದು. ಪ್ರಾರ್ಥನೆ ಮಾಡಿ ಹೊಡಿತಾರೆ ಬಿಡ್ತಾರೆ. ಭಿಕ್ಷೆ ಬಿಡಿದ್ರೆ ಯಾರು ಬಿಡಲ್ಲ. ನಿಮ್ಮಪ್ಪ ಬರ್ಲಿಲ್ವೇನಪ್ಪ? ಬರ್ತಿದ್ದಾರಮ್ಮ. ನಿನ್ನ ತಂಗಿಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ, ಇನ್ನೂ ಬರ್ಲಿಲ್ವಲ್ಲೋ? ಸ್ವಾಮಿ, ಅಲ್ಲ, ರಸ್ತೆ ಮೇಲೆ ತಿರುಗಾಡಬಾರ್ದು ಅಂತ ಹೇಳಿರ್ಲಿಲ್ಲ. ನೋಡು, ಡಾಕ್ಟರ್ ಬಂದಿದ್ದಾರೆ, ಮಗುನ ಬೇಗ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಹೋಗೋಣ. ಮಾತಪ್ಪ ನಿನ್ನ ಹತ್ರ ಭಿಕ್ಷೆ ಬಿಡ್ದೆಪ್ಪ. ಭಿಕ್ಷೆ? ಹೌದು ಸ್ವಾಮಿ, ಬಾಬು ಅಶ್ವೇನು ತಡೆಯಲಾದೆ ಭಿಕ್ಷೆ ಬೇಡ. ಅಂದ್ರೆ ನಮ್ಮ ಜೀವನದಲ್ಲಿ ಭಿಕ್ಷೆ ಬೇಡುವುದು ನಡೆಯುತ್ತೆ. ಬಾಬು, ನನ್ನಂತ ಬಡವನ ಹೊಟ್ಟೆಯಲ್ಲಿ ಹುಟ್ಟೋದಕ್ಕಿಂತ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಚೆನ್ನಾಗಿತ್ತಪ್ಪ, ಚೆನ್ನಾಗಿತ್ತು. ಮಗುಗೆ ತುಂಬಾ ಜ್ವರ ಬಂದಿದೆ, ಆದಷ್ಟು ಬೇಗ ಹೋಗೋಣ. ನಡೆಯಪ್ಪ, ದವಾಖಾನೆಗೆ ಹೋಗೋಣ. ನಾನು ಇಲ್ಲೇ ಇರ್ತೀನಿ, ಹೋಗೋಣಮ್ಮ. ನೋಡಪ್ಪ, ನೀನು ಇರೋದು ಬೇಕಾಗಿಲ್ಲ, ನಮ್ಮ ಜೊತೆ ಬಂದ್ಬಿಡು. ನಡಿಯಪ್ಪ, ಹೋಗೋಣ. ನೀವು ಬಿಟ್ಕೊಂಡು ನಾನು ಇಲ್ಲೇ ಇರ್ತೀನಿ. ಸರಿ ಬಾಬು, ನಿನ್ನಿಷ್ಟ. ನೋಡಪ್ಪ, ಹಸುವೆ ಆಗಿದೆ ಅಂತ ಕದ್ದು ತಿನ್ನಲು ಹೋಗ್ಬೇಡ, ಇಲ್ಲೇ ಇರು. ನಡಿ. ಹಸಿವೆ ತಾಯಿನ ಪಾಪ, ಯಾರು ಮಗನಪ್ಪ ನೀನು? ನಮ್ಮ ಹೆದರ್ಕಲ್ಗಳ ಮಗ. ಕವಿ, ಅಂದ ಬೇರೆ ಮೇಲಿದ್ದು ನಮಗೆ ಅವಮಾನ ಮಾಡಿದೆಯಲ್ಲ, ಅದರ ಪ್ರತಿಫಲ ನಿನ್ನ ಮಗನ ಸಾವು. ಹೊಟ್ಟೆ ತುಂಬಾ ಹಸ್ತಾ ಇದ್ದಾನ. ಹಾಗಾದ್ರೆ ಒಂದು ಕೆಲಸ ಮಾಡು, ಇನ್ನೆಂದೂ ನಿನಗೆ ಜೀವನದಲ್ಲಿ ಹಸಿವಿನೇ ಆಗಿರಬಾರ್ದು ಅಂತ ಊಟ ಮಾಡಿಸ್ತೇನೆ. ಮಾಡ್ತೀಯಲ್ಲ? ಅಂತ ನನ್ನ ಮಗು ಆಸ್ಪತ್ರೆ ಮುಟ್ಟುವ ಮೊದಲೇ ನನ್ನ ಕೈಯಲ್ಲಿ ಸತ್ತು ಹೋಯಿತು ಸ್ವಾಮಿ, ಸತ್ತು ಹೋಯಿತು.
ಅದರ ಆಯುಷ್ಯ ಅಷ್ಟಿತ್ತು ಅಷ್ಟಾಯ್ತು. ನೀನು ಹತ್ತು ಕರೆದು ಕಣ್ಣೀರು ಹಾಕಿದ್ರೆ ಆ ಭಗವಂತನಿಗೆ ಕರುಣೆ ಬಂದು ನಿನ್ನ ಮಗುನ ಮರಳಿ ನಿನಗೆ ಒಪ್ಪಿಸ್ತಾನೇ ಅವನು. ಇಲ್ಲ ಶಾಂತ, ಇಲ್ಲ ಶಾಂತ. ಎಲ್ಲಿಯ ಶಾಂತಿ ಸ್ವಾಮಿ, ಎಲ್ಲಿಯ ಶಾಂತಿ ಹೇಳಿ ಸ್ವಾಮಿ. ನಿಮ್ಗೆ ಸಂಕಟವಾಗಿಲ್ವೇ? ನಿಮ್ಗೆ ದುಃಖವಾಗಿಲ್ವೇ? ಹೇಳಿ ಸ್ವಾಮಿ, ಹೇಳಿ. ಶಾಂತ, ಮಕ್ಕಳು ಸತ್ತು ಹೋದ್ರೆ ಯಾರಿಗೆ ತಾನೇ ದುಃಖ ಆಗೋದಿಲ್ಲ ಕಣೆ, ಯಾರಿಗೆ ದುಃಖ ಆಗೋದಿಲ್ಲ. ಹಸುವೆಯಿಂದ ತಾಯಿ ತಂದೆ ಬಳಲ್ತಾ ಇದ್ದಾರೆ. ಇಂಥ ಮಕ್ಕಳು ಇವನ ಹತ್ರ ಇರಬಾರ್ದು ಅಂತ ನಿನ್ನ ಮಗುನ ದೇವರು ತಾನಾಗೇ ಕಸಿದುಕೊಂಡಿದ್ದಾನೆ. ಯಾಕೋ ಮಲ್ಕೊಂಡೆ? ತಂಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಬಾಬು, ಬಿಟ್ಟು ಹೋಗ್ಬಿಟ್ಟಪ್ಪ. ಹೇಳು, ಯಾಕೆ ಸ್ವಾಮಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೆ, ಏನಾಯ್ತು? ಏನಾಯ್ತು ಹೇಳಿ ಸ್ವಾಮಿ, ಏನಾಯ್ತು? ಬಾಬು, ಹೇಳಿ, ಯಾಕೆ, ಏನಾಯ್ತು ಹೇಳಿ. ಅವಳು ಸತ್ತು ಹೋಗಿದ್ದಾಳೆ. ಇದನ್ನು ಕಂಡೆ ಡಿವಿಜಿ ಅವರು ಹೇಳಿರಬಹುದು, ಜಗದ ತುಂಬೆಲ್ಲ ತೊಟ್ಟಿಲುಗಳೆಷ್ಟು, ಜಗದ ತುಂಬೆಲ್ಲ ತೊಟ್ಟಿಲುಗಳೆಷ್ಟು, ಅಷ್ಟೇ ಮನೆಗಳು ಮಸಣದಲ್ಲಿ ಉಂಟು. ತೊಟ್ಟಿಲಕ್ಕೆ ಹಬ್ಬ, ಮಸಣಕ್ಕೆ ಬೊಬ್ಬೆ. ಮಬ್ಬು ಕವಿದ ಮಧ್ಯೆ ಸಾಗಿದೆ ಈ ಜಗದ ಜನ ಜೀವನ ಮಂಕುತಿಮ್ಮ. ಮಕ್ಕಳನ್ನ ತಗೊಂಡು ಸ್ಮಶಾನಕ್ಕೆ ಹೋಗೋಣ. ಮುತ್ತುಗಳೆರಡು ಉರುಳಿ ಹೋದವು, ಮತ್ತೆ ತಿರುಗಿ ಬಾರದಂತೆ ಹೊತ್ತು ಮುಳುಗಿತು ಬಾಳು ಕತ್ತಲ. ಎತ್ತವರು ಕಳುತ್ತಿಯರು ಕಂದರ ಸತ್ತವರು ಮಧ್ಯನುದಿರು ಸತ್ತವರು ಬರೂರಿ ಮಧ್ಯನುದಿರು ಸತ್ತವರು ಕಳುತ್ತಿಯರು ಕಂದರ ಯಾವಾಗ ನಾನು ಬರೆದು ಕಳಿಸಿದಂತಹ ಚೀಟಿ ಅವನಿಂದ ಗಂಡನ ಕೈಗೆ ಸಿಕ್ಕಲಿ ಅಂದಮೇಲೆ ಇಂದಿಲ್ಲ ನಾಳೆ ಅವನಿಂದ ನಾನು ಇಬ್ಬರಿಗೂ ಗಂಡ ಅಂತ ತಪ್ಪಿದ್ದಲ್ಲ. ಮಾಡುವುದೇನು, ಒಂದೇ ಒಂದು ಕೆಲಸ, ಹೇಗಾದ್ರೂ ಮಾಡಿ ಅವನಿಂದ ಗಂಡನನ್ನು ಈ ಲೋಕದಿಂದಲೇ ಕಾಲು ಕೆಳುವಂತೆ ಮಾಡಿದ. ಹೇಗೆಂದ್ರೆ ಸಮಯ ಸಾಧಿಸಿ ಅವನಿಗೆ ಊಟದಲ್ಲಿ ವಿಷ ಬೆರೆಸಿ. ಊಟ ಮಾಡ್ತಾ ಇಲ್ಲ, ಖಾನಾವಳಿಯಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇಲ್ಲ. ಈಗ ಅವಳು ನೀನ್ ಮಾಡಿದ್ರಿಗೆ ಊಟ ಮಾಡ್ತಾ ಇಲ್ವೇ? ನೋಡಿದೆ, ನಾನು ನಿನಗೆ ಬೇಕಾಗಿದ್ರೆ ನಾನು ಹೇಳಿದ ಯಾವುದೇ ಕಾರ್ಯಕ್ರಮ ಹಿಂದರಿಯಬಾರದು. ನೀನೇ ನಿನ್ನ ಕೈಯಾರೆ ಆ ನಿನ್ನ ಗಂಡನಿಗೆ ಗುಂಡು ಹಾಕಿ ಆ ಮನೆಯಲ್ಲಿರ್ತಕ್ಕಂಥ ಹಣ ಆಭರಣ ಎಲ್ಲವನ್ನೂ ದೋಚ್ಕೊಂಡು ಬಂದ್ಬಿಡು.
ನಾವಿಬ್ಬರು ಎಲ್ಲಿಯಾದ್ರೂ ದೂರ ಹೋಗಿ ಹಾಯಾಕಾರ ನನ್ನ ಕೈಯಾರೆ ನನ್ನ ಗಂಡನಿಗೆ ಗುಂಡಿಟ್ಟು ಕೊಲ್ಬೇಕು. ಹಾ, ಕೊಲ್ಲಲೇಬೇಕು. ಇಲ್ಲ, ನಮ್ಮಿಬ್ಬರ ಪ್ರೇಮ ಬಂಧನ ಇಂದಿಗೆ ಹರಿಯಲೇಬೇಕು. ಈ ಹೆಣ್ಣು ನನ್ನನ್ನು ಅದೆಷ್ಟು ಬಲವಾಗಿ ನಂಬಿಬಿಟ್ಟಿದೆಯಲ್ಲ. ನನ್ನ ಮಾತು ಕೇಳಿ ಸ್ವತಃ ತಾಳಿ ಕಟ್ಟಿದ ಗಂಡನಿಗೆ ಗುಂಡಿಟ್ಟು ಬರಲು ಸಿದ್ಧರಾಗ್ಬಿಟ್ಲಲ್ಲ ಇವಳು. ಬರಲಿ, ಆಮೇಲೆ ನೋಡೋಣ. ಅನುಕೂಲ ಅನ್ಕೊಂಡ್ರೆ ಏನಿದ್ದಿ ಮಾಡ್ಬೇಕು ಬೇಡ ಏನ್ ಮಾಡ್ಬಿಟ್ಟಿರಿ ಮತ್ತೆ ಬರಗ ಯಾಕೆ ನೀವು ಕೊಡ್ಬೇಕು? ನಾ ಕೊಟ್ಟು ಒದಿತಾರ, ಉಗುತಾರ, ಬೈತಾರ. ಮೂರು ಹೆಂಗ್ ನಾ ಮಾಡ್ಕೊಳ್ಳಿ, ಹಂಗ ಹೊಂಟ್ರಿ ಒಂದು ಮಾಡ್ಕೊಂಡು ಹೋಗ್ರಿ. ಜಾಸ್ತಿ ಮಾತಾಡೋಣ, ಹೇಳಿದಷ್ಟು ಸಾಕಾಗೈತೆ. ಒಂದು ನಿಂತ್ರ ಕಾಡಕತ್ತಾಳ, ಬರೀ ಚೀಟಿ ಕೊಡೋದು ನಮ್ಮ ಸಾಕಾಗೋಗೈತೆ. ಆಚೆ ಬರ್ತಾಳ ಜಯ, ಈಕಿ ಬರ್ತಾ ಜಯ, ಜಯ ಚಿಂತ್ರ ಜಾತ್ರಿಗೂ ಗಯ. ಯಾರು ಗೋಬಿ ಅಲ್ಲಿ ಎರಡು ಸೀರೆ ಇಲ್ಲ, ಇದು ಚೀಟಿ, ಇದು ಕೊಟ್ಟು ಅವ್ರು ತವ್ರ ಮನೆಗೆ ಹೋದ್ರಿ. ನನ್ನನ್ನು ಕೇಳಿ ಜಯಶ್ರೀ, ಇವತ್ತು ನೀನು ಎಲ್ಲಿಗೆ ಹೋದ್ರು ನಿನ್ನನ್ನ ಜೀವಂತ ಬಿಡೋದಿಲ್ಲ. ಇವತ್ತಿಗೆ ಮುಗಿಯಿತು ನಿನ್ನ ಭೂಮಿಯ ಋಣ. ಜಯ, ಮಾಡಿಕೊಂಡ ಗಂಡರಿಗೆ ಗುಂಡು ಹಾಕಿ ಈ ಸಮಾಜದಲ್ಲಿ ರಂಡು ಬಾಳ ಸಾಗಿಸುವ ಈ ಗಂಡ ಜಯ ಇನ್ನೂ ಬರಲೇ ಇಲ್ವಲ್ಲ. ಬಾಯಾರಿಕೆ ನಿವಾರಿಸಿಕೊಳ್ಳಲು ಭಾವಿಗಳಿದವರು ಮತ್ತೆ ಮೇಲೆ ಬರಲೇಬೇಕಿಲ್ಲ. ಹಾಗೆ ಬಸವರಾಜನೇನು ಈ ಲೋಕದಲ್ಲಿರುವನೋ ಅಥವಾ ಪರಲೋಕದಲ್ಲಿರುವನೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಹಾಳಾಜೆ ಬಂದ ತಾನೇ ಗೊತ್ತಾಗುತ್ತೆ ಸಾವಿನ ಸುದ್ದಿ ಏನು. ಜಯ, ಯಾಕೋ ತುಂಬಾ ಗಾಬರಿಯಾಗಿರುವಂತಿದೆ. ಕೊಲೆಗೆ ಇದಕ್ಕೆಲ್ಲ ತಪ್ಪಿಸ್ಕೊಂಡು ಬಂದೊಳಗೆ ಭಯ ತಪ್ಪಿದ್ದೆ. ಹಾಗಾದ್ರೆ ನಿನ್ನ ಗಂಡನಿಗೆ ನೀನೇ ಗುಂಡಿಟ್ಟು ಬಂದೀಯಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯೋಲ್ಲ ನಿಮ್ಮ ಪ್ಲೇಸ್. ಗುಡ್. ಹಾಗಿದ್ಮೇಲೆ ಕಸ್ತೂರಿಲಿ ಗುಂಡು ಹಾಕ್ಸಿದ ಬೈಕಿ ಅದು ತಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಎಲ್ಲಿಗೆ? ಸಾಕಷ್ಟು ಹಣ ತಂತೀನಿ, ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ. ಜಯ, ಇದ್ದ ನೌಕರಿಯಲ್ಲಿ ಕಳೆದುಕೊಂಡು ನಿನ್ನ ಹಿಂದೆ ಬಂದು ಗುಲಾಮರಾಗಿ ಜೀವನ ಸಾಗಿಸುವುದಕ್ಕೆ ನಾನೇನು ಬೇರೆಯ ಭಿಕಾರಿ ಅಲ್ಲ, ನೀನೇನು ದೇವಲೋಕದ ಅಪ್ಸರಿಯೂ ಅಲ್ಲ, ಕೋಟ್ಯಾಂತರ ಬೆಲೆ ಬಾಳುವ ಆಭರಣವನ್ನು ತರುವವಳು ಅಲ್ಲ. ನಾನು ಮನಸ್ಸು ಮಾಡಿದ ದುಡ್ಡು ಬಿಸಾಕಿದ್ರೆ ನಿನ್ನಂಥ ಸೆಕೆಂಡ್ ಕ್ವಾಲಿಟಿ ಹೆಣ್ಣುಗಳು ನನ್ನ ಮನೆ ಮುಂದೆ ಸಾಲು ಸಾಲಾಗಿ ನಿಲ್ಲುತ್ತವೆ. ನನ್ನನ್ನು ಅಪ್ಪೆ ಮುದ್ದಿಸು, ನನ್ನ ಅಪ್ಪೆ ಮುದ್ದಿಸು ಅಂತ. ನೀವು ಕನಸಿನಲ್ಲಿಲ್ಲ, ಬರೀ ಕನಸಷ್ಟೇ ಇಲ್ಲ ಎಂದು ನೀ ಗೈದ ಕೃತಿ ನನ್ನ ಸಾಧ್ಯತೆ. ನಾನೊಬ್ಬ ನಿನ್ನ ಕೈ ಬಿಟ್ಟರೆ ಏನಾಗುವುದೇ? ಮಾಡಿಕೊಂಡ ಗಂಡನನ್ನು ಬಿಟ್ಟು ನನ್ನೊಡನೆ ಯಾವ ರೀತಿ ಕೂಡಿಕೊಂಡಿಯೋ ಅದೇ ರೀತಿ ನನ್ನನ್ನು ಬಿಟ್ಟು ಮತ್ತೊಬ್ಬನನ್ನು ಕೂಡಿಕೊಂಡು ಹದನಗಳು ಸ್ವದಿಂದ ಕಾಮತ್ರ ನಿನ್ನೇ ನಂಬಿ ಬಂದ ಒಂದು ಹೆಣ್ಣಿಗೆ ಸರಿಯಾಗಿ ಪಾಠ ಕಲಿಸಿದ. ನಿನ್ನಂಥ ಸುಬ್ರಿಯರ ಸೂಳರಿಗೆ ಪಾಠ ಕಲಿಸಲು ನನ್ನಂಥ ಲವಟರು ಬೇಕೇ ಬೇಕು. ಅಂದಾಗ ಮಾತ್ರ ಸಮಾಜಕ್ಕೆ ಗೊತ್ತಾಗುವುದು ಸೂಳೆ ಯಾರು, ಗರತಿ ಯಾರು. ನಾನ್ ಸೂಳೆ ಏನೋ ಅಲ್ಲಲ್ಲ, ಮಹಾಸತಿ ಅನಸೂಯ ಆಗ್ಬೇಕಾಗಿತ್ತು ನಿನಗೆ. ಮಧ್ಯಕ್ಕೆ ಈಗಿನ ಹಾಲು ಮಕ್ಕಳು ಹುಟ್ಟು ಅದು ನನ್ನರಿಗೆ ಆದಷ್ಟು ನಿಗಲಿಯದ ಸಾಲ ಹಾಗೆ ಉಂಟು. ನಿನ್ನ ತೋಳು ಬಾಳ್ಬೇಕಿದ್ರೆ ಈ ನಿನ್ನ ನಡತೆ ಈಗಿನ ನಾವು ಹೆಂಗರಿಗೆ ಗೊತ್ತಾಗಿತ್ತು. ಬೇಡಿ ಗಂಗಾಧರ್, ನಾನು ನಿಮ್ಮ ಪಾದ ಸೇರಿಕೆ ಆಗಿರ್ತೀನಿ, ದಯವಿಟ್ಟು ನನಗೆ ಮಾತ್ರ ಕೈ ಬಿಡ್ಬೇಡಿ. ನೀನು ನನ್ನ ಪಾದ
ಕೂಸಿ ಕಿಸಿ ಕಾ ದೌಲತ್ ನಹಿ, ಪೊಲೀಸ್ ಕಿಸಿ ಕಾ ದೋಸ್ತ್ ನಹಿ, ಏ ರಾಣ್ ಕಿಸಿ ಕಾ ಔರತ್ ನಹಿ. ಸಾವಿರಾರು ಜನರ ಸಮಕ್ಷಮದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಗುಂಡಿಟ್ಟು ಬಂದವಳು ನೀನು. ಇನ್ನು ನಿನ್ನ ದೊಡ್ಡಲ್ಲಿ ಜೀವನ ಸಾಗಿಸುವುದಕ್ಕೆ ನನಗೂ ಭಯ. ಹೌದು, ಆದಷ್ಟು ಬೇಗ ಎಲ್ಲಿಯಾದ್ರೂ ಸಾವಿನ ಹಾಳಿ ನಿನ್ನಂಥವ್ರು ಸತ್ರೆ ಪಾಪ ಗೆಳತಿಯರ ಗೋಳಾದ್ರೂ ಸ್ವಲ್ಪ ಮಟ್ಟಿಗೆ ಕರೀತಾ ಗಂಡನನ್ನು ಕೊಂದು ಮುಂಡಿಯಾಗಿ ಬಂದು ನಿಂತಿಲ್ಲ ನಿನ್ನ ಎದುರಿಗೆ ಈ ಜಯ. ನಿಮ್ಮಂತ ಭಂಡ ಗಂಡಸರು ನಾಮಶಿಶು ಮಾಡಿ ಚೆಂಡಿ ಚಾಮುಂಡಿಯಾಗಿ ಬಂದು ಏನೋ ಬಂದಿದೆ ನೀನು. ನಾನ್ ಸುಳ್ಳನ? ನನ್ನಂತ ಹೆಣ್ಣು ಸುಳ್ಳಾಗೋದಕ್ಕೆ ಕಾರಣ ಯಾರು? ನಿನ್ನಂತ ನೀಚ ಗಂಡಸು ನಿಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ನಂತರ ಸುಳ್ಳೆಂಬ ಪಟ್ಟ ಬೇರೆ ಕಟ್ತೀರ. ಒಂದೇ ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಬರೀ, ತಪ್ಪು ಮಾಡಿದ್ರು ಅಂದ್ಮೇಲೆ ಮೊದಲು ನಿಮ್ಮಂತವ್ರು ನಾಶವಾಗುತ್ತೆ. ಅಂದಾಗ ನಮ್ಮ ದೇಶದಲ್ಲಿ ಕಡಿಮೆ ಆಗುತ್ತಾ ಬರುತ್ತೆ ಸುಳ್ಳಿನ ಸಂಖ್ಯೆ. ನೆನೆಸ್ಕೊಳ್ಳಲೇ ನಿನ್ನ ಮನೆ ದೇವರನ್ನ. ಅಕ್ಕನಿಗೆ ಮೋಸ ಮಾಡಬೇಡ. ಏನು ಅಲ್ಲ, ನೀನು ದೇವಸ್ಥಾನದಲ್ಲಿ ಕೂರಿಸಿ ಬಂದಿದ್ದೀನಿ, ನೀನು ಮತ್ತೆ ರೋಡ್ ಮೇಲೆ ಬಂದಿದೆಯಲ್ಲ? ಓಹೋ, ಕುಳಿತು ಕುಳಿತು ಬೇಸರ ಆಯ್ತು, ಅದಕ್ಕಾಗಿ ನೀನು ಬಂದೆ. ಒಂದು ವೇಳೆ ಅಕಸ್ಮಾತ್ ಯಾವ್ದಾದ್ರು ವಾಹನ ನಿನ್ನ ಮೇಲೆ ಹಾದು ಹೋಗಿದ್ರೆ ಗತಿ ಏನಾಗಬೇಡ. ನನಗೆ ತುಂಬಾ ಹಸಿವೆ ಆಗಿದೆ. ನಿಮ್ಗೆಲ್ಲಾದ್ರೂ ಕೂಲಿ ಕೆಲಸ ಸಿಗ್ತಾ? ಕೂಲಿಗಾಗಿ ಅಡ್ಡಾಡದೆ ಎಲ್ಲೂ ಕೆಲಸ ಸಿಗ್ಲಿಲ್ಲ ನೋಡು. ಇವತ್ತೊಂದು ದಿವಸ ನೀರು ಕುಡಿದಿದ್ರೆ ಆಯ್ತು, ನಾಳೆ ದೇವರಿದ್ದಾನೆ, ಬಾ ಹೋಗೋಣ. ಸ್ವಲ್ಪ ತಾಳು ನೋಡು, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವ್ರನ್ನೇ ಕೇಳಿದ್ರೆ ಏನಿಲ್ಲ, ಒಂದು ಉಪಕಾರ ಆಗುತ್ತೇನಪ್ಪ. ಏನಿಲ್ಲ, ನನ್ನ ಹೆಂಡತಿ ಹೊಟ್ಟಿ ತುಂಬಾ ಹಸ್ತಿದೆ, ಕೆಲಸದ ಮೇಲೆ ಹೊಂಟಿದೀಯಾ ಬುತ್ತಿ ಕಟ್ಕೊಂಡು. ಒಂದು ರೊಟ್ಟಿ ಇದ್ರೆ ಕೊಟ್ಟು ಚೆನ್ನಾಗಿರುತ್ತಪ್ಪ, ಕೈ ಮುಗಿತೀನಿ. ಜಾತಿ ಯಾವುದಪ್ಪ ಜಾತಿ? ಜಗಕ್ಕೆಲ್ಲ ಬೆಳಕು ಕೊಡುವ ಸೂರ್ಯನಿಗೆ ಜಾತಿ ಇಲ್ಲ, ಅನ್ನ ಕೊಡೋ ಭೂಮಿ ತಾಯಿಗೆ ಜಾತಿ ಇಲ್ಲ. ಆದ್ರೆ ಮನುಷ್ಯ ಮಾತ್ರ ಜಾತಿಯನ್ನೇ ನಂಬಿಕೊಂಡು ಹೊರಟಿದ್ದಾನೆ. ಅನ್ನ ಬಸವಣ್ಣನವರು ಹರಳಯ್ಯನ ಮನೆಯಲ್ಲಿ ಅಂಬಲಿ ಕುಡಿದಿರ್ಲಿಲ್ಲ. ಅವ್ರ ಮುಂದೆ ನಾವೆಲ್ಲ ಏನು ಮಹಾಪ, ಒಂದು ರೊಟ್ಟಿ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ಮಹಾದೇವ್ ಕವಿಗಳು ಸೋರಿಯಪ್ಪ, ಊಟ ಮಾಡಿ. ಅಲ್ಲ, ಈ ಕಡೆ ಹೊರಟಿದ್ಯಲ್ಲಪ್ಪ, ಎಲ್ಲಿಗೆ? ಇಲ್ಲೇ ನಮ್ಮ ಕಾಯ್ಕಾಯ್ತಲ್ರಿ, ಕಲ್ಲು ಹೊಡಿದ. ಏನಪ್ಪ ಕನ್ನಡಿಯೋ ಕಾಯಿ ಅಂತ ಹೇಳ್ತೀಯ? ನಿಮ್ಮ ಹತ್ರ ನಾನು ಒಂದು ಕೆಲಸ ಕೊಟ್ರೆ ನಿನ್ನ ಹೆಸರು ಹೇಳ್ಕೊಂಡು ಒಂದು ತುತ್ತು ಊಟ ಮಾಡ್ತೀವಪ್ಪ, ಗಂಡ ಹೇಳ್ತಿ. ಹೌದ್ರಿ ಅಪ್ಪ, ನೀವು ಕವಿಗಳು ಅಂತೀರಿ, ಪೆನ್ ಹಿಡಿದು ಪುಸ್ತಕ ಕಾದಂಬರಿ ಎಲ್ಲ ಬರೆಯವ್ರು ನೀವು. ಆದ್ರೆ ಈ ಹಾದಿ ಹಿಡಿದು ಕಲ್ಲು ಹೆಂಗ್ ಹೊಡಿತೀರಿ ನೀವು? ಕಾಯಕವೇ ಕೈಲಾಸ. ಯಾವ ಕೆಲಸವಾದ್ರೇನು, ತುತ್ತನ್ನ ಸಿಕ್ಕರೆ ಸಾಕು. ಪೆನ್ ಹಿಡಿದವನು ತುತ್ತ ಅನ್ನಕ್ಕಾಗಿ, ಹಾರಿ ಹಿಡಿದು ಕಲ್ಲೆತ್ತುವನು ಒಂದು ತುತ್ತ ಅನ್ನಕ್ಕಾಗಿ. ಆಯ್ತು, ಈಗಂತೂ ಊಟ ಮಾಡ್ರಿ ಅಪ್ಪ, ನಾಳೆ ಬಂದು ಭೇಟಿ ಆಗ್ರಿ, ಕೆಲಸ ಕೊಡ್ತೇನೆ. ಆಯ್ತಪ್ಪ, ದೇವರಾಗಿ ಬಂದ್ಬಿಟ್ಟೆ. ಬಾ ಹೋಗೋಣ. ನೀನು ದೇವಸ್ಥಾನದಲ್ಲಿ ಕುಳಿತುಕೊಂಡು ಊಟ ಮಾಡು, ನಂತರ ವಿಚಾರ ಮಾಡು. ಅಲ್ಲ, ಮದುವೆಗಿಂತ ಮುಂಚೆ ಎಷ್ಟು ಹುರುಪೊಳಗಿದ್ದು, ಈಗ ಹಿಂಗಾದ?
ಹುರುಪಿತ್ತು ಹುರುಪನು ಹಿಂಗಾಗೈತು. ಹಿಂಗಾಗೈತೇನ ಹೋಲ್ ಬಿಡ ನಮ್ಮ ಮದ್ವಿ ಹಂಗಾಯ್ತು. ಹ್ಯಾಂಗ ನೀ ತೊಳ್ಕೊಳಂಗ ಆತೋಡ ಉದೋರಿಲ್ಲ ಬರ್ಸೋರಿಲ್ಲ. ಏನ್ ನಮ್ಮನ್ನ ನಾವು ಮುಗಿಸ್ಕೊಂಡು ಬಂದ್ವಿ. ಹೌದಿಲ್ಲ ಈಗ ಏನ್ ಮಾಡ್ತೀವಿ? ಈಗೇನ್ ಮಾಡೋದು ಎಲ್ಲ ನಿನ್ನ ಏನ್ ನಿಮ್ಮ ಅಪ್ಪ ಮನೆ ಕೇಳಿ ಗಪ್ ಚುಕ್ ಮದ್ವೆ ಆತವ ಒಂದು ಗಪ್ ಹಿಡ್ಕೊಂಡ್ಬಿಡುದು. ಓ ಅಷ್ಟೊಂದು ಪ್ರೀತಿ ನಮ್ಮ ಅಪ್ಪನ ಮೇಲೆ ಬರಾಕತ್ತ ನೋಡ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನಿ ನಡಿ ಹುಡುಕಾಡಕತ್ತಾರ ನಡಿ. ಪೊಲೀಸ್ ಕಂಪ್ಲೇಂಟ್ ಎದಕ್ಕೆ ಕೊಟ್ಟಿದ್ದಿ? ಅದ ನನ್ನ ಮಗಳ ಮನೆ ಎಲ್ಲಿ ಮುಚ್ಚಿಟ್ಟಿನಿ. ಯಾರು ಮುಚ್ಚಿಟ್ಟಾರ? ನೀನು ಮಾತಾಡಕ್ ಹೋಗ್ಬೇಡಿ ನೀನು. ಮುಚ್ಚಿಡಕಲ್ಲ ಹಂದಿ ಮರಿ ಮಾಡಿ ಕೋಳಿ ಮರಿ ಮಾಡಿ ಹೇಳ್ರಿ ಸಾಹೇಬ್ರ, ಒಂದು ವಾರ ಆತಿಲ್ಲ ಹೈವೇಗ ಭಾಳ ಕೆಲಸ ನಡೆದಾವ ನಮ್ದು ಡೇ ಅಂಡ್ ನೈಟ್. ಓ ಜಮೀನ್ ಕೂಡ ಸಾಹೇಬ್ರು ಇಲ್ಲೇ ಅದರ ಸರಿ ನೋಡ್ರಿ ಸಾಹೇಬ್ರ, ಈ ಅರ್ಕಾನ ನನ್ನ ಮಗಳ ಮನೆಯಲ್ಲೇ ಮುಚ್ಚಿಟ್ಟಾರ. ಒಟ್ಟ ಮುಚ್ಚಿಡಕ ಅದಕ್ಕೆ ಏನಂತ ತಿಳ್ಕೊಂಡಿದ್ದೀನಿ. ಯವ್ವ ಮಗಳ ಗಾಳಿ ಕ್ಯಾನ್ಸರ್, ಮನೆಗೆ ಕ್ಯಾನ್ಸರ್. ಸುಳ್ಳು ಯಾಕೆ ಸುಳ್ಳು? ನೋಡಲ್ಲ ಯಾಕೆ ತೋರ್ಸಕತ್ತಾಳ ಆಕಿ? ಹೆಂಗೆ ತಗ ತೋರಿಸ್ತಾಳ ನೋಡ್ರಿ. ನಾನು ಕತ್ತೀನು ಮಾವಂದ್ರೆ ಮಾಡಕ್ಕೆ ತಗೋತೇನೆ ಮಗನ. ಮಾವನೇ ಸರಿ ಕಡೆ ಅಲ್ಲ ನಾ ಕೆಮ್ಮಿನೂ ಕಾಣಲ್ಲ ಎಲ್ಲಿ ಹೋಗ್ಯಾವ ಒಟ್ಟ. ಅವೆಲ್ಲ ಮಾರಾಟ ಮಾಡಿ ಮತ್ತೆ ಮದುವೆ ಮಾಡ್ಕೊಂಡಿದ್ದೆ ನಾವು. ಹೌದಾ? ನಡಿ ಅಲ್ಲೇ ಬಸವರಾಜಪ್ಪರು ನಮ್ಮನ್ನ ಅರ್ಜೆಂಟ್ ಕರ್ಕೊಂಡು ಅಣ್ಣನ ಹುಡುಕಾಡಕ್ ಹೋಗ್ತಾರಂತ. ಅದಕ್ಕೆ ನನಗೆ ಬಾ ಅಂದ್ರೆ ನಾ ಮನಿ ಕೀಲಿ ಹಾಕಿ ಕೊಡಕ್ಕಿನಿ, ನೀವ್ ಯಾಕಡ್ರ ಹೋಗ್ರಿ. ಮನಿ ಕೀಲಿ ಅಲ್ಲ, ಕೀಲಿ ಹೊಡೆದು ಹೋಗ್ಕೆ ನಾವು. ಯಾಕ ಕೀಲಿ ತೆಗೆದು ಮನಿ ಸ್ವಚ್ಛ ತೊಳಿ ಹೊಡೆದು ಅದಕ್ಕೆ ಹಾಸಿ ಸ್ವಲ್ಪ ಶಾವಿಗೆ ಬೇಸಿ ಹಾಕಿ ನೀವು ಹೋಗ. ಆಮೇಲೆ ಬಾರಪ್ಪ, ನನ್ನ ಮನೆ ಮೇಲೆ ದೊಡ್ಡ ಉಪಕಾರ ಮಾಡಿ ನೋಡಿ. ಮನಿ ಸಾರಿಸಿ ಶಾವಿಗೆ ಹಾಕಿ ಗಾದಿ ಹಾಸಿ ಪಲಂಗ ಹಾಸಿ ಶೇನ್ ಹೊಡೆದು ಆ ಗಾದಿ ಡಬ್ಬಗಳೇ ಮೂಡಿಟ್ಟಿರ್ತೀನಿ. ಡಬ್ಬಗಳ ಏನ್ರಿಪ್ಪ ಈಗ ನಾನು ಏನು ಕೆಲಸ ಮಾಡಬೇಕು ನೋಡ್ರಿಪ್ಪ? ನಾ ಇಲ್ಲಿ 3 ದಿನದ ಕೆಲಸ ಮಾಡೀನಿ. ಈ ಕಲ್ಲು ಕಿತ್ತೇನೆ. ಈಗ ಈ ಕಲ್ಲು ಕಿತ್ತು ಓದತ್ತ ಸೈಡ್ ಹಾಕ್ರಿಪ್ಪ. ಅಲ್ಲೊಂದು ಗುಡ್ಡಿ ಬಿದ್ದದ, ಅವ ಕಲ್ಲು ಓದ ಅಲ್ಲಿ ಹಾಕ್ರಿ. ಟ್ರ್ಯಾಕ್ಟರ್ ಬರ್ತೈತಿ ಈಗ. ಮಾಲಕರು ಹೇರಿಸ್ಕೊಂಡು ಹೋಗ್ತಾರ. ನಾನು ಆ ಮ್ಯಾಲಿನ ಗುಡ್ದಾಗ ಕೆಲಸ ಮಾಡ್ತೇನೆ. ನಿಮ್ಗೆ ಏನಾದ್ರೂ ಕರಿ ನಾನು. ಆಯ್ತು ಸರಿ, ಈ ಕಲ್ಲು ಓದ ಅಲ್ಲಿ ಹೋಗಿರಿ. ಆಯ್ತು. ಕಲ್ ಕೆಳಗಡೆ ಇಷ್ಟೊಂದು ಒಡವೆ ಯಾರಿದು? ಸತ್ತಪ್ಪೇನಾದ್ರೂ ನನ್ನ ಮನಸ್ಸು ನೋಡೋಗೋಸ್ಕರ ಈ ಆಭರಣಗಳನ್ನ ಬಚ್ಚಿಟ್ಟಿರ್ಬೇಕಾ? ಅಥವಾ ಇದು ಕಳುವಿನ ಒಡವೆಗಳಾಗಿರ್ಬಹುದಾ? ಆದ್ರೆ ಹೇಳಿದ್ರು ಕಲ್ಲುಗಳನ್ನ ಕಿತ್ತಿರ್ಬೇಕು ಅಂದಾಗ ಈ ಕಲ್ಲಿಗಳಿಗೆ ಸಿಕ್ಕಿದ್ದು ನಿಧಿ. ಹೌದು, ಇದನ್ನು ನಾನು ಯಾರಿಗೂ ಕೊಡಬಾರ್ದು. ಎಂದು ಯಾವತ್ತು ಯಾವುದಕ್ಕೂ ಆಸೆ ಪಡೆದ ಮನಸ್ಸೇ ಗಂಡ ಹೆಂಡತಿಗೆ ಅನ್ನ ಕೊಟ್ಟ ಒಡೆಯನಿಗೆ ದ್ರೋಹ ಮಾಡ್ತೀರಾ ಅಂತ ಅಂತರಂಗ ಒಂದೆಡೆ ಹೇಳ್ತಾ ಇದೆ. ನಿಜ, ತುತ್ತನ್ನ ಹಾಕಿ ಆಶ್ರಯ ಕೊಟ್ಟ ಪುಣ್ಯಾತ್ಮನ ಸ್ಥಳದಲ್ಲಿ ಈ ಒಡವೆಗಳು ನನಗೆ ದೊರಕಾಗ ಇದು ಆತನಿಗೆ ಸಲ್ಲಬೇಕು. ನಿಜ, ಇದು ಆತನಿಗೆ ಸಲ್ಲಬೇಕು. ಆತನಿಗೆ
ಸತ್ಯಪ್ಪ ಸತ್ಯಪ್ಪ ಏನಾಯ್ತು? ಏನಿಲ್ಲ, ಒಂದು ವಿಷಯ ಯಾರ ಮುಂದೆ ಹೇಳ್ದ, ನೀನು ಕಲ್ಲನ್ನ ಎತ್ತಿ ಆ ಕಡೆ ಹಾಕು ಅಂತ ಹೇಳಿದೆ. ಆದ್ರೆ ನೀನು ಹೇಳಿದಂತೆ ನಾನು ಕೆಲಸ ಮಾಡುವಾಗ ಆ ಕಲ್ಲು ಕೆಳಗೆ ಇಷ್ಟೊಂದು ಮರಗಳು ಸಿಕ್ಕು. ಮಾಡುವುದೇನು, ನಿನಗೂ ಕೊಡಬೇಕು ಅಂತ ಕರೆದಷ್ಟೇ. ನಾನು 5 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಾನು ಒಂದು ಕಬ್ಬು ಕೂಸ ಸಿಕ್ಕಿಲ್ಲ ಇಲ್ಲಿ. ಇವು ನಿಮ್ಗೆ ಸಿಕ್ಕ ನೀವು ತಗೊಂಡ್ರಿಪ್ಪ. ಇಲ್ಲ ಸತ್ಯಪ್ಪ, ಗಂಡ ಹೆಂಡತಿ ಉಪವಾಸ ಇರುವುದನ್ನು ಕಂಡು ಒಂದು ಕೆಲಸ ಪಡಿಸ್ತೇನೆ. ಅದಕ್ಕಿಂತಲೂ ಹೆಚ್ಚು ಇದು ಅಲ್ಲ. ಇದು ನಿನ್ನ ಸ್ಥಳದಲ್ಲಿ ಸಿಕ್ಕಿದೆ ಅಂದಾಗ ಇದು ನಿನಗೆ ತಕ್ಕಬೇಕೇ ಇಲ್ಲ, ನನ್ನಂತಹ ಪಾಪಿ ಅಲ್ಲಪ್ಪ. ಯಾರಿಯಪ್ಪ ಅವ್ರು ಇಲ್ಲೇ ಸಿಕ್ಕ ಇವತ್ತು ನೋಡಿಪ್ಪ, ಅಮ್ಮಾರ ಕಡಲು ಯಾವಂತೀರಿ, ಅಮ್ಮಾರ ಕಡಲು ಕೂಸನು ನಿಮ್ಗೂ ಒಂದು ಮನಿ ಇಲ್ಲ, ಮನಿ ಹಾಕೋನು ನಡಿಯಪ್ಪ. ನೀವೊಬ್ಬರು ರೈತಾಗಿ ಮಾಡಿದ್ರೆ ನಡಿಯಪ್ಪ. ನೋಡು, ಇಷ್ಟೆಲ್ಲ ನಿನ್ನ ಮಾತಿನ ಮನ್ನಣೆ ಕೊಟ್ಟು ನಿನ್ನಂತೆ ನಾನು ನಡಿಬೇಕಾದ್ರೆ ನೀನು ನನ್ನನ್ನು ಮಾತನಾಡಿಸ್ಕೊಡ್ಬೇಕು. ಏನಿಲ್ಲ, ಯಾವತ್ತೂ ನನ್ನಲ್ಲಿ ಯಾವಾಗಲೂ ನೀನು ನನ್ನ ಜೊತೆಲೇ ಇರಬೇಕು ಅನ್ನೋ ನನ್ನ ಆಸೆ. ಆಯ್ತಪ್ಪ, ನಿಮ್ ಜೊತೆ ಇರ್ತೇನೆ. ನಡಿ. ಶಾಂತ, ನೋಡು, ಜಯಶ್ರೀ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಮೇಲಾಗಿ ಅವಳ ಮೇಲೆ ಅಪಾರವಾದ ಪ್ರೀತಿ ಇಟ್ಟ ನನ್ನ ತಮ್ಮ ಬಸವರಾಜ, ಅವನ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ. ಹೋಗಿ ನಾನು ನೋಡ್ಕೊಂಡ್ ಬರ್ತೀನಿ. ಆಯ್ತು. ಸರಿಯಪ್ಪ, ಆರಾಮದರಿ ತಂದೆ? ಆರಾಮದಿರಪ್ಪ. ಅವರ ಕಣ್ ಕಾಣ್ತಾವ್ರಿ? ಆಗ್ಲಿ ಆಗ್ಲಿ, ಒಳ್ಳೇದಾಯ್ತು. ಅಂದಂಗ ನಿಮ್ ತಮ್ಮವ್ರು ಬಂದಾರಿಯಪ್ಪ. ಹೌದೇ? ಹೌದೇ, ಕರ್ಕೊಂಡ್ ಬಾ. ಬರ್ರಿ ಬರ್ರಿ. ನೀವೇನ್ ಮಾಡಿದ್ರಿ ಇದು? ಏ ಅಲ್ಲಲ್ಲೇ ಹೋಗಿ ಹೋಗಿ ಹೆಂಡತಿ ಕಾಲಿಗೆ ಬೀಳ್ತೀಯ ಅಲ್ಲಿ ಬಿದ್ದಾನೆ ಅಂತ ಕಾಲು ಅಳ್ತಿ ನೋಡಾಕತ್ತಿದ್ರಪ್ಪ. ನೋಡ್ದಾರ ಸಿಗ್ತಾರ ಅವರ ಈ ಬಂದ ನಿಮ್ 3 ಮಂದಿ ಏನಂತಿದ್ರಿ? ಕೈಲಾಗದ ಗಂಡನ ಕೈ ಹಿಡಿದು ಹಿಂಗ ಆಯ್ತಿಗೆ ಬಾರೇ ಅಂತಿದ್ರು. ಈಗ ಏನಂತಾರ? ಕೈಲಾಗದ ಗಂಡ ಕೈಲಾಸ ಕಂಡ ಅಂತಾರ. ನೀ ಏನ್ ಕಂಡ? ನಾನು ಮೊಸರು ಗಿಂಡಿ ಕಂಡೆ. ಯಪ್ಪ ನೀ ಏನ್ ಕಂಡಿ? ನಾನು ಸುಡಗಾಡ ಕಂಡೆ. ಆಯ್ತು, ನಮ್ಮೆಲ್ಲ ಒಂದು ಉಳಿದ ಆ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಮನವ ತೊಳೆಯಿರಮ್ಮ, ಭಕ್ತಿಯನ್ನೇ ಹಾಕಿರಮ್ಮ, ಜ್ಞಾನದಿಂದ ಕರೆದಾಗ